ಚೂಚಿ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಕಿಪಿ ಕೀರ್ತಿ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಬಂದರು ವೀಣಾ ಸೀಸ್ ಬಂದರು. ಹಾಯ್ ಸೀಸ್, ವೆಲ್ಕಮ್. ಊಟ ಆಯ್ತಾ ವೀಣಾ ಸೀಸ್? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ವೀಣಾ ಸೀಸ್ ಇಬ್ಬರು ಬಂದರು, ಲೈಕ್ ಕೊಟ್ರಾ? ವೀಣಕ್ಕ ಊಟ ಆಯ್ತಾ? ವೀಣಾ ಸೀಸ್ ಅಕ್ಕ ಅಲ್ಲ, ಸೀಸ್ ನಂದು. ಈಗ ಆಯಿತು. ಆಯ್ತಾ ಊಟ? ಓಕೆ. ಏನು ಸ್ಪೆಷಲ್ ಊಟಕ್ಕೆ ಇವತ್ತು? ನಿನ್ನೆ ಅಪ್ಪ ಬಂದಿದ್ರಲ್ವ ನಿಮಗೆ, ಒಬ್ಬಟ್ಟು ಅದೇಯಾ ಬೇರೆ ಮಾಡಿದ್ರಾ ಊಟಕ್ಕೆ? ವೀಣಾರಾಧ್ಯ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. 2 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ವೀಣಾ ಅವರೇ, ವೀಣಾ ಸೀಸ್, ನಾನೀಗ ಅಂತ ಗೊತ್ತಾ, ನೀವು ಧೈರ್ಯ ಕೊಟ್ಟರಲ್ವ, ಈಗ ಧೈರ್ಯದಿಂದ ಇದ್ದೀನಿ ನಾನು. ಅದು ಆಚೆ ವರ್ಷ ಆಗ್ತಿಲ್ಲ ನನಗೆ, ಆದರೂ ಧೈರ್ಯದಿಂದ ಇದ್ದೀನಿ. ನಿಮ್ಮ ಧೈರ್ಯ ಅದೇ ಸೀಸ್. ಹೌದಾ? ಅದೇಯಾ? ಹೌದಾ? ಒಬ್ಬಟ್ಟು ಜಪ್ಪ ನಾಯಿ ಪೂರ ಕಬ್ಬೆ ಬರ್ತಾನಿತ್ತು. ಏನು ಗೊತ್ತಾ ಸೀಸ್? ಹಾಂ, ಏನು ವೀಣಾ ಸೀಸ್? ಯಾರು ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮದು ನೋಡಬೇಕಾ? ಖಂಡಿತ ನೋಡ್ತೀನಿ ವೀಣಾ ಅವರೇ, ನನ್ನದು ನೋಡಿ, ನಾನು ಫುಲ್ಲು ವಿಡಿಯೋ ನೋಡಿ ನಿಮಗೆ ರಿಟರ್ನ್ ಕಮೆಂಟ್ ಹಾಕ್ತೀನಿ, ನೀವು ಕೂಡ ನೋಡಿ ಖಂಡಿತ. 100% ಮಾತ್ರ. ಈಗ ನನಗೆ ಒಂದು ಪಾಯಿಂಟಲ್ಲಿ ನೋಡ್ಲಿಕ್ಕೆ ಆಗಲ್ಲ, ನನ್ನ ವೈಫೈ ಇಲ್ಲ. ಇನ್ನು ನಾನು ಬರುವ ತಿಂಗಳು 10 ತಾರೀಕಿನ ನಂತರ ವೈಫೈ ಪ್ಲೇ ಲಿಸ್ಟ್ ಮಾಡ್ತೀನಿ. ಓಕೆ ವೀಣಾ ಅವರೇ, ಖಂಡಿತ ನಿಮ್ಮ ಮೇಲೆ ನನಗೆ ಭರವಸೆ ಇದೆ. ನೀವು ಕೂಡ ನಂದು ನೋಡಿ, ನಾನು ಕೂಡ ನಿಮ್ಮದು ನೋಡ್ತೀನಿ. ಈಗ ನನಗೆ ಪ್ಲೇ ಲಿಸ್ಟ್ ಮಾಡಲಿಕ್ಕೆ ಆಗಲ್ಲ, ಏಕೆಂದರೆ ನಾನು ವೈಫೈ ಕನೆಕ್ಷನ್ ಇಲ್ಲ. 10 ತಾರೀಕಿನ ನಂತರ ವೈಫೈ ಕನೆಕ್ಷನ್ ಹಾಕ್ತೀನಿ. ಬರುವ ತಿಂಗಳಿಗೆ ವೈಫೈ ಕನೆಕ್ಷನ್ ಹಾಕ್ತೀನಿ ನಾನು. ಹಾಗೆ ಖಂಡಿತ ನೀವು ಸಪೋರ್ಟ್ ಮಾಡಿದರೆ ನಾನು ಖಂಡಿತ ಸಪೋರ್ಟ್ ಮಾಡಿಯೇ ಮಾಡ್ತೀನಿ, ವಿಡಿಯೋ ನೋಡಿ ಮಾಡಿದರೆ. ಮತ್ತು ಪ್ಲೇ ಲಿಸ್ಟ್ ಮಾಡ್ತೀನಿ, ಬೇಕಾದರೆ ನಿಮ್ಮದು ಎಲ್ಲರದ್ದು ಒಟ್ಟಿಗೆ ಒಂದು ಮಾಡ್ತೀನಿ. ನಂದು ವೈಫೈ ಇದೆ, ನಂದಯ್ಯೋ ವೈಫೈ ಇಲ್ಲ. ಈಗ ಮಾಡ್ತೀನಿ ವೈಫೈ 10 ತಾರೀಕಿನ ನಂತರ ಹಾಕ್ತೀನಿ ನಾನು, ಬರುವ ತಿಂಗಳು. ಮತ್ತೆ ನಾನು ನೋಡ್ಲಿಕ್ಕೆ ಇನ್ನು 10 ದಿನದಲ್ಲಿ ಹಾಕ್ತೀನಿ ನಾನು ವೈಫೈ. ಹೌದಾ? ಮನೆಯಲ್ಲಿ ಅಲ್ವಾ? ಹೌದೌದು, ನಂದು ಇಲ್ಲ, ಈಗ ಹಾಕಿಸ್ಬೇಕು. ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ, ನೀವು ಕೂಡ ಸ್ಟಾರ್ಟ್ ಮಾಡಿ ಖಂಡಿತ. ನಾನು ನೋಡಿದ್ದೀನಿ ಅಂದರೆ ನಿಮಗೆ ಮೆಸೇಜ್ ಹಾಕ್ತೀನಿ, ಕಮೆಂಟ್ ಹಾಕ್ತೀನಿ, ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಬಿಡ್ತೀನಿ. ಆಗ ನೀವು ವಾಚ್ ಅವರ್ ಚೆಕ್ ಮಾಡಿ, ಅದರಲ್ಲಿ ವಿಡಿಯೋಗೆ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ನಿಮ್ಮದು ಎಷ್ಟು ನಿಮಿಷದ್ದು ಅಷ್ಟು ನಿಮಿಷ ಬರುತ್ತೆ ಅಲ್ವಾ? ಹೌದೌದು, ವಿಡಿಯೋದು ವಾಚ್ ಟೈಮ್ ಬರುತ್ತೆ. ನಿಮಗೆ ಲೈವದ್ದು ಬರುತ್ತಾ ವೀಣಾ ಅವರೇ? ಹೆಚ್ಚು ಬರುತ್ತಾ, ಕಮ್ಮಿ ಬರುತ್ತಾ? ಓಕೆ ಸೀಸ, ಅದು ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ ಖಂಡಿತ. 10 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಜೈ ಶ್ರೀರಾಮ್ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಜೈ ಶ್ರೀರಾಮ್ ಅವರೇ. ವೀಣಾ ಅವರು, ನಾನು ಲೈವ್ ಇದ್ದು ನಿನ್ನೆ ತೋರಿಸಿಲ್ಲ, ನನ್ನ ಲೈವ್ ಇದ್ದು ನಿಮ್ಮದು ತೋರಿಸಿಲ್ವಾ ನಿನ್ನೆ? ಅದು ಈಗ ಎಂತಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಎಂತ ತೋರಿಸ್ತಾ ಇತ್ತು ಮತ್ತೆ ವೀಣಾ ಅವರೇ ನಿಮಗೆ? ಎಂತ ತೋರ್ತಾ ಇತ್ತು? ಜೈ ಶ್ರೀರಾಮ್ ಅವರೇ, ವೆಲ್ಕಮ್. ನಿಮಗೆ ಊಟ ಆಯ್ತಾ? ಯಾರೆಲ್ಲ ಐಡಲ್ ಇದ್ದೀರಾ? 10 ಮೆಂಬರ್ಸ್ ಇದ್ದೀರಾ ಐಡಲ್ಲಿ? ಹಾಯ್ ಅಕ್ಕ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೇಚರ ಬನ್ನಿ ಸಂಗೀತ ಪೆಟ್ಟಿನ ಪಜ್ಜಿಂದ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಏನಂತ ಗೊತ್ತಿಲ್ಲ. ಹೌದು, ನನಗೆ ಮೊನ್ನೆಯಿಂದ ತೋರ್ತಿಲ್ಲ, ಸುಮಾರು ಜನರಿಗೆ ಇದು ಲೈವ್ ಇದಾಗ್ತಿಲ್ಲಂತೆ, ಗೊತ್ತಾ? ಹಾಯ್ ಅಕ್ಕ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಲದಿಂಗಳು ಐಶ್ವರ್ಯ ಅಕ್ಕ, ಹೇಗಿದ್ದೀರಾ? ಇದು ಯಾರಪ್ಪ ಐಶ್ವರ್ಯ ಅಕ್ಕ ಅಂತಿದ್ದು? ನಾನು ಐಶ್ವರ್ಯ ಅಲ್ಲಪ್ಪ, ನನ್ನ ಐಶ್ವರ್ಯ ಅಂತ ಅನ್ಬೇಡಿ. ಇಲ್ಲ ವೀಣಾ ಅವರೇ, ಅದು ನನಗೂ 27ಗೆ ಅಪ್ಲೈ ಆಗಿದೆ. ನನಗೂ ಕೂಡ ಆಚೆ ಅವರು ತೋರಿಸ್ತಿಲ್ಲ. ಚಾಟ್ ಎಷ್ಟು ಮಾಡಿದ್ದಾರೆ, ಮೆಸೇಜ್ ಎಷ್ಟು ಬಂದಿದೆ ಅದೆಲ್ಲ ತೋರುತ್ತೆ ಅಷ್ಟೇ.
ಹಾಯ್ ಜೈ ಶ್ರೀರಾಮ್ ಅಂತಿದ್ದಾರೆ ನಮ್ಮ ಮೀನಾ ಅವರು. 10 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಅದು ಏನಂತ ಬರ್ತುಂಟು ಗೊತ್ತುಂಟ, ವಾಚ್ ಟೈಮ್ ಅಂತೂ 2 ಆಗ್ತಿಲ್ಲ, 2 ಅಂತಲ್ಲ, ಶೋ ಆಗ್ತಿಲ್ಲ ಲೈವಲ್ಲಿ. ನಾನು ಯಾರು ಗೊತ್ತಾಯ್ತಾ? ಇಲ್ಲ, ಐಶ್ವರ್ಯ ಅಂತ ಯಾರೋ ಒಬ್ರು ಮೊನ್ನೆ ಅಂದಿದ್ರು ನನಗೆ, ಯಾರು ಅಂತ ಗೊತ್ತಾಗ್ಲಿಲ್ಲ. ಕಿಚ್ಚ ಮುರಳಿದಾರ ಅವರ ಅಲ್ವಾ? ಅಕ್ಕ ಅಂತಿದ್ದಾರೆ. ಹೆಲೋ ವೀನಾ ಅಂತಿದ್ದಾರೆ. ವೀನಾ ಅವರು ವೈಟಿಯಲ್ಲಿ ಬರ್ತಾ ಇದೆ. ಹೌದು, ವೈಟಿಯಲ್ಲಿ ಬರ್ತಾ ಉಂಟು, ವೈಟಿಯಲ್ಲಿ ಬರ್ತಾ ಉಂಟು. ಒಂದಿನ ಕಮ್ಮಿ ಒಂದಿನ ಹೆಚ್ಚಾಗಿ ಬರ್ತಾ ಉಂಟು. ವೈಟಿಯಲ್ಲಿ ಇದೆ. ನಿಮ್ದು ತುಮಕೂರು ಅಕ್ಕ ಅಂತಿದ್ದಾರೆ. ಯಾರ್ದು? ನೋಡು ನೋಡು, ಏನಂದೆ ನಾನು? ಇಲ್ಲಿ ಮಲಗು ಯಶು, ಹೋಗು ಮಲಗು. ವೈಟಿಯಲ್ಲಿ ಬರ್ತಾ ಉಂಟು. ನಿಮ್ಗೆ ಬರ್ತಾ ಉಂಟಾ ವೀನವರೇ? ನಿಮ್ಗೆ ಉಂಟಾ? ಬರ್ತಾ ಉಂಟಾ ನಿಮ್ಗೆ? ವೀಣಾ ನಿಮ್ದು ತುಮಕೂರ ಅಂತಿದ್ದಾರೆ. ವೀಣಾ ಅವ್ರದ್ದು ತುಮಕೂರ ಅಂತ ಕೇಳಿದ್ದವ್ರು. ಟ್ರೈನ್ ಅವರು ಬಂದ್ರು. ಸೂಪರ್ ಸಪೋರ್ಟಲ್ಲಿ ಇದ್ದೀರಾ? ಹೇಗಿದ್ದೀರಾ? ಹಾಗಾದ್ರೆ ಸಾಕು ಅಂತಿದ್ದಾರೆ. ನಿಮಗೂ ಕೂಡ ಬರ್ತುಂಟಾ ಇದರಲ್ಲಿ? ಟ್ರೈನ್ ಅವರ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಶ್ರೀರಾಮ್ ಅವರೇ ಏನೊಂದು ಲೈಕ್ ಅನ್ನು ಕೊಡಿ. ನಂದು ಲೈವಿನಲ್ಲಿ ತೋರಿಸಿಲ್ಲ. ಹೌದು, ನಂದು ಕೂಡ ಲೈವ್ನಲ್ಲೇ ತೋರಿಸಲ್ಲ, ವಾಚ್ ಅವರ್ ಅಷ್ಟೇ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಹೇಗಿದ್ದೀರಾ? ಹ್ಯಾಪಿ ಯುಗಾದಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ವೈಟಿನಲ್ಲಿ ಬಂದರೆ ಸಾಕು. ಬರುತ್ತೆ ವೀಣಾ ಅವರೇ, ಅದರಲ್ಲಿ ಬರ್ತೇವೆ. ಓಕೆ ಸಿಸ್, ಮತ್ತೆ ಸಿಗ್ತೀನಿ. ಓಕೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವರ್ಕಲ್ಲಿ ಇದ್ದೀನಿ. ಓಕೆ ವೀಣಾ ಸಿಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಅದು ಎಲ್ರಿಗೂ ಹಾಗೇನೆ ಆಗ್ತಾ ಉಂಟಂತೆ, ಇನ್ನು ನಮಗೆ ಇಬ್ಬರಿಗಂತಲ್ಲ, ತುಂಬ ಜನರಿಗೆ ಆಗ್ತಾ ಉಂಟು. ಪಾಪುನ ತೋರಿಸ್ಬೇಡಿ. ಇಲ್ಲ, ತೋರಿಸಲ್ಲ, ನಾನು ಅವರನ್ನು ತೋರಿಸಲ್ಲ. 3 ಲೈಕ್ ಡನ್ ಅಂತಿದ್ದಾರೆ. ಪ್ರವೀಣ್ ನಾಯ್ಕ ಅವರು ಬಂದರು. ನಮ್ಮ ಟ್ರೈನ್ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಬ್ರದರ್. ಲೈವಲ್ಲಿ ಓಕೆ, ತೋರಿಸಲ್ಲ, ಅವರನ್ನು ತೋರಿಸಲ್ಲ ನಾನು. ಪ್ರವೀಣ್ ನಾಯ್ಕ್ 3 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ಯಾರೋ ಒಂದು ಲೈಕ್ ಬಂದಿಲ್ಲ ಯಾರ್ದು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಲ್ಲದಿಂಗಲಕ್ಕ, ನಿಮಗೆ ನಾನು ಐಶ್ವರ್ಯ ಅಂತ ನಾನೇ ಇಟ್ಟಿರೋದು ಗೊತ್ತಿಲ್ವಾ? ಹೌದು, ನೀವೇ ಇಟ್ಟಿರೋದು. ನಿಮ್ಮದು ಹೆಸರು ಚೇಂಜ್ ಆಗಿದೆ, ಏನು ಮಾಡೋದು? ನೀವು ಯಾರಂತ ಗೊತ್ತೇ ಆಗಿಲ್ಲ ರಾಮ್ ಅವರೇ. ಇವರ ಕಿಚ್ಚ ಮುರಳಿದಾರ ಅವರ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಡು ನಾಟ್ ಶೋ ಲೈವ್ ಯೂಟ್ಯೂಬ್ ಚಿಲ್ಡ್ರನ್ ಪ್ರಾಬ್ಲಮ್ ಕಮ್. ಓಕೆ, ಥ್ಯಾಂಕ್ ಯು. ಓಕೆ, ಹಾಂ, ನಿಮಗೂ ಕೂಡ ಶೋ ಆಗ್ತಿಲ್ವಾ ಟ್ರೈನ್ ಅವರೇ? ಹೌದಾ? ಓಕೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಪ್ರವೀಣ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಪ್ರವೀಣ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ತೋರಿಸ್ಬಾರ್ದಂತೆ. ಹೌದು, ತೋರಿಸ್ಬಾರ್ದದು. ನಾನು ಅವ್ರು ಆ ಕಡೆ ಈ ಕಡೆ ಹೋದ್ರು, ಹಾಗೆ ಖಂಡಿತ ಅಂತ. ಥ್ಯಾಂಕ್ ಯು ಟ್ರೈನ್ ಬದರ್. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟಿದ್ದೀರಾ ಟ್ರೈನ್ ಬದರ್? ನನಗೆ ಟ್ರೈನ್ ಬದರ್ ಬ್ಲೂ ಕೊಟ್ಟಿಲ್ವಾ ಏನೋ? ಸಿಟ್ಟಲ್ಲಿ ಕೊಟ್ಟಿಲ್ವಾ ಏನಲ್ವಾ ಬ್ರದರ್ ನೀವು? ಅವ್ರು ತೆಗ್ದಾಕಿದ್ದಾರೆ, ನಾನು ಕೂಡ ತೆಗ್ದಾಕ್ತೀನಿ ಅಂತ ತೆಗ್ದಾಕಿದ್ದಲ್ವಾ ನೀವು? ಗೊತ್ತಾಯ್ತು ಬ್ರದರ್ ನನಗೆ. ನೀವು ಸಿಟ್ಟು ಮಾಡಿಕೊಂಡ್ರು, ನೀವು ಒಳ್ಳೆಯವರು, ನಿಮ್ಮ ಮನಸ್ಸು ಒಳ್ಳೇದಿದೆ, ಗೊತ್ತಾಗುತ್ತೆ ಟ್ರೈನ್ ಬ್ರದರ್. ಸತ್ಯವಾಗ್ಲು ಸುಳ್ಳಲ್ಲ ನಾನು ಅನ್ನೋದು. ಯಾರಿಗೆ ಸಿಟ್ಟು ಜಾಸ್ತಿ ಇರುತ್ತೆ ಅವರು ಮನಸ್ಸು ಒಳ್ಳೇದಿರುತ್ತೆ. ನೆಟ್ವರ್ಕ್ ಇಶ್ಯೂಸ್ ದೇರ್ ಯುವರ್ ಮೊಬೈಲ್. ಹೌದಾ? ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಮಲ್ಕೋ ಅಂದೆ ನಿನಗೆ. ಹೌದಾ? ಈಗ ಸರಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್.
ಎಷ್ಟು ಗಂಟೆಗೆ ಇರುತ್ತೆ ಎಷ್ಟು ಗಂಟೆಗೆ ಇರುತ್ತೆ ಟ್ರೈನ್ ಬ್ರದರ್? ನಿಮ್ಮ ಲೈವ್ ಎಷ್ಟು ಗಂಟೆಗೆ? 5 ಗಂಟೆಗಾ? ನಿನ್ನೆ ಲೇಟ್ ಇತ್ತಲ್ವಾ? 5 ಗಂಟೆಗೆ ಇದೆಯಾ? 4 ಲೈಕ್ ಡನ್. ಯಾರದು 4 ಲೈಕ್ ಕೊಟ್ಟರು? ಯಾರೋ ಬಂದ್ರಿ? ಬನ್ನಿ ಬನ್ನಿ ಜನರೇ. ಓಕೆ ಅಂತಿದ್ದಾರೆ. 4 ಮೆಂಬರ್ಸ್ ಇದ್ದೀರಾ, 4 ಲೈಕ್ ಆಯಿತು. ಯಾರು ಕಮೆಂಟ್ ಬಂದಿಲ್ಲ ಬನ್ನಿ ಬನ್ನಿ ಮೆಸೇಜ್ ಮಾಡಿ. ಮೇಡಮ್ ಪುಟ್ ಡೈಲಿ ಲೈವ್ ವಾಚ್ ಅವರ್ ಕಂಪ್ಲೀಟ್ 5 hours ಕಂಪ್ಲೀಟ್. ಹೌದಾ, ಡೈಲಿ ಬರುತ್ತಾ? ಹಾಂ, ಡೈಲಿ ಲೈವಲ್ಲಿ 5 hours ಕಂಪ್ಲೀಟ್ ಆಗುತ್ತಾ? ಎವ್ರಿ ಡೇ 5 o'clock ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಖಂಡಿತ ಖಂಡಿತ. ನಿನ್ನೆ ಲೇಟ್ ಇತ್ತಲ್ವಾ, ಅದಕ್ಕೆ ಅಂದಿದ್ದು ನಾನು. ನಿನ್ನೆ ಲೇಟಾಗಿ ಬಂದಿದ್ರಲ್ವಾ, ಅದಕ್ಕೆ ನನಗೆ ಬ್ಲೂ ಕೊಡಿ, ಇಲ್ಲಾಂದರೆ ನಾನು ಬಂದಿಲ್ಲ ಅಂತ ನನಗೆ ಬೈಬೇಡಿ. ಬ್ಲೂ ಕೊಟ್ಟರೆ ಖಂಡಿತ ಜಾಯಿನ್ ಆಗ್ತೀನಿ ನಿಮಗೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಎಸ್ ಮೇಡಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ನೀವು ಸಪೋರ್ಟ್ ಮಾಡುವಾಗ ನಾವು ಸಪೋರ್ಟ್ ಮಾಡದೇ ಇರ್ಲಿಕ್ಕೆ ಆಗಲ್ಲ ಟ್ರೈನ್ ಬ್ರದರ್. ಆದರೆ ಮೊನ್ನೆ ಬಂದೆ ಬ್ಲೂ ಎಲ್ಲ ತೆಗೆದು ಬಿಸಾಡಿ ಬಿಟ್ಟಿದ್ದೀರಿ. ಯಾಕೆ ಬ್ಲೂ ತೆಗೆದಿದ್ದು ಬ್ರದರ್ ನೀವು? ಥ್ಯಾಂಕ್ ಯು 5 ಲೈಕ್ ಡನ್. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಲೈಕ್ ಕೊಟ್ಟು ಹೋಗಬೇಡಿ, ಬಂದು ಸಪೋರ್ಟ್ ಮಾಡಿ. ಲೈಕ್ ಕೊಟ್ಟು ಹೋಗಬೇಡಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. 5 ಲೈಕಲ್ಲಿ ಒಂದು ವಾಪಸ್ ತಗೊಂಡ್ರು. ಆಯಿತು, ಓಕೆ ತಗೊಳ್ಳಿ. ನಿಮ್ಗೆ ಬೇಕಾದಾಗ ಮಾಡಿ, ಎಂಜಾಯ್ ಮಾಡಿ, ನನಗೇನು ಬೇಜಾರಿಲ್ಲ. ಯೂಟ್ಯೂಬ್ ಪ್ರಾಬ್ಲಮ್ ಕಮ್ ಮೇಡಮ್. ಹೌದಾ, ಯಾರಿಗೆ? ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಜಪ್ಪಮ್ಮ, ಅಯ್ಯೋ. ಥ್ಯಾಂಕ್ ಯು ಟ್ರೈನ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇದ್ದರೆ ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇದ್ದವ್ರು ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟ್ರೈನ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಬ್ರದರ್ ಇದು ಪ್ರಾಬ್ಲಮ್ಮು? ಯೂಟ್ಯೂಬ್ ಬ್ಲೂ ರಿಮೂವ್ ಯುವರ್ ಚಾನಲ್. ಯೂಟ್ಯೂಬ್ ಪ್ರಾಬ್ಲಮ್ ಮೇಡಮ್. ರಿಮೂವ್ ಮಾಡಬಾರ್ದಾ ಟ್ರೈನ್ ಬ್ರದರ್? ರಿಮೂವ್ ಮಾಡಬಾರ್ದಾ ಇದು ಚಾನಲ್? ಇದು ನನಗೆ ಏನಂತ ಅರ್ಥ ಆಗಿಲ್ಲ. ರಿಮೂವ್ ಮಾಡಬಾರ್ದಾ ನಾವು? ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿದ್ರಾ ಟ್ರೈನ್ ಬ್ರದರ್? ಐಡಲ್ ಇದ್ದೀರಾ 2 ಮಂದಿ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ ಜನರೇ. ಸಪೋರ್ಟ್ ಮಾಡಿ ಬನ್ನಿ. 3 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ. ನೀವು ಮಲಗಲ್ವಾ? ಮಲಗದಿದ್ದರೆ ನೋಡು ನಿಮಗೆ. ಯಶ್ವೀತ್ ಮಲಗಬೇಟಾ, ಮಲ್ಕೋ. ಡು ನಾಟ್ ರಿಮೂವ್ ಬ್ಲೂ ಲೈವ್ ವಾಚ್ ಅವರ್ ನಾಟ್ ಗೆಟ್ ಕೌಂಟ್. ನೋ ಫುಡ್. ರಿಮೂವ್ ಮಾಡಬಾರ್ದಲ್ವಾ? ವಾಚ್ ಅವರ್ ಕೌಂಟ್ ಆಗಲ್ಲ ರಿಮೂವ್ ಮಾಡಿದರೆ. ಓಕೆ. ಜಪ್ಪಮ್ಮ ಕೊರೋ ನೀಲಿ ಲೈವ್ ವೀಕ್ಷಣೆ ಸಮಯವನ್ನು ತೆಗೆದುಹಾಕಬೇಡಿ, ಎಣಿಕೆ ಸಿಗುವುದಿಲ್ಲ. ಹೌದಾ, ಅದೇ ಕಂಡಿದ್ದು ನಾನು. ಬ್ಲೂಟೂತ್ ಇದು ಮಾಡಿದರೆ ಎಣಿಕೆ ಸಿಗುವುದಿಲ್ಲ. ಹೌದು. ಓಕೆ, ಸೂಪರ್ ಸಪೋರ್ಟ್. ತೆಗೆದಾಕಬಾರ್ದಾ? ಇನ್ನೂ ಹಾಕಲ್ಲಪ್ಪ, ಇನ್ನೂ ಇದು ಮಾಡೋದೇ ಇಲ್ಲ. ಜಿಪ್ಪು ಮಾರಯ್ಯ ಜೋಕುಲ ನಿಗಲಿಗೊಂದು ಇಷ್ಟ. ಎಂತಕ್ಕೆ ಹೀಗೆ ಮಾಡ್ತೀರಾ ಮಕ್ಕಳೇ ನೀವು? ಯಾಕೆ ಹೀಗೆ ಮಾಡೋದು?
ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹಾಕೋದಿಲ್ಲ ತೆಗೆದು. ಪ್ರತಿದಿನ ಯೂಟ್ಯೂಬ್ ವಿಡಿಯೋ ಹಾಕಿ ಯಶಸ್ಸು ನಿಮ್ಮ ಚಾನಲ್ಗೆ ನನಗೆ ಗೊತ್ತು. ಖಂಡಿತ ಹಾಕ್ತಿದ್ದೀನಿ. ಇವತ್ತು ಒಂದು ದಿನ ಹಾಕಲಿಲ್ಲ, ಇಲ್ಲಾಂದರೆ ಪ್ರತಿದಿನ ನಾನು ಯೂಟ್ಯೂಬ್ ವಿಡಿಯೋ ಹಾಕ್ತೀನಿ. ಯಶಸ್ಸು ನಿಮ್ಮ ಚಾನಲ್ ನನಗೆ ಗೊತ್ತು ಅಂತಿದ್ದಾರೆ. ಹೌದಾ, ಥ್ಯಾಂಕ್ ಯು. ನಾನು ಇನ್ನು ಮುಂದೆ ದಿನ ಹಾಕ್ತೀನಿ. ಇವತ್ತು ಒಂದು ದಿನ ಹಾಕಿಲ್ಲ, ಇಲ್ಲಾಂದರೆ ದಿನ ವಿಡಿಯೋ ಹಾಕ್ತೀನಿ. ನಾನು ವಿಡಿಯೋ ಹಾಕಿ ಲೈವ್ ಮಾಡೋದು. ನಾನು ಲೈವಲ್ಲಿ ಅಷ್ಟು ಸಿಗಲ್ಲ. ವಿಡಿಯೋ ಹಾಕಿದರೆ ಅದು ಒಂದು ಅದರಲ್ಲಿ 4-5 ಗಂಟೆ ಸಿಗುತ್ತೆ ದಿನಕ್ಕೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತ್ರೀ ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. 3 ಮೆಂಬರ್ಸ್ ಇದ್ದೀರಾ. ಪ್ರೂಫ್ ತಮ್ಲೈನ್ ಗುಡ್ ವ್ಯೂಸ್ ಕಮ್. ತಮ್ಲೈನ್ ಎಡ್ಡ ತುಂಬ ಚೆನ್ನಾಗಿರಬೇಕು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ರಮೇಶ್ ಶೇರಿಗಾರ್ ಅವರು ಬಂದರು. ಹಾಯ್ ವೆಲ್ಕಮ್ ರಮೇಶ್ ಅವರೇ. ಒಂದು ಲೈಕ್ ಕೊಡಿ ರಮೇಶ್ ಬ್ರದರ್. ರಮೇಶ್ ಶೇರಿಗಾರ್ ಅವರು ಅಂದರೆ ಯಾರಿದು, ಯಾರಂತ ಗೊತ್ತಾಗಿಲ್ಲ ನನಗೆ. ಲೈಕ್ ಕೊಡಿ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ಲೇ ಸ್ಟೋರು ಪಿಕ್ಸ್ ಲ್ಯಾಬ್ ತಮ್ಲೈನ್. ಹೌದಾ, ಪಿಕ್ಸಲ್ ಅದೇ ಅದರಲ್ಲಿ ಮಾಡ್ತೀನಿ. ಅದರಲ್ಲಿ ಸ್ವಲ್ಪ ನನಗೆ ಕಷ್ಟ ಆಗ್ತುಂಟು. ಅದರಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಎಪಿ ಅವರೇ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅವರೇ ಎಲ್ಲಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ವಾಮಿ ಕೊರಗಜ್ಜ ಅಂತಿದ್ದಾರೆ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು. ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಕೊರಗಜ್ಜ ದೇವರಿಗೆ ತುಂಬ ಇದು ಅವರು. ರಮೇಶ್ ಶೇರಿಗಾರ್ ಅವರು ಯಾರಂತ ಗೊತ್ತಾಗಲಿಲ್ಲ. ಗೊತ್ತಾಯಿತು ನನಗೆ, ಇವರು ಯಾರಂತ ಗೊತ್ತಾಗಲಿಲ್ಲ. ಒಮ್ಮೆಲೆ ಇದು ಮಾಡಲಿಕ್ಕೆ ಬಾರ್ದು. ನನ್ನ ಅಣ್ಣಂದ ಹೆಸರು ಕೂಡ ರಮೇಶ್ ಶೇರಿಗಾರ. ಅವರೇ ಏನಂತ ಗೊತ್ತಾಗಲಿಲ್ಲ ನನಗೆ. ಯಾರು ಅಂತ ಸ್ವಲ್ಪ ಇದು ಮಾಡ್ತೀರಾ? ಯಾರಂತ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧ? ಅವು ಯಾವುವು? 2 ವಿಧ. 2 ವಿಧ. 2 ವಿಧ. ಟ್ರೈನ್ ಅವರು ಮೈ ಯೂಟ್ಯೂಬ್ ಗುಡ್. ಸ್ವಾಮಿ ಕೊರಗಜ್ಜ ಟೆಂಪಲ್ ಮ್ಯಾಂಗ್ಳೂರು. ಹೌದು, ನಾನು ಹೋಗಿದ್ದೀನಿ ಒಂದು ಸರ್ತಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಎಪಿ ಅವರು. ಥ್ಯಾಂಕ್ ಯು ಟ್ರೈನ್ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಎಪಿ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಜಪ್ಪುಲೆ ಅಮ್ಮ ಚೂಚು ಇದ್ರೆ ಬರ್ಪಾಗುತ್ತೆ ಜಿಪ್. ಜಾನ್ವಿ ಅವರು ಬಂದರು. ವೆಲ್ಕಮ್ ಜಾನ್ವಿ ಅವರೇ. ವೆಲ್ಕಮ್ ಜಾನ್ವಿ ಅವರೇ. ಲೈಕ್ ಡನ್. ಥ್ಯಾಂಕ್ ಯು ಎಪಿ ಅವರೇ. ವೆಲ್ ಸಪೋರ್ಟ್ ಅಂತಿದ್ದಾರೆ ಎಪಿ ಅವರು. ಥ್ಯಾಂಕ್ ಯು ಎಪಿ ಅವರು. ಸೂಪರ್ ಸಪೋರ್ಟು. ಜಾನ್ವಿ ಅವರು ಸೂಪರ್ ಸಪೋರ್ಟು. ಥ್ಯಾಂಕ್ ಯು ಟ್ರೈನ್ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ರಾಧೆ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಜಾನ್ವಿ ಅವರೇ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಟ್ರೈನ್ ಬ್ರದರ್. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು ಎಪಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮೇಶ್ ಶೇರಿಗಾರ್ ಅವರು ಎಲ್ಲಿ ಹೋದ್ರಿ? ಇದ್ದೀರಾ? ಅವರು ನನ್ನ ಅಣ್ಣನೇ ಇರಬೇಕಂತ. ನನ್ನ ಅಣ್ಣನ ಹೆಸರು ರಮೇಶ್ ಶೇರಿಗಾರ್ ಅಂತ. ಊರೇ ಆಗಿರ್ಬೇಕೇನೋ ಗೊತ್ತಾಗ್ತಿಲ್ಲ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಸಬ್ಸ್ಕ್ರೈಬ್ ಯುವರ್ ಚಾನಲ್ ಪ್ಲೀಸ್ ರಿಟರ್ನ್ ಮೈ ಚಾನಲ್ ಅಂತಿದ್ದಾರೆ ಜಾನ್ವಿ ಅವರಿಗೆ. ಜಾನ್ವಿ ಅವರೇ, ನೀವು ಟ್ರೈನ್ ಬ್ರದರ್ಗೆ ಕೊಟ್ಟಿದ್ದೀರಾ? ಅವರು ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ ಜಾನ್ವಿ ಅವರು. ಸೈನ್ ಅವರು ಸೂಪರ್ ಸಪೋರ್ಟ್. ಎಪಿ ಅವರು ಎಲ್ಲಿ ಹೋದ್ರಿ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರು. ಮಾಡಿದ್ದೀನಿ ನಿನ್ನೆ ಕೊಟ್ಟಿದ್ದಾರಂತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು. 2 ಮೆಂಬರ್ಸ್ ಇದ್ದೀರಾ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಕೊರಿಯಾ ಕೊಡು ಈಗಲೇ ಬೋರ್ಡ್ ಈಗಲೇ ಬೊಕ್ಕ ಚರ್ಮೂರಿ ಮಂತ್ ಕೊಡ್ಪ ಜೆಪ್ಪೋಡು ಮಾತ್ರ ಇದು ನಿಜ ದಾಲೇಜ್ ದಾಲ ಮಂತ್ ಕೊಡು ಜೆಪ್ಪು ಎಷ್ಟು ಜೆಪ್ಪು
సూపర్ సపోర్ట్, థ్యాంక్ యూ సూపర్ సపోర్ట్. ఈయన ಒಂದಿನ ಜಪ್ಪರ ಬೊಕ್ಕ ಜಪ್ಪರ ಇಜ್ಜಿಲಿ ಸಾಲೇಡು ಕೊಟ್ಟು ತಗೊಳ್ತಾರಾ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ನಿಮಗೆ ಕೊಟ್ಟಿದ್ದಾರಂತೆ ಆಲ್ರೆಡಿ ನೋಡಿ. ಪ್ರಜೀವ್ ಅವರು ಬಂದರು. ಹಾಯ್ ಸೀಸ್ ಗುಡ್ ಆಫ್ಟರ್ನೂನ್ ಅಂತಿದ್ದಾರೆ. ಹಾಯ್ ಪ್ರಜೀವ್ ಅವರೇ ಗುಡ್ ಆಫ್ಟರ್ನೂನ್. ಲೈಕ್ ಕೊಡಿ ಪ್ರಜೀವ್ ಅವರೇ. ಪ್ರಜೀವ್ ಸೀಸ್ ಒಂದು ಲೈಕನ್ನು ಕೊಡಿ ಪ್ಲೀಸ್. ಪ್ರಜೀವ್ ಸೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಅರಿನಕ್ಕ, ಹಾಂ ಜಾನ್ವಿ ಸೀಸ್. ಓ ಹನಿ ರಂಗೋಲಿ ಅವರು ಬಂದರು. ಹಾಯ್ ಸೀಸ್ ಹಾಯ್ ವೆಲ್ಕಮ್. ಬ್ಲೂ ಕೊಡ್ತೀನಿ ಹೋಗಬೇಡಿ ಆಯಿತಾ, ಕೊಡ್ತೀನಿ. ಕೆಲವರು ಬ್ಲೂ ಇಲ್ಲ ಅಂದ ಹೋಗ್ತಾರೆ, ಅದಕ್ಕೆ ಲೈಕ್ ಡನ್ ಅಂತಿದ್ದೀರಾ. ಲೈಕ್ ಬಂದಿಲ್ವಾ ಏನೋ. ಪ್ರಜೀವ್ ಸಿಸ್ ಪ್ಲೀಸ್ ಲೈಕ್. ಬಂತು ಒಬ್ರದ್ದು. ಪ್ರಜೀವ್ ಸಿಸ್ ನಿಮ್ಮದು ಬನ್ನಿ. ನಾಳೆಯಿಂದ ಮತ್ತೆ ಮಕ್ಕಳಿಗೆ ಶಾಲೆನಾ? ಹೌದು ಸಿಸ್, ನಾಳೆಯಿಂದ ಇಲ್ಲ, ಬುಧವಾರದಿಂದ ಶಾಲೆ ಉಂಟು. ಶುರು ಆಯಿತು ಇಬ್ಬರಿಗೂ. ಅದು ಮುಂಬೈಯಲ್ಲಿ ಹಾಗೇನೆ CBS ಬೋರ್ಡ್ ಇದ್ದು. ಜಾನ್ವಿ ನಾಟ್ ಕಮ್ ಯುವರ್ ಮೆಸೇಜ್ ಮೀ. ಟ್ರೈನ್ ಬ್ರದರ್ ನಿನ್ನೆನೆ ನಿಮಗೆ ಅವರು ಕೊಟ್ಟಿದ್ರು, ನೀವು ವಾಪಸ್ ಕೊಟ್ಟ್ರಿ ನಿನ್ನೆ ನೋಡಿ. ನಿನ್ನೆ ರಿಟರ್ನ್ ಮಾಡಿದ್ರಿ ನೀವು ಅವರಿಗೆ. ಟ್ರೈನ್ ಅವರು. ಪ್ರಜೀವ್ ಅವರೇ 7 ಲೈಕ್ ಡನ್ ಅಂತಿದ್ದೀರಾ. ಎಪ್ಪಿ ರಂಗೋಲಿ ಅವರೇ ನಿಮ್ಮ ಲೈಕ್ ಬಂದಿಲ್ವಾ? ಕೊಟ್ಟಿದ್ದೀರಾ? ಕೆಲವರು ಶೋ ಆಗ್ತಿಲ್ಲ ಅದೇ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹನಿ ಅವರೇ ಊಟ ಆಯಿತಾ ಅಂತಿದ್ದಾರೆ. ಹನಿ ಅವರೇ ಊಟ ಆಯಿತು, ನಿಮ್ದಾಯ್ತಾ? ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಾನ್ವಿ ಅವರೇ ಕೊಟ್ಟಿದ್ದಾರೆ ನಿನ್ನೆ. ಜಾನ್ವಿ ಅವರು ಟ್ರೈನ್ ಅವರಿಗೆ ನಿನ್ನೆ ಕೊಟ್ಟಿದ್ದಾರೆ, ನೀವು ಕೂಡ ವಾಪಸ್ ರಿಟರ್ನ್ ಮಾಡಿದ್ದೀರಿ. ಹನಿ ರಂಗೋಲಿ ಅವರು ಹಾಯ್ ಯೋಗೇಶ್ ಅವರೇ ಗುಡ್ ಆಫ್ಟರ್ನೂನ್ ಅಂತಿದ್ದಾರೆ. ಟ್ರೈನ್ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಪ್ರಜೀವ್ ಸಿಸ್. ಐ ಹ್ಯಾವ್ ಡನ್ ಕಮ್ ಟು ಯುವರ್ ಒನ್ ಆಫ್ ದ ಶಾರ್ಟ್. ಹರೇ ಕೃಷ್ಣ ಅಂತಿದ್ದಾರೆ ನಮ್ಮ ಇವರು. ಹರೇ ಕೃಷ್ಣ ಏನ ಹಾಂ ಗಂಟೆ ಆಯ್ತು ಜಪ್ ಚೋಚ್ ಚೋಪ್ ಚೋಚ್ ಕಣ್ಣು ಮುಚ್ಚಿ ಚೋಚ್ ಅನ್ನೆ ಜೀಡಿ. ಹಾಂ ಜೀಚಿ ಚೋಚಿಲ್ಲ ಚೋಚ್ ಯಾವ ಹುಚ್ಚಪ್ಪ ಚೋಚು ಉದ್ಯ ಉದ್ದು ಮಗನೇ ಚೋಚುದು ಬಂಗಾರ ಚೋಚೋದು. ಸನ್ನಿತ್ತು ಜಪ್ಪು ಇಂಚಿನ ಚೋಕ್ ಹಾಂ ಜಪ್. ಹಾಂ ಅನಿ ಅವರು ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಹರೇ ಕೃಷ್ಣ ಅಂತಿದ್ದಾರೆ. ದೀಪಾ ರಂಗೋಲಿ ದುರ್ಗಾ ರಂಗೋಲಿ ಅವರು ಬಂದರು. ಹಾಯ್ ಸಿಸ್ಟರ್ ಗುಡ್ ಆಫ್ಟರ್ನೂನ್. ರಂಗೋಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಓಕೆ ಬಾಯ್ ಮೇಡಮ್, ಟುಮಾರೋ ಕಮ್ ಯುವರ್ ಲೈವ್ ಸಪೋರ್ಟ್ ಯುವರ್ ಚಾನಲ್ ವರ್ಕ್ ಈಸ್ ದೇರ್ ವೆರಿ ಅರ್ಜೆಂಟ್. ಓಕೆ ಜಾನ್ವಿ ಅವರು ಆಪ್ಕಾ ಶಾರ್ಟ್ ಕಮೆಂಟ್ ಕಿಯಾ ಹೈ ಕಲ್ ಮೈನೆ ಅಂತಿದ್ದಾರೆ. ಊಟ ಆಯ್ತಾ ಎಲ್ರದು ಅಂತಿದ್ದಾರೆ. ನಮ್ಮದು ಆಯಿತು. ದುರ್ಗಾ ಅವರೇ ಲೈಕ್ ಕೊಡಿ. ದುರ್ಗಾ ರಂಗೋಲಿ ಸೀಸ್ ಲೈಕ್ 8 ಲೈಕ್ ಡನ್. 9 ಆಗಬೇಕಿತ್ತು. 8 ಲೈಕ್ ಡನ್ 9 ಆಗಬೇಕಿತ್ತು. ತಾರೆ ಒಂದು ನಿಮಿಷ ಬತ್ತೆ. ಎಂಥದೋ ಲೈಕ್ ಬರ್ತಿಲ್ಲ ಯಾಕೆ? ಜಾನ್ವಿ ಅವ್ರು ಸೂಪರ್ ಸಪೋರ್ಟ್. ಜಪ್ಪಿ ಕಣ್ಮುಚ್ಚ ದಿಲ್ಲ ಸೈಡ್ ದಿಲ್ಲ ಜಪ್ಪು ಚೋಚಿ ಇಲ್ಲ ಕುಲೊಂಬೆನ್ ತೂಪೆ ನಿದ್ರೆ ಪತಿಜಿನ ಮಾತ್ರ ನಿತ್ಯ ಬರುಂಡು. ಇಲ್ಲ ಹೊಡಿಲಿಲ್ಲ ಅವರಿಗೆ. ಅವರು ಇಬ್ಬರು ನೋಡಿ ಅವ್ರನ್ನ ತೋರಿಸ್ಬಾರ್ದಂತೆ. ಅವ್ರದ್ದು ಅವಸ್ಥೆ ನೋಡಿ ಅದಕ್ಕೆ ನೋಡಿ ನಗಾಡ್ತಿದ್ದಾರೆ ನೋಡಿ ಇಬ್ಬರು ನೋಡಿ. ಅದು ತೋರಿಸ್ಬಾರ್ದಂತೆ ನೋಡಿ. ಅವ್ರದ್ದು ಪೋಖ್ರಿ. ಹರೇ ಕೃಷ್ಣ ಅಂದಿದ್ದಾರೆ. ಲೈಕ್ ಅಂದಿದ್ದಾರೆ. ದುರ್ಗಾ ರಂಗೋಲಿ ಇಲ್ಲಪ್ಪ ಹೊಡೆಯೋದಿಲ್ಲ, ಅವ್ರ ಮಕ್ಕಳಲ್ವಾ ಪಾಪ. ಲೈಕ್ ಅಂತಿದ್ದಾರೆ. ಲೈಕ್ ಏನು ಬಂದಿಲ್ಲ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರೇ. ವಿಡಿಯೋ ಹಾಕಿದ್ದೀರಾ ಜಾನ್ವಿ ಅವರೇ? ನೋಡ್ತೀನಿ ಆಯಿತಾ. ಹರೇ ಕೃಷ್ಣ ಇಲ್ಲ ಮಗ ಮಲಗಿ ಪ್ಲೀಸ್ ಮಲ್ಕೊಳ್ಳಿ ಪ್ಲೀಸ್ ಮಲ್ಕೊಳ್ಳಿ, ನಿದ್ದೆ ಮಾಡಿ ಮತ್ತೆ ಮಾಡಿ ಕೊಡ್ತೀನಿ. ಲಕ್ಕಲಿ ಜಪ್ಪಲಿ ಊಟ ಮಲ್ಕೋ ಇಬ್ಬರು ಹೆಚ್ಚಿನ ಕರ್ಮ ಶಕ್ತಿ ದೇವ
ಅಚ್ಚಡು ಓಲ ಮಲ್ಪರ ಬಂದು ಬಿಚಾರ ನೀವು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ದುರ್ಗಾ ಅವರೇ, ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು. ಯಾರು ಲೈಕ್ ಇವತ್ತು ಈಗ ಬಂತು 8 ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಾತಾಡಬೇಡಿ ಮಕ್ಕಳೇ. ಮಕ್ಕಳ ತುಂಬ ಜೋರಿದ್ದಾರೆ ಅವರು. ಅತ್ತೆಗೆ ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ. ಲೈಕ್ ಕೊಡು ತಮ್ಮ, ಒಂದು ಲೈಕ್ ನಿಮ್ಮ ಕಡೆಯಿಂದ. 10 ಆಗಬೇಕಿತ್ತು, 8 ಇರುವುದು. ಲೈಕ್ ಡನ್ ಮಾಡಿದ್ರಾ ದುರ್ಗಾವರೇ? ನಿಮ್ಮ ಲೈಕ್ ಬಂದಿಲ್ಲ ಅಂತ ನೋಡಿ, ಯಾರ್ದೋ ಲೈಕ್ ಬಂದಿಲ್ಲ. ಥ್ಯಾಂಕ್ ಯು ಟಿವಿ, ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ. ಅಮ್ಮ ಜೋ ಬಾಬು. ಅತ್ತೆಗೆ ಜೈ ಅಂತಿದ್ದಾರೆ. ಈರು ಪಾತೆ ರೊಡ್ಚಿ ಯಾನ್ ಪಾತೆರ ವಲ್ಯ ಯಾನ್ ಪಾತೆರ ದಿನ ಅಗಲು ಜಪ್ಪು ಜೇರತೆ. ಜಾನ್ವಿ ಅತ್ತೆ ಊಟ ಅಂತಿದ್ದಾರೆ. ನನಗಲೇ ಬೋರ್ಡನ್ನು ನನ್ನ ಮನೆ ಬಂದು ಜಿಪ್ಪು ಹೊಡಿತೆ ಜುಪ್ಪುಲೆಪ್ಪ. ಏಜಸ್ ಅವ್ರು ಬಂದರು. ಆಯ್ ಏಜಸ್ ಅವರೇ, ಆಯ್ ವೆಲ್ಕಮ್ ಏಜಸ್ ಅವರೇ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಏಜಸ್ ಅವರೇ. ಗುಡ್ ಆಫ್ಟರ್ನೂನ್. ಟಿವಿ ಊಟ ಆಯ್ತಾ ನಿಮ್ಮದು ಅಂತಿದ್ದಾರೆ. ಅರಿನತ್ತೆ ವಣಸಾಂಡ್ ಊಟ ಆಯ್ತಾ? ಏಜಸ್ ಅವರೇ ಲೈಕ್ ಕೊಡಿ. ಏಜಸ್ ಅವರೇ ನಿಮ್ಮ ಲೈಕ್ ಬರಲಿ. ಲೈಕ್ ಕೊಟ್ಟೆ ಬರುವುದು, ಹೌದಾ? ಹಾಗಾದರೆ ಇದು ಯಾರು ಕೊಟ್ಟಿಲ್ಲ? 3 ಲೈಕ್ ಬಂದಿಲ್ಲ ನನಗೆ. ಹರೇ ಕೃಷ್ಣ. ಆಯ್ ಜಾನ್ವಿ ಸಿಸ್ ಅಂತಿದ್ದಾರೆ. ಹನಿ ರಂಗೋಲಿ ಅವ್ರದ್ದೆಲ್ಲ ಬಂದಿಲ್ಲ. ಜಾನ್ವಿ ಅತ್ತೆ ಊಟ ಆಯ್ತಾ? ಏಜಸ್ ಅವರು ಸೂಪರ್ ಅಂತಿದ್ದಾರೆ. ಜಾನ್ವಿ ಅವರು 10 ಇದೆ ಕಾಣ್ತಾ ಉಂಟು, ನನಗೆ 9 ಉಂಟು, 11 ಆಗಬೇಕಿತ್ತು. ಜಿಪ್ಪಮ್ಮ ಏಜಸ್ ಅತ್ತೆ ಊಟ. ಊಟ ಅಂತೆ ಜಾನ್ವಿ ಅವರು. ಉಂಟಾ? ಓಕೆ, ಊಟ ಆಯಿತು ಜಾನ್ವಿ ಸೀಸ್ ಅಂತಿದ್ದಾರೆ ನಮ್ಮ ಏಜಸ್ ಅವರು. ಆಯಿತು ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ ನಮ್ಮ ಟಿವಿ ಅವರು. ಟಿವಿ 17 ಆಯಿತು ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ ನಮ್ಮ ಟಿವಿ ಅವರು. ನಿಮ್ದಾಯ್ತಾ ಅಂತಿದ್ದಾರೆ ಜಾನ್ವಿ ಅವರು. ಮಲ್ಗುದಿಲ್ಲ. ಆಲಿನ್ ಒನ್ ಅವ್ರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಎಲ್ಲರೂ ಲೈಕ್ ಡನ್ ಅಂತಿದ್ದಾರೆ. ಲೈಕ್ ಯಾಕೆ ಬರೋದಿಲ್ಲ ಅಂತ ಗೊತ್ತಿಲ್ಲ ಅಲ್ವಾ? ಥ್ಯಾಂಕ್ ಯು 9 ಲೈಕ್ ಅಂತೆ ಅವರು. ನೋಡಿ ಯಾಕೆ ಲೈಕ್ ಬರೋದಿಲ್ಲ. ಥ್ಯಾಂಕ್ ಯು ನೈಸ್. ಓಕೆ ಅಲಿಯಾ ಅಂತಿದ್ದಾರೆ. ಆಲಿನ್ ಒನ್ ಅತ್ತೆ ಹಾಯ್ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟು. ಸಹನಾ ಪ್ರಿಯಾ ಅವರು ಬಂದರು. ಆಯ್ ವೆಲ್ಕಮ್. ಲೈಕ್ ಕೊಡಿ ಸಹನಾ ಅವರೇ, ಲೈಕ್ ಕೊಡಿ ಪ್ಲೀಸ್. ಸಹನಾ ಅವರೇ ಲೈಕ್ ಕೊಡಿ. ಇವತ್ತು ಇವಾಗ 12 ಆಗಬೇಕಿತ್ತು, 9 ಕಾಣ್ತಾ ಉಂಟು. ಥ್ಯಾಂಕ್ ಯು ಆಲಿನ್ ಒನ್ ಅತ್ತೆ ಊಟ ಅಂತಿದ್ದಾರೆ. ಹರೇ ಕೃಷ್ಣ 10 ಶೋ ಆಗ್ತಿದೆ, ಹೌದಾ? 12 ಆಗಬೇಕಿತ್ತು. 17 ಆಯ್ ಊಟ ಆಯ್ತಾ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಹನಾ ಅವರೇ ಇದ್ದೀರಾ? ಒಂದು ಲೈಕ್ ಕೊಡಿ. ಪ್ರಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಆಲಿನ್ ಒನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. RK ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಕೊಡಿ RK ಅವರೇ ಪ್ಲೀಸ್, ಲೈಕ್ ಕೊಡಿ. ಲೈಕ್ ಬರ್ತಾ ಇಲ್ಲ. ಹರೇ ಕೃಷ್ಣ. 17 ಊಟ ಮಾಡಿಲ್ಲ ಅಂತಿದ್ದಾರೆ. 17 ಅವರ್ ಯು ಅಂತಿದ್ದಾರೆ. ಟಿವಿ ಆಲಿನ್ ಅತ್ತೆ ಶಾರ್ಟ್ 1K 3 ಮಿನಿಟ್ಸ್ ಆಯಿತು ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. RK ಬ್ಯೂರ್ ಆಯ್ ವೆಲ್ಕಮ್. RK ಅವರೇ ಲೈಕ್ ಕೊಡಿ. ಕಲ್ಪತರು ಅವರು ಬಂದರು. ಆಯ್ ಕಲ್ಪತರು ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕಲ್ಪತರು ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಮಲ್ಗಿ ಮಕ್ಕಳೇ ಪ್ಲೀಸ್. ಏಜಸ್ ಅವ್ರ ಸೂಪರ್ ಸಪೋರ್ಟ್.
ಲೈಕ್ ಕೊಡಿ ಕಲ್ಪತರು ಅವರೇ, ಮತ್ತು ಇವರು ಸಹನಾ ಅವರೇ, ಮತ್ತು ಇವರು RKB ಅವರೇ, ಎಲ್ಲರೂ ಲೈಕನ್ನು ಕೊಡಿ. ಥ್ಯಾಂಕ್ ಯು ಕಲ್ಪತರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಐ ಆಮ್ ಆಲ್ಸೋ ಫೈನ್ TV ಅಂತಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. RKBS ಆಯ್ ಅಂತಿದ್ದಾರೆ. ನೋಡಿ ಜಪ್ಪಲಮ್ಮ ಪ್ಲೀಸ್. ಕಲ್ಪತರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಆಲ್ ಇನ್ ಒನ್ ಥ್ಯಾಂಕ್ ಯು ಅಂತಿದ್ದಾರೆ. TV ಜಪ್ಪು ಅನಿಜ್ಜತ್ತೆ ಇತ್ತೆ ಜಪ್ಪು ಅನಿಜ್ಜಕೇನ್ಯಾ ಈ ಚಿನ್ನಲ್ಲ ಮಂತಿ ಕೊರ ಮಾತ್ರ ರಾಲ ಮಂತಿ ಕೊರುಜಿ ಮ್ಯೂಟ್ ಆಗಿದೆ. ಯಾರೆಲ್ಲ ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸಾರಿ ಪ್ರಜೀವ್ ಅವರಿಗೆ ರಿಟರ್ನ್ ಕೊಡಿ. ಕಲ್ಪತರು ಅವರೇ ಓಕೆ ಅಂತಿದ್ದಾರೆ. ಸಹನಾ ಪ್ರಿಯ ಅವರಿಗೆ TV 17 ಗಿಫ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಸಹನಾ ಪ್ರಿಯ. ಎಪ್ಪಿ ರಂಗೋಲಿ ಅವರು. ಕಲ್ಪತರು ಅವರೇ ಡನ್ ಪ್ಲೀಸ್ ರಿಟರ್ನ್. ಎಪ್ಪಿ ರಂಗೋಲಿ ಅವರಿಗೆ ರಿಟರ್ನ್ ಕೊಡಿ. AJ ಅಕ್ಕ ಒಣಸಾಂಡೆ ಪಣಂದುಲ್ಲೇರು RKBR. ಸಹನಾ ಅತ್ತೆ ಗಿಫ್ಟ್ ಡನ್ ಚೆಕ್ ಮಾಡಿ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ ಪ್ಲೀಸ್. ಸಹನಾ ಕೊಟ್ಟಿದ್ದೇನೆ ಅಂತಿದ್ದಾರೆ. ಓಕೆ ಊಟ ಆಯ್ತಾ TV ಅಂತಿದ್ದಾರೆ ನಮ್ಮ RKB ಅವರು. RKB ಅವರು ಊಟ ಆಯ್ತಾ ಅಂತಿದ್ದಾರೆ. ಲೈಕ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. RKB ಮಾಡಿ ಟೈಮ್ ಆಗಿದೆ ಅಂತಿದ್ದಾರೆ. ಮೊಣಸಾಂಡೆ ಅಕ್ಕ ಇರ್ನಾಂಡೆ ಎಂಕ್ ಕುಕ್ಕುದ ಚಟ್ನಿಲ ಬೊಕ್ಕ ಉಂದು ದಾಲ್ ಅತ್ತೆಗೆ ಜೈ ಅಂತಿದೆ. ಹಣೆ ರಂಗೋಲಿ. ಸಹನಾ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಜಿಪ್ಪಮ್ಮ ಬಲಿ ಚೇಚು. ಸಹನಾ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ಇವರು ಅನಿ ಅವರು. TV 17 ಅತ್ತೆಗೆ ಜೈ ಅಂತಿದ್ದಾರೆ. ಕಲ್ಪತರು ಪ್ಲೀಸ್ ರಿಟರ್ನ್. ಪ್ರಜೀವ್ ಸೀಸ್ ಕಲ್ಪತರು ಪ್ಲೀಸ್ ರಿಟರ್ನ್. ಸಹನಾ ಪ್ರಿಯ RK ಗಿಫ್ಟ್ ಡನ್. RK ಗಿಫ್ಟ್ ಡನ್ ರಿಟರ್ನ್. ಹಾಯ್ ರಾಧಾ ಅವರೇ ವೆಲ್ಕಮ್. ಬುಡ್ಚಿ ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಾಲೆನು ಅವು ಪಾತೇರುನಿ ಅಂದ್ ಬಾಲೆ ಪಾತೇರುನಿ ಬಾಲೆ ಜೋಕುಲು ರಡ್ಲ
ಕಲ್ಪತರ್ ಡನ್. ಪ್ರಜೀವ್ ಅವರು ಅಂತಿದ್ದಾರೆ. ಪ್ರಜೀವ್ ಅವರಿಗೆ ಪೋ చెప్పు చెప్పು. ಪ್ರಜೀವ್ ಅವರೇ ಡನ್ ಅಂತಿದ್ದಾರೆ ನೋಡಿ. ಊಟ ಆಯ್ತಾ? ಊಟ ಆಯಿತು ರಾಧವರೇ, ನಿಮ್ದು ಆಯ್ತಾ? ಹರೇ ಕೃಷ್ಣ ಅಂತಿದ್ದಾರೆ ಜಾನ್ವಿ ಭಟ್ರು ಅವರು. ರಾಧವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ರಾಧವರು ಸೂಪರ್ ಸಪೋರ್ಟು. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಜಪ್ಪಮ್ಮ ಯಾವ ರಂಗೋಲಿ ಅವರು. ಒಂದು ನಿಮಿಷ ಬಂದೆ. ಜಪ್ಪಮ್ಮ. ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ. ರಾಧಾ ಸಿಸ್ಟರ್, ಹಾಯ್ ರಾಧಾ ಸಿಸ್ಟರ್ ಅಂತಿದ್ದಾರೆ. ಅನಿ ಅವರು ಸಿಸ್ಟರ್ ನಾನು ಲೈಕ್ ಕೊಟ್ಟಿದ್ದೀನಿ, ಸಪೋರ್ಟ್ ಮೆಸೇಜ್ ಮಾಡ್ತೀನಿ ಆಯಿತಾ, ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೆ ಸಪೋರ್ಟ್ ಮೆಸೇಜ್ ಹಾಕಿ ಹೋಗ್ತೀನಿ. ಓಕೆ ಓಕೆ ಓಕೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಸಹನಾ ಪ್ರಿಯಾ ಅವರು ಗಿಫ್ಟ್ ಡನ್. ಹನಿ ರಂಗೋಲಿ ಅಂತಿದ್ದಾರೆ. ಹನಿ ರಂಗೋಲಿ ಅವರೇ ಸಹನಾ ಪ್ರಿಯಾ ಅವರು ಕೊಟ್ಟಿದ್ದಾರೆ, ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಕಲ್ಪತರು ಗಿಫ್ಟ್ ಡನ್ ಚೆಕ್ ಮಾಡಿ ಅಂತಿದ್ದಾರೆ. ಟಿವಿ ಅವರು ಕಲ್ಪತರು ಅವರೇ ಗಿಫ್ಟ್ ಡನ್ ಅಂತೆ ನೋಡಿ, ಚೆಕ್ ಮಾಡಿ ಟಿವಿ ಅವ್ರಿಗೆ. ರಾಧಾ ಅವರು ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಕನೆಕ್ಟ್ ಆಗಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಬನ್ನಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ರಾಧಾ ಅವರು. ಹೊಸಬ್ರು ಯಾರಾದರೂ ಕನೆಕ್ಟ್ ಆಗಿ ಅಂತಿದ್ದಾರೆ ರಾಧಾ ಅವರು. ಜಾನ್ವಿ ಅವರು ಸೂಪರ್ ಸಪೋರ್ಟ್. ರಾಧಾ ಅವರು ಸೂಪರ್ ಸಪೋರ್ಟು. ಹನಿ ಅವರು ಕಲ್ಪತರು ಅವರೇ ರಿಟರ್ನ್ ಕೊಡಿ. ಕಲ್ಪತರು ಪ್ಲೀಸ್ ರಿಟರ್ನ್ ಎಪ್ಪಿ ರಂಗೋಲಿ. ಹನಿ ರಂಗೋಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಹತ್ತೂರಿನ ಒಡೆಯ ನೀನು ಗೊತ್ತಾ ನಿಂಗೆ ಯಾರು ಏನು ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ರಾಧಾ ಅವರು ಮುರಾನಿ ಬತ್ತುಗು ಲೈವ್ಗೂ ಎಂಕ್ ಕಮೆಂಟ್ ತೋ ಜಿಜಿ ಸಾರಿ ಬತ್ತೆ. ಥ್ಯಾಂಕ್ ಯು ಅಂದೆ ಬತ್ತಿತಿಜ ಆಯ್ತು ಇನಿ ಬತ್ತನ ತಂಚಂಡ. ವನಿತೆ ಕನ್ನಡ ಬ್ಲಾಗ್ಸ್ ಅವರು ಬಂದರು. ಆಯ್ಸಿ ಸಾಯ್ ವೆಲ್ಕಮ್ ವನಿತೆ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ವನಿತಾ ಅವರೇ. ಥ್ಯಾಂಕ್ ಯು ವೆಲ್ಕಮ್ ನಿಮಗೆ. ಊಟ ಆಯಿತಾ ನಿಮ್ಮದು? ರಾಧಾ ಅವ್ರದ್ದು ಊಟ ಆಯಿತಾ? ಟಿವಿ ಅವ್ರು ಸೂಪರ್ ಸಪೋರ್ಟ್ ಲೈಕ್ ಡನ್ ಅಂತಿದ್ದೀರಾ. ಥ್ಯಾಂಕ್ ಯು. ಕಲ್ಪತರ್ ಅವರು ಪ್ರಜೀವ್ ಆಲ್ರೆಡಿ ಡನ್ ಅಂತೆ. ಕಲ್ಪತರ್ ಅವರು ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಲ್ಪತರ್ ಅವರೇ ನಿಮಗೆ ಟಿವಿ ಅವರು ಕೊಟ್ಟಿದ್ದಾರೆ ನೋಡಿ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಲ್ಪತರು ನಮಸ್ತೆ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್. ಇನ್ ಆಫೀಸ್ ಅಂತಿದ್ದಾರೆ. ಆಫೀಸಲ್ಲಿದ್ದೀರಾ? ಓಕೆ ಸೈಲೆಂಟ್ ಸಪೋರ್ಟ್. ಓಕೆ ಸಪೋರ್ಟ್ ಅಂತಿದ್ದಾರೆ. ಆರ್.ಕೆ. ಅವರು ನೀವು ಲೈವ್ ಮಾಡ್ತೀರಾ ಟಿವಿ ನೀವು ಲೈವ್ ಮಾಡ್ತೀರಾ ಅಂತಿದ್ದಾರೆ. ಥ್ಯಾಂಕ್ ಯು ಕಲ್ಪತಾರು ಸಿಸ್ ಅಂತಿದ್ದಾರೆ. ಪಿನ್ ಮಾಡಿ ಸಿಸ್. ಪಿನ್ ಮಾಡಬಾರ್ದಂತಾರೆ. ಎಂತ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರು ಬಂದರು. ಪ್ರೀತಿ ಬ್ಲಾಗ್ಸ್ ಅವರು ಲೈಕ್ ಡನ್ ಅಂತಿದ್ದಾರೆ. ಓಕೆ ಪ್ರೀತಿ ಅವರೇ ವೆಲ್ಕಮ್. ನಿಮಗೆ ಬ್ಲೂ ಕೊಡ್ತೀನಿ. ಬ್ಲೂ ಕೊಟ್ಟೆ ಪ್ರೀತಿ ಅವರೇ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದೆ. ಲೈಕ್ ಕೊಟ್ಟಿದ್ದೀರಾ ಕೊಡಿ. ಓಕೆ. ಹೇಮಾ ಅವರು ಬಂದರು. ಹಾಯ್ ಹೇಮಾ ಅವರೇ. ಹಾಯ್ ಸಿಸ್ಟರ್. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಹೇಮಾ ಅವರೇ. ವನಿತಾ ಕನ್ನಡ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡಿದೆ ಪಿನ್ನು, ನೋಡುವ ಏನಾಗುತ್ತೆ ಅಂತ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವನಿತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರು ಎಂಚ ಉಳ್ಳಾರೆ ಅನುಷಾರಲ್ಲ ಈರಿ ಎಂಚ ಉಳ್ಳಾರು. ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಊಟ ಆಯಿತು ಹೇಮಾ ಅವರೇ, ನಿಮ್ದು ಆಯಿತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ವನಿತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವನಿತಾ ಅವರೇ. ಟಿ ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವನಿತಾ ಅವರು ಸೂಪರ್ ಸಪೋರ್ಟ್. ಹಾಯ್ ಪ್ರೀತಿ ಅವರೇ ಅಂತಿದ್ದಾರೆ. ಹನಿ ರಂಗೋಲಿ ಅವರು ಹಾಯ್ ಹೇಮಾ ಸಿಸ್ಟರ್ ಊಟ ಆಯ್ತಾ ಅಂದಿದ್ದಾರೆ ನಮ್ಮ ರಾಧಾ ಅವರು. ಪ್ರೀತಿ ಅವರು ಡು ನಾಟ್ ಬ್ಲೂ ಕೇಳ್ತೀನಿ ದಾನಿ ಬ್ಲೂ ಕಲಿತೀನಿ ಬ್ಲೂ ಎರ ಪಣ ಇಂಚ ಒಂಜಿ ಕಲೆ ಉಡುಂದಾಂಡು ಅಂಚ ಕಲೆ ನಾನು ಅವು ಪಂಡ ಒಂಜಿ ವಾಚ್ ಅವ್ರದ್ದು ಇನ್ನ ನಮಿಸ್ಟಿಕ್ ಅದಿತ್ತುಂಡು ಐತ ಒಂದೆಟ ಆಯ್ನ ಅಂದದ್ದು ಕಲೆಯ ಅಂಡ್ ಐತ ಇಟ್ಟತ್ತವು ಪೂರು ಜನಕ್ಲ ಒಂದುಂಡಿತ್ತೆ. ದೇಸಾಯಿ ಹಾಯ್ ಅಂತಿದ್ದಾರೆ. ವನಿತಾ ಕನ್ನಡ ಬ್ಲಾಗ್ಸ್ ವಾಣಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವನಿತಾ ಅವರೇ ರಿಟರ್ನ್ ಗಿಫ್ಟ್ ಮಾಡಿ. ವನಿತಾ ಅವರೇ ಪ್ಲೀಸ್ ರಿಟರ್ನ್. ಸಹನಾ ಪ್ರಿಯಾ ಅವರಿಗೆ ರಿಟರ್ನ್ ಕೊಡಿ.
ರಾಧಾ ಅವರು ಸೂಪರ್ ಸಪೋರ್ಟ್ ನೈಸ್ ಲೈವ್ ಅಂತಿದ್ದಾರೆ ಕಲ್ಪತರು ಅವರು. ರಾಧಕ್ಕ ಡನ್ ಅಂತಿದ್ದಾರೆ. RKBS ಅವರು ರಾಧಾ ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಏಜಿಸ್ ಅವರು ಸೂಪರ್ ಅಂತಿದ್ದಾರೆ. ವನಿತಾ ಅವರು ಶೂರ್ ಮಾಡ್ತೀನಿ ಅಂತಿದ್ದಾರೆ. ರಾಧಾ ಅವರಿಗೆ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. RKBS ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ವನಿತಾ ಅವರು ಥ್ಯಾಂಕ್ ಯು ಅಂತಿದ್ದಾರೆ. ಅನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. RKB ಏಜಿಸ್ ಅಕ್ಕ ಒಣಸಾಂಡೆ ಅಂತಿದ್ದಾರೆ. ಪ್ರೀತಿ ಅವರು ಹಾಯ್ ಅನೀರ್ ಅವರೇ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. RKB ಅವರು ಹಾಯ್ ಪ್ರೀತಿ ಸಿಸ್ ಅಂತಿದ್ದಾರೆ. ಅನಿ ಅವರು ಹಾಯ್ ಪ್ರೀತಿ ಅವರೇ ಗಿಫ್ಟ್ ಕೊಟ್ಟೆ ರಿಟರ್ನ್ ಮಾಡಿ ಅಂತಿದ್ದಾರೆ. ನೋಡಿ ಪ್ರೀತಿ ಅವರೇ ನಿಮಗೆ ಹನಿ ರಂಗೋಲಿ ಅವರು ಕೊಟ್ಟಿದ್ದಾರೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಾ ಅವರು ಪ್ರೀತಿ ಅವರಿಗೆ ಹನಿ ರಂಗೋಲಿ ಅವರು ಕೊಟ್ಟಿದ್ದಾರೆ. ಬ್ಲೂ ಕಲಿತೀನಿ ಅಕ್ಕ ಬ್ಲೂ ಕಲೆಯಿನಿ ಅವು ಏನ ಗೊತ್ತಂಡೆ ವಾಚ್ ಅವ್ರದ ಸ್ವಲ್ಪ ಪ್ರಾಬ್ಲಮ್ ಅಂಚೆ ಅದು ಕಲೆಯಿನಿ ಆ್ಯಂಡ್ ಅವೇಡ್ದತ್ತವು ಪ್ರಾಬ್ಲಮ್ ಇನ್ನು ಬೇತೆ ಪ್ರಾಬ್ಲಮ್ ನೋಡು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ಅವರು ಸೂಪರ್ ಸಪೋರ್ಟ್. RKB ಗಿಫ್ಟ್ ಡನ್ ಅಂತಿದ್ದಾರೆ. ಹನಿ ರಂಗೋಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. RKB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರೇ ರಿಟರ್ನ್ ಗಿಫ್ಟ್ ಮಾಡಿ ನಮ್ಮ ಸಹನಾ ಅವರಿಗೆ ನೋಡಿ. ಜಾನ್ವಿ ಸಿಸ್ ರಿಟರ್ನ್ ಅಂತಿದ್ದಾರೆ. ಜಾನ್ವಿ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನಮ್ಮ ಪ್ರಜೀವ್ ಅವರು. ಪ್ಲೀಸ್ ರಿಟರ್ನ್ ಮಾಡಿ. ಪ್ರೀತಿ ಅವರು ಸೂಪರ್ ಸಪೋರ್ಟ್ ರಾಧೆ ಅಂತಿದ್ದಾರೆ. RKB ಗಿಫ್ಟ್ ಡನ್ ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. RKBS ಅವರೇ ನಿಮಗೆ ಹೇಮಾ ಅವರು ಕೊಟ್ಟಿದ್ದಾರೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮುರಾಣಿ ಬನ್ನಗ ಲೈವ್ ಗೋ ಎಂಕ್ ಕಮೆಂಟ್ ತೂತು ಜಿಯೇ ಸಾರಿ ಅವೇ ಬತ್ತುಂಡು ಥ್ಯಾಂಕ್ ಯು ಎಂದಿ ಐರೆ ಬತ್ತಿತ್ತೆ ಈರ್ನೈಕ್ ಈರೆ ಕಮೆಂಟ್ ತೂತು ನಿಜ್ಜಿ ಈರೆಗ್ ಬ್ಲೂ ಇಜ್ಜಿ ಇತ್ತಿಜ್ಜಿ ಈರ್ನೈಕ್ ಬತ್ತಿಗಿನೆಂಕ್. RKBS ಗಿಫ್ಟ್ ಕೊಟ್ಟೆ ರಿಟರ್ನ್ ಕೊಡಿ ಅಂತಿದ್ದಾರೆ. RK ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರೀತಿ ಕೊಡಿ ಆಯಿತಾ. ಅವರಿಗೆ ಕೊಡಲಿ ಯಾರಿಗೆ ಪ್ರೀತಿ ಅವರೇ ನಿಮಗೆ ಇಬ್ಬರು ಕೊಟ್ಟಿದ್ದಾರೆ. ಸಹನಾ ಪ್ರಿಯಾ ಅವರು ಮತ್ತು ಇನ್ನೊಬ್ಬರು ಯಾರೋ ಕೊಟ್ಟಿದ್ದಾರೆ. ರಿಟರ್ನ್ ಕೊಡಿ ಅವರಿಗೆ. ಸೂಪರ್ ಅಂತಿದ್ದಾರೆ. ಹೇಮಾ ಅವರು ಥ್ಯಾಂಕ್ ಯು. ವನಿತಾ ಅವರೇ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವನಿತಾ ಅವರೇ ಪ್ಲೀಸ್ ಹೇಮಾ ರಂಗೋಲಿ ಹನಿ ರಂಗೋಲಿ ಅವರಿಗೆ ರಿಟರ್ನ್ ಕೊಡಿ. ವನಿತಾ ಅವರೇ ಪ್ಲೀಸ್ ಹನಿ ರಂಗೋಲಿ ರಿಟರ್ನ್. ಸೂಪರ್ ಹನಿ ರಂಗೋಲಿ ಸೂಪರ್ ಅಂತಿದ್ದಾರೆ. ವನಿತಾ ಅವರೇ ಎಲ್ಲೋ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು. ಪ್ರೀತಿ ಅವರಿಗೆ ಗಿಫ್ಟ್ ಮಾಡಿದ್ರ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರೀತಿ ಪ್ಲೀಸ್ ರಿಟರ್ನ್ ಮಾಡಿ ಸಹನಾ ಅವರಿಗೆ. ಏಜಿಸ್ ಅವರು ನೈಸ್ ಲೈವ್ ಅಂತಿದ್ದಾರೆ. ಪ್ರೀತಿ ಅವರು ಹೇಮಾ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಹೇಮಾ ಅವರೇ ಪ್ರೀತಿ ಅವ್ರ ಗಿಫ್ಟ್ ಡನ್ ಅಂತ ರಿಟರ್ನ್ ಕೊಡಿ. ಪ್ರೀತಿ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ನಮ್ಮ ಸಹನಾ ಅವರಿಗೆ. ಓಕೆ ಸಿಸ್ ಅಂತಿದ್ದಾರೆ. ಸೂಪರ್ ಓಕೆ. ಸಹನಾ ಸಿಸ್ ಅಂತಿದ್ದಾರೆ. ಫಾರು ಅಲ್ಲ ಗಂಗೆ ಇಲ್ಲ ಅಂತಿದ್ದಾರೆ. ಮೆಸೇಜೋ ಮಿಸ್ ಆಯಿತು. ಹನಿ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ ನಮ್ಮ ಪ್ರೀತಿ ಅವರು. ಕಲ್ಪತರು ನಿಮ್ಮದು ತಿಪಟೂರು ಸಿಸ್ಟರ್ ಅಂತಿದ್ದಾರೆ ನಮ್ಮ ರಾಧಾ ಅವರು. ರಾಧಾ ಸಿಸ್ ಆಲ್ರೆಡಿ ಡನ್ ಅಂತಿದ್ದಾರೆ ನೋಡಿ. ಹೇಮಾ ಅವರು ಪ್ರೀತಿ ಸಿಸ್ ರಿಟರ್ನ್ ಡನ್ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಹೇಮಾ ಅವರು ಸೂಪರ್ ಅಂತಿದ್ದಾರೆ ನಮ್ಮ ಕಲ್ಪತರು ಅವರು. ಥ್ಯಾಂಕ್ ಯು. ರಾಧಾ ಅವರು RPTಕ್ಕೆ ನೀವು ನನಗೆ ಗಿಫ್ಟ್ ಕೊಟ್ಟಿದ್ದೀರಿ ಗೊತ್ತು. ನಾನು ನಿಮಗೆ ರಿಟರ್ನ್ ಮಾಡಿ ಕಮೆಂಟ್ ಹಾಕಿ ಬಂದಿದ್ದೇನೆ ಅಂತಿದ್ದಾರೆ. ರಾಧಾ ಅವರು ಕೊಟ್ಟಿದ್ದಾರೆ. ಪ್ರೀತಿ ಸಿಸ್ ಆಲ್ರೆಡಿ ಡನ್ ಮೊನ್ನೆನೇ ಮಾಡಿದ್ದೀನಿ ಅಂತಿದ್ದಾರೆ. ಪ್ರೀತಿ ಸಿಸ್ ರಿಟರ್ನ್ ಅಂತಿದ್ದಾರೆ ನಮ್ಮ ಕಲ್ಪತರು ಅವರು. ಪ್ರೀತಿ ಅವರೇ ಕಲ್ಪತರು ಅವರಿಗೆ ರಿಟರ್ನ್ ಕೊಡಿ. ಸಾನಾ ಪ್ರಿಯ ಸಿಸ್ ಗಿಫ್ಟ್ ಡನ್. ಥ್ಯಾಂಕ್ ಯು. ವೈಶು ಬಂದ್ಲು. ಹಾಯ್ ವೈಶು ವೆಲ್ಕಮ್ ವೈಶು. ಊಟ ಆಯ್ತಾ ವೈಶು? ಮಲಗಪ್ಪು ಎಂತಕ್ಕೆ ಆಗ ಮಾಡ್ತೀಯಾ? ಮಲ್ಕೋ ಹಾಂ ಮಲ್ಕೋ ಈಗ ಬಿಟ್ಟ. ನಿದ್ದೆ ಮಾಡಬೇಕು ಸ್ವಲ್ಪ ಮಕ್ಕಳು. ನಿದ್ದೆ ಮಾಡಿದ್ರೆ ನಿಜವ ಡ್ಯಾಪ್ ಉಂಟು. ಓಕೆ ರಾಧಾ ಸಿಸ್ ಅಂತಿದ್ದಾರೆ. ವೈಶು ಊಟ ಆಯಿತಾ? RKB ನಾನು ರಿಟರ್ನ್ ಕೊಟ್ಟಿದ್ದೀನಿ ನೋಡಿ ಕಮೆಂಟ್ ಅಂತಿದ್ದಾರೆ. ವೈಶು ಅವ್ರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಹನಿ ರಂಗೋಲಿ ಅವರು ಸಾನಾ ಅವರೇ ಗಿಫ್ಟ್ ಡನ್ ಆಗಿದೆ ನೋಡಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಕಲ್ಪತರ ಹೌದು ರಾಧಾ ಸಿಸ್ ಯಾವ ಊರು? ವೀಣಾ ಫುಡ್ ಸ್ಟುಡಿಯೋ ಅವರು ಬಂದರು. ವೀಣಾ ಫುಡ್ ಸ್ಟುಡಿಯೋ ಹಲೋ ವೆಲ್ಕಮ್ ವೀಣಾ ಫುಡ್ ಸ್ಟುಡಿಯೋ ಅವರೇ ನಿಮಗೆ ಬ್ಲೂ ಕೊಡ್ತೀನಿ ಆಯಿತಾ? ಮಲಗುದಿಲ್ಲಪ್ಪ ದೇವ್ರಿ ಮಕ್ಕಳೇ ಹಾಗೆ ಮಾಡಬಾರ್ದು ಬೇಟ ಪ್ಲೀಸ್. ಜೆಪ್ಪುಲೆ ಅಮ್ಮ ಕೊರಪು ಜಾಂದಾಲ ಏನನೇ ಜಿತಿ ಚಿನ್ನ ಒಂಜಿ ನಲಗೊರ್ಗು ಜಾನ್
ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ. ಥ್ಯಾಂಕ್ ಯು. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಬೇಲ್ಪುರಿ ಬೋರ್ಡ್. ಥ್ಯಾಂಕ್ ಯು ಸಿ ಜಿ ಅವರೇ. ವೆಲ್ಕಮ್. ಮ್ಯೂಟಲ್ಲಿತ್ತು. ಸಾರಿ ಎಲ್ರಿಗೂ. ಪ್ಲೀಸ್ ಎಲ್ಲರೂ ಗಿಫ್ಟ್ ರಿಟರ್ನ್ ಮಾಡಿ ವನಿತಾ ಅವರೇ. ಎಲ್ರಿಗೂ ಪ್ರೀತಿ ಅವರಿಗೆ ಮತ್ತು ಎಲ್ರಿಗೂ ರಿಟರ್ನ್ ಮಾಡಿ ವನಿತಾ ಅವರೇ ಪ್ಲೀಸ್. ಹನಿ ರಂಗೋಲಿ ಡನ್ ಪ್ಲೀಸ್ ಅಂತಿದ್ದಾರೆ ನೋಡಿ ವನಿತಾ ಅವರು. ಹನಿ ರಂಗೋಲಿಗೆ ಡನ್ ಅಂತೆ. ಥ್ಯಾಂಕ್ ಯು ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ಅವರು ಸೂಪರ್ ಸಪೋರ್ಟ್. ಓಕೆ ಸಿಸ್. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ. ಸಹನಾ ಪ್ರಿಯ ಅವರೇ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ ಕೆ ಬಿ ಅವರು ಅವರು ಆರ್ ಕೆ ಬಿ ಪ್ಲೀಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಬ್ಲಾಗ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ವನಿತಾ ಅವರು ಆವಾಗಲೇ ಪ್ರೀತಿ ಅವರು ಕೊಟ್ಟಿದ್ದಾರೆ ನೋಡಿ ನಿಮಗೆ. ಆವಾಗಲೇ ಕೊಟ್ಟಿದ್ದಾರೆ, ಚೆಕ್ ಮಾಡಿ. ಥ್ಯಾಂಕ್ ಯು ಪ್ರೀತಿ ಸಿಸ್ ಅಂತಿದ್ದಾರೆ. ಪ್ರೀತಿ ಬ್ಲಾಗ್ಸ್ ಅವರು. ವೀಣಾ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವೀಣಾ ಅವರೇ ಪ್ಲೀಸ್ ಪ್ರೀತಿ ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದೀರಿ. ಮಲ್ಗೋದಿಲ್ಲ ಇವರು. ಮಲ್ಗಲ್ಲ ಅಂದರೆ ಮತ್ತೆ ನೋಡು ನಿಮಗೆ. ಕ್ರಿಯೇಷನ್ಸ್ ಅವರು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಅವರೇ ಒಂದು ರಿಟರ್ನ್ ಕೊಡಿ ಅವರಿಗೆ. ಸಹನಾ ಅವರೇ ಚೆಕ್ ಮಾಡಿ ರಿಟರ್ನ್ ಮಾಡಿ ಪ್ಲೀಸ್, ನಾನು ಕೊಟ್ಟಿದ್ದೀನಿ ಅಂತಿದ್ದಾರೆ. ಸಹನಾ ಅವರೇ ಸಿ ಜಿ ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೋಯಿತು ಮೆಸೇಜ್. ಸೂಪರ್ ಥ್ಯಾಂಕ್ ಯು. ಹನಿ ರಂಗೋಲಿ ಅವರು ಅವರೇ ರಿಟರ್ನ್ ಗಿಫ್ಟ್ ಕೊಡಿ. ಅವರೇ ಪ್ಲೀಸ್ ರಿಟರ್ನ್ ಕೊಡಿ.
ಸಾರಿ ಎಲ್ಲರದ ಮೆಸೇಜ್ ಮೇಲೆ ಹೋಯ್ತು. ಬೆಸ್ಟ್ ಅವರ ಊಟ ಆಯ್ತಾ ಅಂತಿದ್ದಾರೆ. ಬೆಸ್ಟ್ ಅವ್ರು ಬಂದ್ರಾ? ಎಲ್ಲಿದ್ದಾರೆ ಬೆಸ್ಟ್ ತಮ್ಮ? ವೆಲ್ಕಮ್. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹನಿ ರಂಗೋಲಿ ಅವರೇ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಲೈವ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್ ತಮ್ಮ ಊಟ ಆಯ್ತಾ ಅಂತಿದ್ದಾರೆ ರಾಧಾ ಅವರು. ಸಾರಿ ಮೆಸೇಜ್ ಎಲ್ಲ ಮೇಲೆ ಹೋಯ್ತು. ಸಾರಿ ಬೆಸ್ಟ್ ಅವರೇ ಊಟ ಆಯ್ತಾ ಅಂತಿದ್ದಾರೆ. ಮಕ್ಕಳು ಮಲಗಲಿಕ್ಕೆ ಹೇಳಿದರೆ ಮಲಗಲ್ಲ, ಅದಕ್ಕೆ ಹಾಯ್ ರಾಧಕ್ಕ ಅಂತಿದ್ದಾರೆ. ಸಹನಾ ಪ್ರಿಯಾಸಿಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸಹನಾ ಪ್ರಿಯಾಸಿಸ್ ಪ್ಲೀಸ್ ರಿಟರ್ನ್ ಪ್ರಜೀವ್ ಅವರಿಗೆ. ಪ್ರಜೀವ್ ಅವರಿಗೆ ರಿಟರ್ನ್ ಕೊಡಿ. RK ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಕ್ರಿಯೇಷನ್ ಡನ್ ಅಂತಿದ್ದಾರೆ. ಶ್ರೀಜಿ ಅವರು ಸರಳ ಹಾಯ್ ಅಂತಿದ್ದಾರೆ. ನಮ್ಮ ಬೆಸ್ಟ್ ತಮ್ಮ ಅವರು CG ಸರಳ ಗಿಫ್ಟ್ ಡನ್ ಅಂತಿದ್ದಾರೆ. ನಮ್ಮ ಪ್ರೀತಿ ಅವರು CG ಅವರಿಗೆ ಕೊಟ್ಟಿದ್ದಾರಂತೆ ನೋಡಿ. ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. CG ಅವರೇ ಕೊಡಿ ಆಯ್ತಾ ರಿಟರ್ನ್. ಥ್ಯಾಂಕ್ ಯು ರಾಧಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವನಿತಾ ಅವರು CG ಸರಳ ಸಪೋರ್ಟ್ ಅಂತಿದ್ದಾರೆ. ಬೆಸ್ಟ್ ಅವ್ರ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಹನಿ ರಂಗೋಲಿ ಅವರು ರಿಟರ್ನ್ ಗಿಫ್ಟ್ ಡನ್ ಥ್ಯಾಂಕ್ ಯು ಅಂತಿದ್ದಾರೆ. ಹೇಮಾ ಅವರು CG ಸರಳ ಅವರೇ ಗಿಫ್ಟ್ ಮಾಡಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮ ಸಹನಾ ಪ್ರಿಯಾ ಅವರು CG ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಸಹನಾ ಪ್ರಿಯಾ ಅವರಿಗೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಾಧಾ ಅವರು ಸೂಪರ್ ಸಪೋರ್ಟ್ ಊಟ ಆಯ್ತಾ ಅಂತಿದ್ದಾರೆ. ಸಹನಾ ಪ್ರಿಯಾ ಸಿಸ್ಟರ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನಮ್ಮ ಪ್ರಜೀವ್ ಅವರು. ಹೆಪ್ಪಿ ಅವರು ಅನಿ ಅವರು ಓಕೆ CG ಸರಳ ಅವರೇ ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೇನೆ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಬೆಸ್ಟ್ ತಮ್ಮ ನನ್ನ ಅಂತಿದ್ದಾರೆ. ಬೆಸ್ಟ್ ತಮ್ಮ ಇದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೂಜಾ ಅವರು ಬೆಸ್ಟ್ ಅವರೇ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಬೆಸ್ಟ್ ಅವರೇ ಪೂಜಾ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. CG ಅವರು RKB ಅವರೇ ಕೊಟ್ಟಿದ್ದೀನಿ ಚೆಕ್ ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ. RKB ಅವರೇ CG ಅವರಿಗೆ ಕೊಡಿ. ಬಿಲ್ಲೆರಿಂಗಲು ನನ್ನ ನೇಮ್ ಶಾರ್ಟ್ ನೋಡಿ ಕಮೆಂಟ್ ಮಾಡಿದ್ರು. ನನ್ನ ಶಾರ್ಟ್ ನೋಡಲೇ ಇಲ್ಲ ಅಕ್ಕ. ನೋಟ್ ಇಲ್ಲ ಬೆಸ್ಟ್ ಅವರೇ. ಖಂಡಿತ ನಿಮ್ಮದು ಎಷ್ಟು ಶಾರ್ಟ್ ಹಾಕಿದ್ರಾ ಅಷ್ಟು ಒಂದೇ ಸಾರಿ ಇವತ್ತು ನೋಡ್ತೀನಿ. ನೀವು ಟೆನ್ಷನ್ ಮಾಡಬೇಡಿ, ಇವತ್ತು ನೋಡ್ತೀನಿ ಅಂದಿದ್ದೀನಲ್ವಾ. ಸಂಜೆ ಒಳಗೆ ನಿಮ್ಮನ್ನು ಶಾರ್ಟ್ ನೋಡಿ ನಿಮಗೆ ಕಮೆಂಟ್ ಹಾಕಿ ಬರುವುದು ನನ್ನ ಕರ್ತವ್ಯ. ಲೈಕ್ ಕೊಟ್ಟು ಬರೋದು. ಸಂಜೆ ಒಳಗೆ ನೋಡಿಲ್ಲ ಅಂದರೆ ನನಗೆ ಬೈರಿ ಬನ್ನಿ ಆಯಿತಾ. ಸಂಜೆವರೆಗೆ ನೋಡಿಲ್ಲ ಅಂದರೆ ನನಗೆ ಬೈರಿ, ನಾನು ಖಂಡಿತ ನೋಡ್ತೀನಿ. ಸಹನಾ ಸಿಸ್ ಡನ್ ಅಂತಿದ್ದಾರೆ. ಪ್ರಜೀವ್ ರಿಟರ್ನ್ ಡನ್ ಅಂತಿದ್ದಾರೆ. ಖಂಡಿತ ನೋಡ್ತೀನಿ ಆಯಿತಾ. ಒಂದೊಂದು ಸಲ ಅಲ್ಲ, ಎರಡು ಸಲ ನೋಡ್ತೀನಿ ನಿಮಗೆ ಆಯಿತಾ. ಪ್ರಜೀವ್ ರಿಟರ್ನ್ ಡನ್. ಸಂಜೆ 7 ಗಂಟೆ ಒಳಗೆ ನೋಡಿದರೆ ಆಯ್ತಲ್ವ ನಿಮ್ಮದು. ಲೈಕ್ ಡನ್ ಅಂತಿದ್ದಾರೆ. ಜೆಂಡರ್ ನಾಲೆಜ್ ಭಯ್ಯ ಅವರು. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರು ಓಕೆ ಅಕ್ಕ ಬಾಯಿ ಜಾಗ್ರತೆ ಅಂತಿದ್ದಾರೆ. ಓಕೆ ಪ್ರೀತಿ ಅವರೇ ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ಅವರು ಬಂದರು. ಆಯ್ ನಾಗರತ್ನ ಅವರೇ ವೆಲ್ಕಮ್. ನಿಮಗೆ ಬ್ಲೂ ಕೊಡ್ತೀನಿ ಆಯಿತಾ. ಕೊಟ್ಟೆ. ವೀಣಾ ಅವರು ರಾಧಾ ಲೈಫ್ ಸ್ಟೈಲ್ ಡನ್ ಅಂತಿದ್ದಾರೆ ನೋಡಿ. RKB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. RKB ಅವರೇ ನಮಗೆ CG ಅವರಿಗೆ ರಿಟರ್ನ್ ಕೊಡಿ ಗಿಫ್ಟ್ ಆಯಿತಾ. ಜನರಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾಗರತ್ನ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ನಾಗರತ್ನ ಅವರೇ. ಪ್ರಜೀವ್ ಅವರು ಥ್ಯಾಂಕ್ ಯು. ಸಹನಾ ಪೂಜಾ ಸಿಸ್ ಅಂತಿದ್ದಾರೆ. CG ಅವರು ಪ್ರೀತಿ ಗಿಫ್ಟ್ ಡನ್ ಕೊಟ್ಟಿದ್ದೀನಿ ಚೆಕ್ ಮಾಡಿ. ಪ್ರೀತಿ ಇದ್ದೀರಾ ಕೊಡಿ ಅವರಿಗೆ. ನಾಗರತ್ನ ಅವರೇ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ಆಯಿತಾ. ಬ್ಲೂ ಕೊಟ್ಟಿದ್ದೀನಿ ನಾಗರತ್ನ ಅವರೇ. ಬ್ಲೂ ನಾನು ಕೊಟ್ಟಿದ್ದೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಾ ಅವರು ಥ್ಯಾಂಕ್ ಯು. ಜೆಂಡರ್ ನಾಲೆಜ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಬೆಸ್ಟ್ ತಮ್ಮಾರೇ. ಪ್ರೀತಿ ಬ್ಲಾಗ್ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಮಂಜುನಾಥ್ ಬ್ರದರ್ ಬಂದರು. ನಮಸ್ತೆ ಅಕ್ಕ ಅಂತಿದ್ದಾರೆ. ನಮಸ್ತೆ ಮಂಜುನಾಥ್ ಅಣ್ಣ. RKB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜೆಂಡರ್ ನಾಲೆಜ್ ಸೂಪರ್ ಸಪೋರ್ಟು. ಸಹನಾ ಪ್ರಿಯ ಓಕೆ ಅಂತಿದ್ದಾರೆ. ಚಂದ್ರಿಕಾ ಮೇಡಮನ ಚಾನಲ್ ನನ್ನ ಬಗ್ಗೆ ವಿಡಿಯೋ ಇದೆ ಎಲ್ಲರೂ ನೋಡಿ. ಆರೋಗ್ಯ ವಿಷಯ ಇದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಿದ್ದಾರೆ. ವೀಣಾ ಫುಲ್ ವಿಡಿಯೋ ನೋಡಿದ್ದೀನಿ ಚೆಕ್ ಮಾಡಿ ರಿಟರ್ನ್ ಮಾಡಿ. ವೀಣಾ ಅವರೇ ಪ್ಲೀಸ್ ರಿಟರ್ನ್ ಮಾಡಿ CG ಅವರಿಗೆ ಆಯಿತಾ. ಫುಲ್ ವಿಡಿಯೋ ನೋಡಿ ಕೊಟ್ಟಿದ್ದಾರಂತೆ ಅವರು. ಜೆಂಡರ್ನಲ್ಲಿ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. CG ಊಟ ಆಯಿತಾ.
RKB ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾಯಿನ್ ಅಂತಿದ್ದಾರೆ. ವೀಣಾ ಅವರು ಬೆಸ್ಟ್ ಅವರೇ ಡನ್ ಪ್ಲೀಸ್ ರಿಪ್ಲೈ. ಬೆಸ್ಟ್ ಅಮ್ಮ ನಿಮಗೆ ವೀಣಾ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವೀಣಾ ಅವರೇ ನಿಮಗೆ CG ಅವರು ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. RKB ಅವರೇ ಪ್ಲೀಸ್ ಚೆಕ್ ಮಾಡಿ ರಿಟರ್ನ್ ಮಾಡಿ. RKB ಅವರೇ ನಿಮಗೆ CG ಸರಳಾ ಪುಟ್ಟ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ವೀಣಾ ಸಿಸ್ಟರ್ ರಿಟರ್ನ್ ಮಾಡಿ CG ಅವರಿಗೆ ಸೂಪರ್ ಸಪೋರ್ಟ್. ಊಟ ಆಯ್ತಾ ಸಿಸ್ಟರ್? ನಿಮ್ಮದು ಊಟ ಆಯಿತಾ? ನಂದು ಆಯಿತು, ನಿಮ್ಮದು ಆಯಿತಾ? ಹನಿ ರಂಗೋಲಿ ನಾಗರತ್ನ ಅವರೇ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ನಾಗರತ್ನ ಅವರೇ ಹನಿ ರಂಗೋಲಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ ಆಯಿತಾ. CG ಆಲ್ರೆಡಿ ಡನ್. ಮಕ್ಕಳೆಲ್ಲ ಊಟ ಮಾಡಿದ್ರು. ನಾಳೆಯಿಂದ ಶಾಲೆ ಉಂಟು ಅವ್ರಿಗೆ, ನಾಳೆ ಅಲ್ಲ ನಾಡ್ದಿಂದ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ಬ್ಲಾಗ್ ನಾನು ಕನೆಕ್ಟ್ ಆಗಿ 1 ಮಂತ್ ಆಯಿತು. ನೀವು ಇಷ್ಟು ದಿನ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ ಅಂತಿದ್ದಾರೆ. ಓಕೆ RKB ಅವರೇ ಥ್ಯಾಂಕ್ಸ್ ಅಂತಿದ್ದಾರೆ. ಜನರಲ್ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ತಮ್ಮ ನಮ್ಮ ವೀನಾ ಸಿಸ್ ನಿಮಗೆ ಕೊಟ್ಟಿದ್ದಾರಂತೆ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. RKB ಅವರು CG ಸಿಸ್ ಸೀದಾ ಕಮೆಂಟ್ ಸೂಪರ್ ಸಪೋರ್ಟ್ ಜನರಲ್ ನಾಲೆಜ್ ಭಯ್ಯ. BMHS ಅವರು ಬಂದರು. ಲೈಕ್ ಡನ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು BMHS ಅವರೇ, ವೆಲ್ಕಮ್ ನಿಮಗೆ. RKB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಅವರು CG ಸರಳ ಕಮೆಂಟ್ ಫಾರ್ ರವಾ ಇಡ್ಲಿ ವಿಡಿಯೋ ರಿಟರ್ನ್. CG ಅವರೇ ನಿಮಗೆ ಕೊಟ್ಟಿದ್ದಾರೆ ವೀಣಾ ಅವರು ಆಯಿತಾ, ರವಾ ಇಡ್ಲಿಗೆ. ವೀಣಾ ಸಿಸ್ ಸಪೋರ್ಟ್ ಅಂತಿದ್ದಾರೆ. ವನಿತೆ ಅವರು CG ಅವರು ಓಕೆ ಆಲ್ ಅಂತಿದ್ದಾರೆ. ವನಿತಾ ಅವರು ಬಾಯ್ ಆಲ್ ಅಂತಿದ್ದಾರೆ. ಮಂಜುನಾಥ್ ಬ್ರೂ ರಿಟರ್ನ್ ಗಿಫ್ಟ್ ಪ್ಲೇಸ್. ಮಂಜುನಾಥ್ ಅಣ್ಣ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ, ನಮ್ಮ ಪ್ರಜೀವ್ ಅವರು. RKB ಅವರು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಸಮ್ ಕಮೆಂಟ್ಗೆ ಸಾಥ್ ಜಾಯಿನ್ ಕರೋ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. RKB ಅವರು ಸೂಪರ್ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ಸ್ ಎಲ್ರಿಗೂ ಗಿಫ್ಟ್ ಕೊಟ್ಟವರಿಗೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಹಾಯ್ ಗುಡ್ ಆಫ್ಟರ್ನೂನ್ ಅಂತಿದ್ದಾರೆ. ಅಟಿಗೋಲ್ಡ್ ಅವರು ಬಂದರು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಅಟಿಗೋಲ್ಡ್ ಅವರೇ. ಜನರಲ್ ನಾಲೆಜ್ ಭಯ್ಯ ಸೂಪರ್ ಸಪೋರ್ಟ್. ಸಿಸ್ಟರ್ ಏನು ಊಟ ಮಾಡಿದ್ರಿ? ದಾಲ್ ರೈಸ್ ಮತ್ತು ಮಾವಿನಕಾಯಿ ಚಟ್ನಿ. ಸೂಪರ್ ಊಟ. ಹೆಪ್ಪಿ ಇಡೀ ಈದ್ ಮುಬಾರಕ್ ಅಕ್ಕ ಅಂತಿದ್ದಾರೆ. ಓಕೆ ನಿಮಗೂ ಕೂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. RKB ಅವರು ಜನರಲ್ ಜಾಯಿನ್ ಅಂತಿದ್ದಾರೆ. ಊಟ ಆಯ್ತು ಅಕ್ಕ ಅಂತಿದ್ದಾರೆ. ಊಟ ಆಯಿತು, ನಿಮ್ದಾಯ್ತಾ? ನೀವು ಊಟ ಆಯ್ತಾ ನಿಮ್ಮದು? ನಂದಾಯಿತು. ನಿಮ್ಮದು ಅಟಿಗೋಲ್ಡ್ ಅವರೇ ಆಯಿತಾ? ಹನಿ ರಂಗೋಲಿ ಅವರು ಸೂಪರ್ ಅಂತಿದ್ದಾರೆ. RKB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಇನ್ನು ಊಟ ನಿಮ್ಮದು? ನನಗೆ ದಾಲ್ ರೈಸ್ ಮತ್ತು ಮಾವಿನಕಾಯಿ ಚಟ್ನಿ. CG ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು CG. ಜನರಲ್ ನಾಲೆಜ್ ಜಾಯಿನ್ ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಟಿ ಅವರೇ, ಥ್ಯಾಂಕ್ ಯು. ಪ್ರಜೀವ್ ಬ್ಲಾಗ್ ರಿಟರ್ನ್ ಗಿಫ್ಟ್ ಡನ್. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ನಮ್ಮ ಹೇಮಾ ಅವರು. ಅಟಿಗೋಲ್ಡ್ ಅವರು ಮತ್ತೆ ನಿಮ್ಮದೇ ಅಲ್ಲ, ನಿಮ್ಮದು ಊಟ ಆಯಿತಾ? ಸೂಪರ್ ಊಟ ಅಕ್ಕ. ಹೌದು, ನನಗೆ ಮಾವಿನಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ ಒಂದು ತಂದಿದ್ರು, ಅದನ್ನು ತಿಂದು ಚಟ್ನಿ ಮಾಡಿದೆ. ಕಾಯಿ ತುಂಬ ಹುಳಿಯಿತ್ತು, ರುಚಿ ಸೂಪರ್ ಟೇಸ್ಟ್. ಸೂಪರ್ ಥ್ಯಾಂಕ್ ಯು ಅಣಿ. ತುಂಬ ದಿನ ಆಯಿತು ನಾನು ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ನಮ್ಮ ನಾಗರತ್ನ ಅವ್ರು ಕೊಟ್ಟಿದ್ದಾರಂತೆ ಅಣಿ ಅವರಿಗೆ, ಯಾವತ್ತೋ ಕೊಟ್ಟಿದ್ದಾರಂತೆ. ವನಿತೆ ಕನ್ನಡ ವಾಹಿನಿ ಕತೆ ವಚನಕ್ಕೆ ಡನ್. ವನಿತಾ ಅವರೇ ನಿಮಗೆ ಡನ್ ಅಂತೆ. ನಮ್ಮ ವೀನಸಿಸ್ ಕೊಟ್ಟಿದ್ದಾರೆ. BMHS ಅವರು ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಲೈವ್ಗೆ ಅಕ್ಕ, ವೆಲ್ಕಮ್ ಅಂತಿದ್ದಾರೆ. ನಾಗರತ್ನ ಅವರು ಸೂಪರ್ ಸಪೋರ್ಟ್. ಪ್ರಜೀವ್ ಅವರು ಥ್ಯಾಂಕ್ ಯು ಸಿಸ್ ಹೇಮಾ ಅಂತಿದ್ದಾರೆ. ಥ್ಯಾಂಕ್ ಯು. ಏಜಸ್ ಅವರು ಆಯ್ ಅಂತಿದ್ದಾರೆ. ಆಯ್ ಏಜಸ್ ಅವರೇ, ಆಯ್ ಏಜಸ್ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಎಸ್ ಇನ್ ಫಿನಿಶ್ ಮೈ ಫುಡ್ ಅಕ್ಕ. ಓಕೆಯಾ ನಿಮ್ಮದು ಆಯಿತಾ? ಓಕೆ ಸಿಸ್ ಅಂತಿದ್ದಾರೆ. ಏಜಸ್ ಅವರು ಸೂಪರ್ ಲೈವ್ ಅಂತಿದ್ದಾರೆ ನೋಡಿ. ಏಜಸ್ ಅವರು ಇದ್ದಾರೆ. ಯಾರು ಕನೆಕ್ಟ್ ಆಗಿಲ್ಲ ಕೊಡಿ, ಅವರು ಖಂಡಿತ 5 ನಿಮಿಷದಲ್ಲಿ ರಿಟರ್ನ್ ಕೊಡ್ತಾರೆ. ಅವರು ವಿಡಿಯೋ ನೋಡಿ ಕೊಡ್ತಾರೆ.
ಸೂಪರ್ ಸಪೋರ್ಟ್. ಸಿ ಜಿ ಅವರು ಅಟಿಗೋಲ್ಡ್ ಅವರೇ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಪ್ಲೀಸ್ ಅಂತಿದ್ದಾರೆ. ಅಟ್ಟಿ ಅವರೇ ಕೊಡಿ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಲ್ಕಮ್ ಟು ಅಕ್ಕ ಲೈವ್ಗೆ ವೆಲ್ಕಮ್ ಅಂತಿದ್ದಾರೆ ನಮ್ಮ ಅಟಿಗೋಲ್ಡ್ ಅವರು. ಹೌದು ನಾಗರತ್ನ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ನಮ್ಮ ಅನಿ ಅವರು. ಓಂ ನಮೋ ಶಿವಾಯ್ ಅಂತಿದ್ದಾರೆ. ಏಜಸ್ ಅವರು ತುಂಬ ಚೆನ್ನಾಗಿ ಹಾಡು ಆಡ್ತಾರೆ ನೋಡಿ ಅವರ ವಿಡಿಯೋವನ್ನು ಒಮ್ಮೆ. ತುಂಬ ಚೆನ್ನಾಗಿ ಹಾಡಿದ್ದಾರೆ ನೋಡಿ, ತುಂಬ ಖುಷಿಯಾಗುತ್ತೆ. ದೇವರದ್ದು ಭಜನೆ ಎಲ್ಲ ಮಾಡ್ತಾರೆ, ಆಡ್ತಾರೆ ನೋಡಿ. ನೀವು ಕೂಡ ನೋಡಿ ಅವರ ವಿಡಿಯೋವನ್ನು, ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಸೂಪರ್ ಸಾಂಗ್ ಏಜಸ್ ಅವ್ರದ್ದು, ಸೂಪರ್ ಏಜಸ್ ಅವರೇ. RKB ಅವರು ಸೂಪರ್ ಸಪೋರ್ಟ್. ಅಟಿ ಅವರು ಬನ್ನಿ ಅಕ್ಕ ಲೈವ್ಗೆ ವೆಲ್ಕಮ್ ಅಂತಿದ್ದಾರೆ ನೋಡಿ, ಥ್ಯಾಂಕ್ ಯು. ಮಂಜುನಾಥ್ ಸರ್ ರಿಟರ್ನ್ ಗಿಫ್ಟ್. ಮಂಜುನಾಥ್ ಸರ್ ಹೋದ್ರೇನಾ, ಬನ್ನಿ ಅಕ್ಕ ಲೈವಿಗೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಟಿ. ತುಂಬ ಚೆನ್ನಾಗಿ ಆಡ್ತಾರೆ ನಮ್ಮ ಏಜಸ್ ಅವರು ನೋಡಿ. ಪ್ರಜೀವ್ ಅವರು ಡನ್ ಪ್ಲೀಸ್ ರಿಟರ್ನ್. ಪ್ರಜೀವ್ ಸಿಸ್ ಡನ್ ಅಂತೆ ನೋಡಿ. ನಮ್ಮ ವೀಣಾ ಪುಡ್ಡ ಅವರು ಕೊಟ್ಟರು ನೋಡಿ, ಅವರಿಗೆ ಕೊಡಿ. ವೀಣಾ ಪುಡ್ಡ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕೊಡಿ. ಏಜಸ್ ಅಕ್ಕ ಲೈವ್ ಉಂಡಾ ಅಂದದಕ್ಕೆ ನನ್ನಲ್ಲಿ ಮಲ್ತೊಂದು ಇಜ್ಜೇರಿತ್ತೆ. ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನಮ್ಮ ಮಗಳು ಬಿಡಲ್ಲ ಅವರಿಗೆ, ಅವರ ಮಗಳು ಬಿಡಲ್ಲ ಅಂತೆ, ಹಾಗೆ ಸ್ವಲ್ಪ ದಿನ ಮಾಡಲ್ಲ, ಮತ್ತೆ ಮಾಡ್ತಾರೆ. ಏಜಸ್ ಅವರು ಸೂಪರ್ ಅಂತಿದ್ದಾರೆ. RKBS ಅವರು ಸೂಪರ್ ಅಂತಿದ್ದಾರೆ. ಆಲ್ ಆಫ್ ಯು ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಹಟಿ ಅವರು. ಎಲ್ಲೋ ಅಂತಿದ್ದಾರೆ. ಹಟ್ಟಿ ವಿಡಿಯೋ ಗಿಫ್ಟ್ ಡನ್ ಅಂತಿದ್ದಾರೆ ಲಕ್ಷ್ಮೀ ಗೋಪಾಲ್ ಅವರು. ಹಟ್ಟಿ ಅವರೇ ನಿಮಗೆ ಡನ್ ಅಂತೆ ನಮ್ಮ ಲಕ್ಷ್ಮಿ ಅವರು ನೋಡಿ. ಸೂಪರ್ ಸಪೋರ್ಟ್. ಏಜಸ್ ಅವರು ಇಜ್ಜಿ ಶರಣ್ಯ ಮಲ್ಪುಜಿ ನನ ಸಾಧ್ಯಾಗಿ ಇಜ್ಜಿ ಪನೊಂದುಲ್ಲೇರು. ಹಟ್ಟಿ ಅವರು ಆರು ಮಲ್ತಿಜೇರು ಪಂಡದೆ ಯಾನ್ ಮಲ್ತೀನಿ ಜಿಂಡ ಆರ್ನ ಉಂಡತ ಅಂಚ ಯಾನ್ ಮಲ್ಪುಜಿ ಅರೆ ಆರು ಮಲ್ತಿಜೇರತ ಐಕ್ ಯಾನ್ ಮಲ್ಪು ನಿತ್ತೆ. ಬೆಸ್ಟ್ ಅವರು. ವೀಣಾ 140 ಗಿಫ್ಟ್ ಡನ್. ಗಿಫ್ಟ್ ಎಕ್ಸ್ಚೇಂಜ್ ಸಕ್ಸಸ್ಫುಲ್ ಅಂತಿದ್ದಾರೆ ನಮ್ಮ ಬೆಸ್ಟ್ ತಮ್ಮ. ಸೂಪರ್ ಸಪೋರ್ಟ್ ಅಲ್ಲಿದೆ. ಕಲ್ಪತ್ ಅವರು ಸೂಪರ್ ಅಂತಿದ್ದಾರೆ. ಹಟ್ಟಿ ಅವರು. ವೀಣಾ ಹಾಯ್ ಅಕ್ಕ ಡನ್ ಅಂತಿದ್ದಾರೆ ನಮ್ಮ ಹಟ್ಟಿ ಅವರು. ವೀಣಕ್ಕ ಡನ್ ಅಂತೆ ನಿಮಗೆ ನೋಡಿ ಹಟ್ಟಿ ಅವರು. ಹೇಮಾ ಡನ್ ಅಂತೆ ನೋಡಿ ಹಟ್ಟಿ ಅವರು. ಏಜಸ್ ಅಕ್ಕ ಅಂತಿದ್ದಾರೆ. ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಟಿಗೋಲ್ಡ್. ಪರವಾಗಿಲ್ಲ ಸಿ ಜಿ ಅವರೇ, ಎಲ್ಲರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ಸಾರಿ ಅಂತಕ್ಕೆ. ನೈಸ್ ಲೈವ್ ಅಂತಿದ್ದಾರೆ. ಕಲ್ಪತರು ಅಕ್ಕ ಹಾಯ್ ಎಲ್ಲೋ ಅಂತಿದ್ದಾರೆ ನಮ್ಮ ಬೆಸ್ಟ್ ತಮ್ಮ. ಬೆಸ್ಟು 1K ಬೇಗ ಆಗಲಿ. ಯಾವುದು ಬೆಸ್ಟ್ ತಮ್ಮ, ಇವತ್ತು ನಿನ್ನೆಯಿಂದ ಗಿಫ್ಟ್ ಸಿಕ್ತುಂಟು ನನ್ನ ಕಡೆಯಿಂದ ನೋಡು ನಿನಗೆ. ಏಜಸ್ ವೆಲ್ಕಮ್ ಟು ಅಕ್ಕ ಲೈವಿಗೆ ಅಂತಿದ್ದಾರೆ ಏಜಸ್ ಅವರಿಗೆ ಹಟ್ಟಿ ಅವರು. ಪ್ರಜೀವ್ ಅವರೇ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಏಜಸ್ ಡನ್ ಪ್ಲೀಸ್ ರಿಪ್ಲೈ. ಏಜಸ್ ಅವರೇ ನಿಮಗೆ ವೀಣಾ ಅವರು ಕೊಟ್ಟಿದ್ದಾರಂತೆ, ಅವರಿಗೆ ರಿಟರ್ನ್ ಕೊಡಿ. ಅನೀಶ್ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ ಸಿ ಜಿ ಅವರು. ಸಿಸ್ಟರ್ ಇಸ್ತಾನು ಅಂತಿದ್ದಾರೆ, ಕೊಡ್ತಾರಂತೆ ನೋಡಿ. ಹಟ್ಟಿಗೋಲ್ಡ್ ಡನ್ ಅಂತಿದ್ದಾರೆ ನಮ್ಮ ಕಲ್ಪತರು. ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ನಮ್ಮ ಏಜಸ್ ಅವರು. ಹಟ್ಟಿ ಅವರು ಹನಿ ವೆಲ್ಕಮ್ ಟು ಅಕ್ಕ ಲೈವಿಗೆ ಅಂತಿದ್ದಾರೆ. ಥ್ಯಾಂಕ್ ಯು ಹಟ್ಟಿ ಅವರೇ, ಸೂಪರ್ ಸಪೋರ್ಟ್. ಹೌದು ತುಂಬ ಚೆನ್ನಾಗಿ ಆಡ್ತಾರೆ. ಹೌದು ತುಂಬ ಚೆನ್ನಾಗಿ ಆಡ್ತಾರೆ. ನನಗೆ ತುಂಬ ಖುಷಿ ಆಯಿತು, ಮನಸ್ಸಿಗೆ ಒಂದು ತುಂಬ ಖುಷಿ ಆಗುತ್ತೆ ಹಾಡು ಕೇಳುವಾಗ. ನಮ್ಮವರು ಅಂತ ಅವರು ಹಾಡುವಾಗ ಅದು ನಮಗೆ ಕೇಳುವಾಗ ತುಂಬ ಖುಷಿ. ಏನೋ ಆಗಲಿ ಆ ಥರ ಇದು ಹಾಡುತ್ತಾರಲ್ವ ಅವರು, ತುಂಬ ಫೇಮಸ್ನವರು ಆಡೋದಕ್ಕಿಂತ ನಮ್ಮ ಇದರಲ್ಲಿ ಹಾಡು ಆಡ್ತಾರಲ್ವ ಅದು ನೋಡಲಿಕ್ಕಂತೂ ಕೇಳಲಿಕ್ಕಂತೂ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಏಜಸ್ ಅವರೇ, ನಿಮಗೆ ದೇವರು ಖಂಡಿತ ಒಳ್ಳೇದು ಮಾಡ್ತಾರೆ. ಹಾಡು ಮುಂದುವರಿಸಿ, ನಿಮ್ಮದು ಖಂಡಿತ ಮುಂದುವರಿಸಿ, ಅದನ್ನು ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ ಅದರಲ್ಲಿ ನೋಡಿ. ಸೂಪರ್ ಸಪೋರ್ಟ್ ಏಜಸ್ ಅವರು. ಆಯಿತು ಸಿ ಜಿ ಸಿಸ್ಟರ್ ಅಂತಿದ್ದಾರೆ. ಕಲ್ಪತರು ಡನ್ ಅಂತಿದ್ದಾರೆ. ಏಜಸ್ ಅಕ್ಕ ಸೂಪರ್ ಸಿಂಗರ್. ಹೌದು ಸೂಪರ್ ಸಿಂಗರ್, ಟೀಚರ್ ಕೂಡ, ಸಿಂಗರ್ ಕೂಡ ಎಲ್ಲ ಅವರು ಇದ್ದಾರೆ ನೋಡಿ, ಸೂಪರ್ ಇದ್ದಾರೆ ಅವರು. ಟೀಚರ್ ಕೂಡ ಅವರು ಸ್ಕೂಲ್ ಟೀಚರ್ ಏಜಸ್ ಅವರು. ನಿಮ್ದಾಯ್ತಾ ಊಟ ಸಿ ಜಿ ಸಿಸ್ಟರ್ ಅಂತಿದ್ದಾರೆ. ಹಬ್ಬ ಎಲ್ಲ ಮುಗೀತಾ ಸಿಸ್ಟರ್? ಹಬ್ಬ ಎಲ್ಲ ಮುಗೀತು, ನಮಗೆ 14ಕ್ಕೆ ಹಬ್ಬ ಮುಗೀಲಿಲ್ಲ ನಮ್ಮದು. BMHS ಅವರೇ ನಾಗರತ್ನ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್.
ನಾಗರತ್ನ ಪ್ಲೀಸ್ ರಿಟರ್ನ್ BMHS ಅವರಿಗೆ ಕೊಡಿ. ಬೆಸ್ಟ್ ಪ್ರೂವ್ ಆಯ್ತಾ ಹಬ್ಬ ಅಂತಿದ್ದಾರೆ. ನೈಸ್ ನೈಸ್ ಅಂತಿದ್ದಾರೆ. ಏಜಸ್ ಅವ್ರು ಬೆಸ್ಟು ಅಂತಿದ್ದಾರೆ. ಏಜಸ್ ಇಸ್ ಲೈವ್ ಉಂಡಾ ಅಂತಿದ್ದಾರೆ. ಇಜ್ಜಿ ಇಜ್ಜಿ ಆರ್ನ ಇಜ್ಜಿ ಆರು ಮಲ್ಪುಜಿ ಇರುತ್ತೆ ಬಾಲೆ ಬುಡ್ಪುಜೋಲ್ಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಅಟ್ಟಿ ಅವರು, ಹೇಮಾ ಅವರು. ಥ್ಯಾಂಕ್ ಯು ಹೇಮಾ ಅವರೇ. BMHS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಯಿತು ವಾಯ್ಸ್ ಸ್ಟಾರ್ ಅಂತಿದ್ದಾರೆ. ಸಬ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಅಟ್ಟಿ ಅವರು. ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಯಾರು ಲೈಕ್ ಕೊಟ್ಟಿಲ್ಲ ಅದೆಲ್ಲರೂ ಹೋಗಿ ಒಂದು ಲೈಕನ್ನು ಕೊಟ್ಟು ಬನ್ನಿ ನನಗೆ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಬ್ರೂ. ಸಬ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸಿ ಜಿ ಸಿಸ್ ನೋಡಿ ಸಬ್ ಮಾಡಿ ರಿಟರ್ನ್ ಮಾಡ್ತಾರಂತೆ ನಮ್ಮ ಅಟ್ಟಿ ಅವರು. ಕಲ್ಪತರು ಡನ್ ಪ್ಲೀಸ್ ರಿಟರ್ನ್. ವೀಣಾ ಅವರಿಗೆ ಕಲ್ಪತರು ವೀಣಾ ಅವರಿಗೆ ರಿಟರ್ನ್. ಎಜ್ಜಿ ಲೈವ್ ಮಲ್ಪುಜಿ ಸದ್ಯಗೂ ಪನೊಂದುಲ್ಲೇರು. ವೀನಸಿಸ್ ಡನ್ ಥ್ಯಾಂಕ್ ಅಂತಿದ್ದಾರೆ ರಾಧಾ ಅವರು. ವೀನಸಿಸ್ ಗಿಫ್ಟ್ ಎಕ್ಸ್ಚೇಂಜ್ ಸಕ್ಸಸ್ಫುಲ್ ಅಂತಿದ್ದಾರೆ ನೋಡಿ. ಹೇಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ವೀಣಾ ಗಿಫ್ಟ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಹೇಮಾ ಅವರು. ಬೆಸ್ಟ್ ತಮ್ಮ ಸೂಪರ್ ಸಪೋರ್ಟ್. ವೀಣಾ ಓಕೆ ಮಾಡಿದ್ದೀನಿ ಅಂತಿದ್ದಾರೆ ಕಲ್ಪತರು ಅವರು. ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಟ್ಟಿಗೋಲ್ಡ್ ಅವರೇ ಅಂತಿದ್ದಾರೆ CG ಅವರು. ಥ್ಯಾಂಕ್ ಯು ಕಲ್ಪತರು ಅವರೇ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಬೆಸ್ಟ್ ಗಿಫ್ಟ್ ಬೇಕಾದವರೇ ಆಫರ್ ಉಂಟಂತೆ. ನಮ್ಮ ಬೆಸ್ಟ್ ಬ್ರದರ್ ಒಂದು ಆಫರ್ ಕೊಡ್ತಿದ್ದಾರೆ. ಕೊಡಿ 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 ಅವರಿಗೆ. ಸೂಪರ್ ಸಪೋರ್ಟ್ ರಾಧಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ಲೈಕನ್ನು ಕೊಡಿ. ಹಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. RKB ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಲೈವ್. ರಾಧಾ ಅವರು ಸೂಪರ್ ಸಪೋರ್ಟ್. ಹಟ್ಟಿ ಅವರು ಸೂಪರ್ ಸಪೋರ್ಟ್. CG ಅವರು ಸೂಪರ್ ಸಪೋರ್ಟ್. ವೀಣಾ ಅವರು ಬೆಸ್ಟ್ ಅವರೇ ಪ್ಲೀಸ್ ರಿಪ್ಲೈ. ಸಕ್ಸಸ್ ಆಯ್ತಂತೆ ವೀಣಾ ಅವರೇ. ನಿಮಗೆ ಬೆಸ್ಟ್ ಅವರು ಕೊಟ್ಟಿದ್ದಾರಂತೆ ನೋಡಿ ಚೆಕ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯು ಸಬ್ ಮಾಡ್ತೀನಿ. ಯಾರು ಸಬ್ ಮಾಡ್ತೀರಾ ಅಟ್ಟಿ ಅಂತ ಹೇಳಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಅಟ್ಟಿ ಬ್ರದರ್. ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೇನೆ ಹೇಮಾ ಅವರು. ವೀನಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ ಪ್ರಜೀವ್ ಅವರು. ವೀನಸಿಸ್ ಡನ್ ಅಂತಿದ್ದಾರೆ RKB ಅವರು. ಅಕ್ಕ ನಾನು ಜೈ ಶ್ರೀರಾಮ್. ಗೊತ್ತಾಯ್ತು ನೀವು ಯಾರಂತ ನಂಗೆ ಗೊತ್ತಾಗಿಲ್ಲ. ನೀವು ಬೇರೆ ಚಾನಲಲ್ಲಿ ಬಂದಿದ್ದೀರಿ. ಅಕ್ಕ ನಾನು ಐಶ್ವರ್ಯ ಅಂತ ಯಾರು ಕರೆಯುದು ನನಗೆ? ಒಬ್ಬರು ಕರೀತಾರೆ ನನಗೆ ಐಶ್ವರ್ಯ ಅಂತ. ಹಾಂ ಗೊತ್ತಾಯ್ತು ನನಗೆ. ಅಜಯ್ ಅವರಲ್ವಾ ನೀವು? ಅಜಯ್ ಅವರೇ ನೀವೇನಾ? ಗೊತ್ತಾಯಿತು 100% ಇದು ಅಜಯ್ ಅವರೇ ಮತ್ತೆ ಯಾರಲ್ಲ. ಬೆಸ್ಟ್ ಅವ್ರ ಸೂಪರ್ ಸಪೋರ್ಟ್. ವೀನಸ್ ಸ್ಟಾರ್ ಗಿಫ್ಟ್ ರನ್ ಅಂತಿದ್ದಾರೆ. CG ಅವ್ರ ಸೂಪರ್ ಸಪೋರ್ಟ್ ಅಜಯ್ ಅವರೇ ಗೊತ್ತಾಯಿತು. CG ಅವ್ರ ಸೂಪರ್ ಸಪೋರ್ಟ್. ಅಟಿ ಬ್ರೂ ಡನ್ ನೋಡಿ. ಅಟಿ ಬ್ರೂ ಡನ್ ನಮ್ಮ ಕಲ್ಪತರು ಅವರು. CG ಅವ್ರ ಸೂಪರ್ ಸಪೋರ್ಟ್. BMHS ಅವ್ರ ನೈಸ್ ಲೈವ್. ಥ್ಯಾಂಕ್ ಯು ರಾಧಾ ಅವ್ರ ಸೂಪರ್ ಸಪೋರ್ಟ್. ಬನ್ನಿ ಸಪೋರ್ ಲೈವ್ ಅಕ್ಕ ಅಂತಿದ್ದಾರೆ ಲೈವ್ಗೆ. ಬನ್ನಿ ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ರಾಧಾ ಅವರು ಸೂಪರ್ ಸಪೋರ್ಟ್. CG ಸೂಪರ್ ಸಪೋರ್ಟ್. ರಾಧಾ ಸೂಪರ್ ಸಪೋರ್ಟ್. ಮೋಸಲ್ಲ ಜಗತ್ತು ಪ್ರೀತಿಗೆ ಬೆಲೆ ಇಲ್ಲ. ನನಗೆ ಗೊತ್ತಾಯಿತು ನೀವು ಅಜಯ್ ಅವರಂತ. ನನಗೆ ಗೊತ್ತಾಯಿತು ಈಗ 100% ನೀವು ಅಜಯ್ ಅವರೇ ಮತ್ತು ಯಾರೂ ಅಲ್ಲ. ಅಜಯ್ ಬ್ರದರ್ ನೀವು. ನೀವೇ ಅಜಯ್ ಬ್ರದರ್ ಅಂದರೆ ನನಗೆ ಐಶ್ವರ್ಯ ಅಂತ ಕರೀತಾರೆ. ಅದೇ ನೀವೇ. ಸೂಪರ್ ಅಂತಿದ್ದಾರೆ. CG ಅವರು ಸೂಪರ್ ಸಪೋರ್ಟ್. ರಾಧಾ ಅವರು ಸೂಪರ್ ಸಪೋರ್ಟ್. RK ಅವರು ಹೇಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಲ್ಪತಾ ಅವರು ಸೂಪರ್ ಸಪೋರ್ಟ್. ರಾಧಾ ಅವರು ಸೂಪರ್ ಸಪೋರ್ಟ್. ಪ್ರಜೀವ್ ಅವರು. ಮಂಜುನಾಥ್ ಸರ್ ರಿಟರ್ನ್ ಮಾಡಿ. ಮಂಜುನಾಥ್ ಸರ್ ಇಲ್ಲ ಪ್ರಜೀವ್ ಅವರೇ, ಬಂದರೆ ಹೇಳ್ತೀನಿ ಆಯಿತಾ. ರಾಧಾ ನಿನಗೆ ಟೈಮ್ ಪಾಸ್ ಆಗುತ್ತಿಲ್ವಾ? ನಿಜ ತಾನೇ ಅಂತಿದ್ದಾರೆ. ಯಾಕೆ? CG ಅವರು ಸೂಪರ್ ಸಪೋರ್ಟ್. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಹೌದು ನಿಜ. ಹಟಿಗೋಲ್ಡ್ ನಿನ್ನೆ ಡನ್. ಪ್ಲೀಸ್ ರಿಟರ್ನ್. ಹಟಿ ಪ್ಲೀಸ್ ರಿಟರ್ನ್ ವೀಣಾ. ಸೂಪರ್ ಲೈವ್ ಅಕ್ಕ ಅಂತಿದ್ದಾರೆ. ಹಟ್ಟಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ವೀಣಾ ಅವರಿಗೆ. ಥ್ಯಾಂಕ್ ಯು. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. RKB ಅವರು ಥ್ಯಾಂಕ್ ಯು. ಓಕೆ ಡನ್ ಅಂತಿದ್ದಾರೆ ನೋಡಿ. ಮೋಸದ ಜಗತ್ತು ಪ್ರೀತಿಗೆ ಬೆಲೆ ಇಲ್ಲ ಅಂತಿದ್ದಾರೆ ನಮ್ಮ ಜೈ ಶ್ರೀರಾಮ್ ಅವರು ಗ್ಯಾರಂಟಿ ಅಜಯ್ ಅವರೇ, ಬೇರೆ ಯಾರಲ್ಲ. ಅದೇ ನಂಗೆ ಗೊತ್ತಾಯಿತು. ಸೂಪರ್ ಸಪೋರ್ಟು ಏಜಸಕ್ಕ ಆಲ್ರೌಂಡರ್ ಅಂತಿದ್ದಾರೆ. ಹೌದು. ಶುಚಿ ಅವರು ಬಂದರು. ಐ ವೆಲ್ಕಮ್ CG ಅವರೇ. ಥ್ಯಾಂಕ್ ಯು. RKB ಅವರು
ಅಂದರೆ ಓಕೆ ಅಕ್ಕ ಅಂದೆ ಅಂದೆ ಓಕೆ ಅಕ್ಕ ಮನೊಂದುಲ್ಲೇರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶುಚಿರುಚಿ ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಊಟ ಆಯ್ತು ಶುಚಿರುಚಿ ಅವರೇ, ನಿಮ್ದಾಯ್ತಾ? ಸೂಪರ್ ಗುಡ್ ಆಫ್ಟರ್ನೂನ್ ಸೂಪರ್ ಥ್ಯಾಂಕ್ ಯು ಸುಚಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ರಾದವರು ಥ್ಯಾಂಕ್ ಯು. ಸ್ವಲ್ಪ ಮೇಲೆ ಹೋಗ್ತೀನಿ ಆಯ್ತಾ ಸಿಸ್, ಲೈವ್ಗೆ ಲೈಕ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸುಚಿರುಚಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೋಸದ ಜಗತ್ತಿನ ಪ್ರೀತಿಗೆ ಬೆಲೆ ಇಲ್ಲ ಅಂತಿದ್ದಾರೆ. ಸ್ವಲ್ಪ ಮೇಲೆ ಹೋಯ್ತು ಆಯ್ತಾ, ಬೇಜಾರು ಮಾಡ್ಕೋಬೇಡಿ. ಬೈದಿದ್ರೆ ಬೈರಿ ನನಗೆ. ವೀನಸಿಸ್ ಡನ್ ಅಂತಿದ್ದಾರೆ ನಮ್ಮ RKB ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಟ್ಟಿಗೋಲ್ಡ್ ಊಟ ಆಯ್ತಾ ಅಂತ ಕೇಳಿದೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. CG ಅವರು. ಪ್ರಜೀವ್ ಆಫೀಸಲ್ ಸೀಸ್ ನಮಸ್ತೆ ಅಂತಿದ್ದಾರೆ. ಅಟ್ಟಿಗೋಲ್ಡ್ ಸೂಪರ್ ಅಂತಿದ್ದಾರೆ. ಅಟ್ಟಿಗೋಲ್ಡ್ ಸೂಪರ್ ಏನು ಊಟ ಅಂತಿದ್ದಾರೆ. ವೀಣಾ ಫುಡ್ ಆಲ್ರೆಡಿ ಗಿಫ್ಟೆಡ್ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ BMHS ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧವರು ಸೂಪರ್ ಸಪೋರ್ಟ್, RKB ಸೂಪರ್ ಸಪೋರ್ಟ್, ಅಟ್ಟಿಗೋಲ್ಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರಾಧವರೇ, ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಹಟಿಗೋಲ್ಡ್ ಕಿವಿ ಕೇಳಲ್ಲ ಊಟ ಆಯ್ತಾ ಅಂತ ಕೇಳಿದೆ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ, ನನ್ನ ತಮ್ಮ ಇದ್ದಾನೆ ಬೆಸ್ಟ್ ತಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧವರು ಹಟಿಗೋಲ್ಡ್ ಕಿವಿ ಕೇಳಲ್ವಾ ಊಟ ಆಯ್ತಾ ಅಂತ ಕೇಳ್ತಿದ್ದೀನಿ. ಸೂಪರ್ ಸಪೋರ್ಟ್ ರಾಧವರು ಸೂಪರ್ ಸಪೋರ್ಟ್, RKB ಅವರು ಸೂಪರ್ ಸಪೋರ್ಟ್. ಹನಿ ರಂಗೋಲಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಂದು ನೈಸ್ ಸಾಂಬಾರ್ ಎಗ್, ನಿಮ್ಮದು ರಾಧಾ ಅಂತಿದ್ದಾರೆ. ನಂದು ರೈಸ್ ಸಾಂಬಾರ್ ಎಗ್ ಸೂಪರ್ ಸಪೋರ್ಟ್. ಶುಚಿರುಚಿ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ಹೇಮಾ ಅವರು. ಶುಚಿ ಪ್ಲೀಸ್ ರಿಟರ್ನ್ ಹೇಮಾ ಅವರಿಗೆ. ಪ್ರಜೀವ್ ಅವರು ಹಟ್ಟಿಗೋಲ್ಡ್ ಮೈನೇಸ್ ಇಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಹಟ್ಟಿ ಅವರೇ ಪ್ರಜೀವ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಹಟ್ಟಿ ಪ್ರಜೀವ್ ಅವರಿಗೆ ರಿಟರ್ನ್ ಕೇಳ್ತಿದೆಯಾ ರೀ ಅಂತಿದ್ದಾರೆ. ರಾಧವರು ಸೂಪರ್ ಸಪೋರ್ಟ್ ಅಂತ. ವೀಣಾ ಅವರು ಹಟ್ಟಿ ಗೋಲ್ಡ್ ಅಂತಿದ್ದಾರೆ. ರಾಧವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಹೇಮಾ ಅವರು ಸೂಪರ್ ಸಪೋರ್ಟ್. ರಾಧವರು ಸೂಪರ್ ಸಪೋರ್ಟ್. ಶುಚಿ ಅವರು ಹೇಮಾ ಕ್ರಿಯೇಷನ್ ಗಿಫ್ಟ್ ಡನ್ ಅಂತಿದ್ದಾರೆ. ರೇಜೇಶ್ ಅವರು ಗಿಫ್ಟ್ ಬೇಕಾದವರು ಬೆಸ್ಟ್ ಅವನನ್ನು ಸಂಪರ್ಕಿಸಿ. ಯಾವುದು ನಮ್ಮ ಬೆಸ್ಟ್ ತಮ್ಮ ಇದ್ದಾನೆ, ಬೇಕಾದವರು ಸಂಪರ್ಕಿಸಿ. ಯಾರು ಬೆಸ್ಟ್ ತಮ್ಮ ಇದ್ದಾನೆ. ರಾಧವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದವರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಹೇಮಾ ಗಿಫ್ಟ್ ಡನ್ ಅಂತಿದ್ದಾರೆ ನಮ್ಮ ಶುಚಿ ಅವರು. RKB ಅವರು ಸೂಪರ್ ಸಪೋರ್ಟ್. ವೀಣಾ ಅವರು ಸೂಪರ್ ಸಪೋರ್ಟ್. ವೀಣಾ ಅವರು ಕೂಡ ಸೂಪರ್ ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು ವೀಣಾ ಅವರೇ. ನೋಡಿ ಎಲ್ರಿಗೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ವೆಲ್ಕಮ್. ಓಕೆ, ಜೈ ಶ್ರೀರಾಮ್. ಮೋಸದ ಪ್ರಪಂಚ. ನೀವು ಅಜಯ್ ಅವರಲ್ವಾ? ನನಗೆ ಗೊತ್ತಾಯಿತು ನೀವು ಅಜಯ್ ಅವರು. ನಿನ್ನೆ ತುಂಬ ಬೇಜಾರಲ್ಲಿದ್ದೀರಿ, ಏನಂತ ಗೊತ್ತಾಗಿಲ್ಲ ನನಗೆ. ಎಂತ ಚಾನಲ್ ಚೇಂಜ್ ಮಾಡಿದ್ರ ಅಜಯ್ ಅವರೇ? ಥ್ಯಾಂಕ್ ಯು. ರುಚಿ ಸೀಸ್ ಅಂತಿದ್ದಾರೆ ನಮ್ಮ ಹೇಮ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಅವರು ನಿಮ್ಮದು ಊಟ ಯಾವ ಊರು ಅಂತಿದ್ದಾರೆ ನಮ್ಮ ಹಟ್ಟಿ ಅವರು. ಜಯಶ್ರೀ ಮೋಸದ ಪ್ರಪಂಚ ಪ್ರೀತಿಗೆ ಬೆಲೆ ಇಲ್ಲ ಅಂತಿದ್ದಾರೆ. ಪ್ರೀತಿ ರಾಧಾ ಅವರೇ ಮೆಸೇಜ್ ಪ್ಲೀಸ್. ರಾಧಾ ಅವರೇ ಮೆಸೇಜ್ ಆಯಿತು. ಅಷ್ಟು ಲಾಂಗ್ ಹಾಕಬೇಡಿ ಪ್ಲೀಸ್. ರಾಧಾ ಅವರೇ ಮೆಸೇಜ್ ಅಷ್ಟು ಲಾಂಗ್ ಹಾಕಬೇಡಿ ಅಂತಿದ್ದಾರೆ. ಎಂತ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜಯಶ್ರೀ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಅಂದಿದ್ದಾರೆ. ಹೇಗಿದ್ದೀರಕ್ಕ? ನಾನು ಚೆನ್ನಾಗಿದ್ದೀನಿ. ನೀವೇ ಅಲ್ವಾ? ನನಗೆ ಗೊತ್ತಾಯಿತು ಅಜಯ್ ಅವರೇ, ನೀವೇ ಗೊತ್ತಾಯಿತು ನನಗೆ ಐಶ್ವರ್ಯ ಅನ್ನೋದು ನೀವೇ, ಮತ್ತೆ ಯಾರು ಅನ್ನಲ್ಲ. ನಂದು ವಾಪಸ್ ಹಾಸನ ಹಟಿಗೋಲ್ಡ್ ಅಮ್ಮನ ಮನೆ ಹಾಸನ, ನಾವಿರುವುದು ಕಲ್ಪತರು ನಾಡು. ಸೂಪರ್ ಸಪೋರ್ಟ್ ಹೇಮಾ ಅವರು. ರಾಧವರು ಹಟಿಗೋಲ್ಡು. ನಿಮ್ಮ ಊರು ಯಾವುದು? ನಿಮ್ಮದು ಬಿಡಿ ಅಕ್ಕ, ಮೋಸ ಮಾಡೋರೇ ಜಾಸ್ತಿ ಅಕ್ಕ, ಯಾರನ್ನು ನಂಬಬೇಡಿ ಅಕ್ಕ. ನಾನು ಯಾರನ್ನು ನಂಬಲ್ಲ. ನಾನು ನಂಬುದು ಒಂದೇ ದೇವರನ್ನು ಮಾತ್ರ. ನಾನು ನಂಬಿಕೆ ಇರೋದು ನನ್ನ ತಾಯಿ ಮೇಲೆ ಮತ್ತು ನನ್ನ ದೇವ್ರ ಮೇಲೆ ಅಷ್ಟೇ. ನಾನು ನಂಬಲ್ಲ, ನನ್ನನ್ನೇ ನಾನು ನಂಬುದಿಲ್ಲ. ಹಾಗೆ ಹೆಚ್ಚು ನಂಬಿಕೆ ಯಾರಲ್ಲೆಲ್ಲ ಇಟ್ಕೊಳ್ಳೋದಿಲ್ಲ. ನಾನು ನಂಬುದು ಹೆಚ್ಚು ನನ್ನ ತಾಯಿ ಒಂದು, ನನ್ನ ದೇವರು ಅಷ್ಟೇ. ಮತ್ತು ಎಲ್ಲರದ್ದು ನಂಬಿಕೆ ಇದೆ, ಹಾಗೇನಿಲ್ಲ. ನಂಬಿಕೆ ಅನ್ನೋದು ಇದು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಟಿಗೋಲ್ಡ್ ನನ್ನ ಲೈವ್ಗೆ ಬನ್ನಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರುಚಿ ನೈಸ್ ಅಂತಿದ್ದಾರೆ. ಚೀಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರುಚಿ ಗುಡ್ ಅಂತಿದ್ದಾರೆ. ನನ್ನ ಮೇಲೆ ನನ್ನ ನಂಬಿಕೆ ಇಲ್ಲ. ನಾನು ಒಂದು ಮಾತಾಡ್ತೀನಿ, ಇನ್ನೊಮ್ಮೆ ಏನೊಂದು ಮಾತಾಡ್ತೀನಿ. ಹಾಗೆ
ನನ್ನನ್ನೇ ನಾನು ನಂಬುವುದಿಲ್ಲ. ಹಾಗೆ ಹಾಗೆ ಇದೆ ಅಕ್ಕ. ಮೋಸದ ಪ್ರಪಂಚ, ಪ್ರೀತಿಗೆ ಬೆಲೆ ಇಲ್ಲ. ಹೌದಾ? ಯಾರು ಮೋಸ ಮಾಡಿದ್ರಿ ಈಗ ನಿಮಗೆ ಇವರೇ? ಎಂತ ಪ್ರೀತಿ ಮಾಡಬಾರ್ದು ಯಾವಾಗಲೂ, ಅದು ಯಾವಾಗಲೂ ಕೆಟ್ಟದ್ದು. ಯಾವಾಗಲೂ ನಾವು ಪ್ರೀತಿ ಅಂತೂ ಮಾಡಿದರೆ ಅಮ್ಮ ಇದ್ದಾರಲ್ವ ಅವರನ್ನೇ ಪ್ರೀತಿ ಮಾಡಬೇಕು, ಆಯಿತಾ? ಅವರದ್ದು ಪ್ರೀತಿ ಯಾವತ್ತೂ ಶಾಶ್ವತವಾಗಿ ಇರುತ್ತೆ, ಖಂಡಿತ. ವೆರಿ ಯೂಸ್ಫುಲ್, ಸೂಪರ್ ಸಪೋರ್ಟ್ ಅಕ್ಕ, ಸೂಪರ್. ಗೆಸ್ ಮಾಡಿದ್ದಕ್ಕೆ ಬಿಡು ಅಕ್ಕ, ಗೊತ್ತಾಯಿತು ನನಗೆ ನೀವೇ ಅಜಯ್ ಅವರೇ ಅಂತ ನನಗೆ ಗೊತ್ತಾಯಿತು. ವೀಣಾ ಅವರು ಗುಡ್ ಅಂತಿದ್ದಾರೆ. ಜೈ ಶ್ರೀರಾಮ್ ಅಂತಿದ್ದಾರೆ ನಮ್ಮ ಶುಚಿರುಚಿ. ಸಿ ಜಿ ಅವರು ಸೂಪರ್ ಸಪೋರ್ಟ್. ಅಮ್ಮನ ಪ್ರೀತಿ ಯಾವತ್ತೂ ಎಂದಿಗೂ ಯಾವತ್ತೂ ಪ್ರೀತಿ ಮಾಡುವವರಿಗೆ ಒಂದು ನಂದು ಕಿವಿ ಮಾತು, ನಿಮಗೆ ಪ್ರೀತಿ ಮಾಡಲಿಕ್ಕೆ ಉಂಟಾ, ನಿಮ್ಮ ಅಮ್ಮನನ್ನು ಫಸ್ಟ್ ಮೊದಲು ಪ್ರೀತಿ ಮಾಡಿ. ಅದು ಪ್ರೀತಿ ಯಾವತ್ತೂ ಶಾಶ್ವತವಾಗಿಯೇ ಇರುತ್ತೆ. ಆ ಪ್ರೀತಿ ಯಾವತ್ತೂ ಮೋಸದ್ದು ಆಗಿರಲ್ಲ, ಖಂಡಿತವಾಗ್ಲು. ಆ ಪ್ರೀತಿ ಯಾವತ್ತೂ ಪ್ರೀತಿನೇ, ಆ ಪ್ರೀತಿಗೆ ಯಾವತ್ತೂ ಮೋಸ ಇಲ್ಲ. ಅಮ್ಮನ ಪ್ರೀತಿ ಯಾವತ್ತರ ಯಾರೆಂದಲೂ ಕೊಡಲಿಕ್ಕೆ ಸಾಧ್ಯನೂ ಇಲ್ಲ. ಥ್ಯಾಂಕ್ ಯು ಗುಡ್ ಅಂತಿದ್ದಾರೆ. ರಾಧವರು ಮೆಸೇಜ್ ಸಾಕಿದ್ದಾರೆ. ನಮ್ಮ ಬೆಳದಿಂಗಲ್ ಸಿಸ್ಟರ್ಗೆ ವಾಚ್ ಅವರು ಬರುತ್ತೆ, ಯಾರು ಆರತಿ ಹೇಳುವುದು ಬೇಡಿ ಅಂತ ಜಾಸ್ತಿ ಬರುತ್ತೆ, ಮಾಡಿಕೊಳ್ಳಿ, ಸ್ವಲ್ಪ ಅರ್ಥ ಮಾಡಿ. ಹೌದು, ಮೆಸೇಜ್ ಮಾಡಿದರೆ ಬರುತ್ತೆ ನನಗೆ ವಾಚ್ ಅವರು. ಹಟ್ಟಿಯವರು ಕಲ್ಪತರು ಡನ್ ಅಂತಿದ್ದಾರೆ. ಮೋಸ ಮಾಡೋರು ಇರ್ತಾರೆ, ಹುಷಾರ್ ಅಂತಿದ್ದಾರೆ. ಪೂರ್ಣ ಪ್ರಕಾಶ್ ಬ್ರದರ್ ಬಂದರು. ಹಾಯ್ ಬ್ರದರ್, ವೆಲ್ಕಮ್ ಬ್ರದರ್, ಗುಡ್ ಈವ್ನಿಂಗ್, गुड आफ्टरनून ब्रदर. खाना हो गया, 2 बजे हो गया भैया का खाना. ಸೂಪರ್ ಸಪೋರ್ಟ್ ಅಟ್ಟಿ ಅವರು, ಸೂಪರ್ ಸಪೋರ್ಟ್. ಪೂರ್ಣ ಅಂತಿದ್ದಾರೆ ನಮ್ಮ ಅಟ್ಟಿ ಅವರು. ಬೆಳದಿಂಗಲ್ ಸಿಸ್ಟರ್, ನಾನು ಮೆಸೇಜ್ ಹಾಕಿದರೆ ನಿಮಗೆ ಏನಾದರೂ ಪ್ರಾಬ್ಲಮ್ಮಾ? ನನಗೆ ಪ್ರಾಬ್ಲಮ್ ಏನಿಲ್ಲ ರಾಧವರೇ, ಏನಿಲ್ಲ. ಸಪೋರ್ಟಿಗೆ ಬಂದಿದ್ದೀರಲ್ವಾ, ಸಪೋರ್ಟ್ ಮಾಡಿ. ಶುಚಿರುಚಿ ಅವರೇ, ಅವರು ನನಗೆ ಸಪೋರ್ಟ್ ಇದ್ದಾರೆ, ನೀವು ಕೂಡ ಸಪೋರ್ಟೆಡ್, ಇಬ್ಬರು ಕೂಡ ಸಪೋರ್ಟೆಡ್. ಮೆಸೇಜ್ ಹಾಕ್ತಿದ್ರೆ ನನಗೆ ತುಂಬ ಉಪಯೋಗ ಇದೆ ಅದರಲ್ಲಿ. ಅದೇ ಇಲ್ಲ ನನ್ನ ರಾಧವರೇ, ಖಂಡಿತವಾಗಿಯೂ ಇಲ್ಲ. ನಿಮ್ಮ ಮೆಸೇಜಿಂದ ನನಗೆ ಏನು ತೊಂದರೆ ಇಲ್ಲ. ಪೂರ್ಣ ಅವರು ಗುಡ್ ಆಫ್ಟರ್ನೂನು. ನಾನು ನಂಬಿ ಮೋಸ ಹೋದೆ ಅಕ್ಕ. ಹೌದಾ? ಯಾರನ್ನು ನಂಬಿದ್ರಿ? ನಂಬಾರ್ದು, ಯಾವತ್ತು ನಂಬೋದಿದ್ರೆ ನಿಮ್ಮ ತಾಯಿಯನ್ನು ನಂಬಿ ಪ್ರೀತಿ ಮಾಡಿ. ಸಿ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೂಪರ್ ಸಪೋರ್ಟ್. ನಾನು ಎಲ್ರಿಗೂ ಅನ್ನೋದು, ನಿಮಗೆ ಪ್ರೀತಿ ಮಾಡಬೇಕಾ, ಮೊದಲು ತಂದೆ ತಾಯಿಯನ್ನು ಪ್ರೀತಿ ಮಾಡಿ, ತಂದೆ ಮತ್ತು ತಾಯಿಯನ್ನು, ಮತ್ತೆ ಬೇರೆ. ಕಮ್ ಟು ಮೈ ಚಾನಲ್, ಸಬ್ ಮಾಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಅಟ್ಟಿಯವರು. ಸಿ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಒಬ್ಬರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೆ, ಬೆಲೆ ಕೊಟ್ಟರು, ಒಳ್ಳೆ ಬೆಲೆ ಕೊಟ್ಟರು. ಹೌದಾ? RKBS ಒಣಸಾಂಡಾಗ ಏನಂದ್ರೆ ನಮ್ಮ ಏಜಸ್ ಪೂರ ಆಯ್ಬಕ್ಕ ಒಣಸಾಂಡಾಗ ಏನಂದ್ರೆ ಇರಾರು. SGS ಶಾರ್ಟ್ ಅವರು ಬಂದರು. ವೆಲ್ಕಮ್. ನಿಮಗೆ ವೆಲ್ಕಮ್. ಮೆಸೇಜ್ ಓದೋದು ಲೇಟ್ ಆದರೂ ನಿಮಗೂ ವೆಲ್ಕಮ್, ಆಯಿತಾ? ಬನ್ನಿ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮದು ಬ್ಲೂ ಎಲ್ಲಿ ಹೋಗಿದೆ? ನಿಮಗೆ ಹಂಗೆ ಹಾಕಿ ಕೊಟ್ಟೆ, ನೋಡಿ ಕೊಟ್ಟೆ. ಜಿ ಶಾರ್ಟ್ ಅವರೇ, ಬ್ಲೂ ಕೊಟ್ಟೆ ನಿಮಗೆ, ಟೆನ್ಷನ್ ಮಾಡಬೇಡಿ. ಪೂರ್ಣ ಪ್ರಕಾಶ್ ಚೌಧರಿ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅವರು ಹೋದ್ರೆ ಅಂತ ವೀಣಾ ಅವರೇ. ಇಜ್ಜಕ್ಕ, ಏಜಸ್ ಅಕ್ಕ ಅಂತಿದ್ದಾರೆ ನಮ್ಮ RK ಅವರು. ಎಸ್, ಯು ಆರ್ ರೈಟ್ ಅಕ್ಕ. ಹೌದು, ಪ್ರೀತಿ ಯಾವತ್ತೂ ತೋರಿಸ್ಬಿದ್ದಿದ್ರೆ ತಂದೆ ತಾಯಿಗೆ ಮೊದಲ ಪ್ರೀತಿ ಕೊಡಿ, ಮತ್ತೆ ಯಾರನ್ನೂ ಮಾತ್ರ ಮಾಡಬೇಡಿ. ಅದು ಸೈಡಲ್ಲಿ ಏನಿದ್ರೆ ತಂದೆ ತಾಯಿಯನ್ನು ಪ್ರೀತಿ ಮಾಡಿದರೆ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಿ ಒಂದು ದಿನ, ಖಂಡಿತ. ಅದು ನಿಜ, ಸತ್ಯವಾಗ್ಲು. ಸೀಸ್ ಅಂತಿದ್ದಾರೆ. ನಮ್ಮ VSA ರಂಗೋಲಿ ಅವರು ಬಂದರು. ವೆಲ್ಕಮ್ ರಂಗೋಲಿ ಅವರೇ, ವೆಲ್ಕಮ್. ಸಿ ಜಿ ಅವರು ಸೂಪರ್ ಸಪೋರ್ಟ್. ಸಿ ಜಿ, ಏನು ಖಾಲಿ ಸಪೋರ್ಟಲ್ಲಿ ಇದ್ದೀರಿ, ಮಾತಾಡಲ್ವ? ನನ್ನ ಮೇಲೆ ಕೋಪ ಉಂಟಾ ನಿಮ್ಗೆ ಏನಾದರೂ? ಹಟ್ಟಿ ಬ್ರದರ್, ನೀವು ಕನೆಕ್ಟ್ ಆಗದಿದ್ರೆ ಬ್ರದರ್ ಅಂತಿದ್ದಾರೆ ಹೇಮ ಅವರು. ಜೈ ಶ್ರೀರಾಮ್ ಅಂತಿದ್ದಾರೆ. ಹೋಗೋರು ಹೋಗ್ಲಿ, ಗೆಟ್ ಲಾಸ್ಟ್. ನನಗೆ ಮೋಸ ಮಾಡೋದಾಗೆ ಹೋಗಲಿ ಹೊರಗೆ, ಬಾಯ್ ಬರೋರಿಗೆ ಹಾಯ್. ಹೌದು, ಲೈಫಲ್ಲಿ ಪ್ರೀತಿ ಮಾಡಬೇಡಿ. ಪ್ರೀತಿ ಮಾಡಿದವರು ಯಾರು ಇದಿಲ್ಲ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್. ದಾನೆ RKBS ಅಂತಿದ್ದಾರೆ ಏಜಸ್ ಅವರು. ಹೌದಕ್ಕ, ನಾನು ಎಲ್ಲರನ್ನೂ ನನ್ನ ಅಮ್ಮನ ಹಾಗೆ ಪ್ರೀತಿಸ್ತೇನೆ.
ಹೌದು, ಎಲ್ಲರನ್ನು ఏ ರೀತಿ ಯಾವ ರೀತಿ ಪ್ರೀತಿಸಿದ್ರೋ ಅಮ್ಮನ ಹಾಗೆ ಪ್ರೀತಿ ಕೊಡುವವರು ಯಾರೂ ಇರಲ್ಲ. ಯಾವ ಪ್ರಪಂಚದಲ್ಲಿ ಕೂಡ ಎಷ್ಟು ಹುಡುಕಿದ್ರೋ, ಯಾವ ಮೂಲೆಯಲ್ಲಿ ಹುಡುಕಿದ್ರೋ ಅಮ್ಮ ಪಪ್ಪನ ಪ್ರೀತಿಯನ್ನು ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲಿಯೂ ನಾನು ನಿಮಗೆ ಬರೆದು ಕೊಡ್ತೀನಿ ಅಷ್ಟೇ. ಹಟ್ಟಿ ಗೋಲ್ಡ್ ಗಿಫ್ಟ್ ಡನ್, ಕಮೆಂಟ್ ಮಾಡಿ ಅಂತಿದ್ದಾರೆ ರಾಧಾ ಅವರು. ಹಟ್ಟಿಗೋಲ್ಡ್ ಅವರೇ ಗಿಫ್ಟ್ ಡನ್ ಅಂತೆ ನಿಮಗೆ. ನೋಡಿ, ನಮ್ಮ ರಾಧಾ ಅವರು ಕೊಟ್ಟಿದ್ದಾರೆ ನೋಡಿ. ಸಿ ಜಿ ಅವರು ಏನು ಸಿ ಜಿ ಅವರೇ ಕೋಪವ ನನ್ನ ಹತ್ರ? ಸೂಪರ್ ಸಪೋರ್ಟಲ್ಲಿದ್ದಾರೆ ರಿಯಾಲಿ ಅಕ್ಕ. ಅಪ್ಪ ಅಮ್ಮ ಪ್ರೀತಿ ಫಾರ್ ಎವರ್ ಅಕ್ಕ. ಖಂಡಿತ ನಾವು ಸಾಯುವ ತನಕ, ನಮಗೆ ಮಕ್ಕಳಾಗಲಿ ನಾವು ಮುದುಕರಾಗುವ ತನಕ ಅವರು ಇದ್ದರೆ ಅವರ ಪ್ರೀತಿ ನಮಗೆ ಸಿಗ್ತಾನೆ ಇರುತ್ತೆ. ನಾನೀಗ ನೋಡಿ, ನಾನು ಎಷ್ಟು ದೂರ ಇದ್ದೇನೆ, ನನಗೆ ಅಮ್ಮ ಮಾತ್ರ ಇರೋದು. ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂದರೆ ತುಂಬ ಮಿಸ್ ಆಗುತ್ತೆ. ನನಗೆ 2 ಮಕ್ಕಳಿದ್ದಾರೆ, ಆದರೂ ನನ್ನ ಅಮ್ಮನ ಪ್ರೀತಿಯನ್ನು ಈಗಲೂ ನನಗೆ ಬೇಕಂತ ಅನಿಸ್ತದೆ. ಅಷ್ಟು ಇದು ಇರುತ್ತೆ, ಅದು ಪವರ್ ಇರುತ್ತೆ ಅದಕ್ಕೆ. ಅದು ಪ್ರೀತಿ ಅಂತಾರೆ ಯಾವಾಗಲೂ. ಸಿ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೇಮಾ ಅವರು ಪಿ ಎಸ್ ರಂಗೋಲಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿ ಎಸ್ ಅವರೇ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜೈ ಶ್ರೀರಾಮ್. ಪ್ರೀತಿಗೆ ಮೋಸ ಮಾಡಿದವರಿಗೆ ನನಗೆ ಎಷ್ಟು ನೋವಾಗಿದೆ ಅವರಿಗೂ ಗೊತ್ತಿಲ್ಲ. ರಾಧಾ ಅವರು ಗೋಲ್ಡ್ ಅಂತಿದ್ದಾರೆ. ದಾಲ ಇಜ್ಜಿ ಅಕ್ಕ ಇತ್ತೆ ಮಲ್ಪುವೆ ವನಸು ಯಾಪದ ವನಸಿಯೇ ಟೈ ಮಾಡುತ್ತುಲೆ ಏತ್ ವನಸು ಮಲ್ಪಜ್ಜಿಂದ ಎಂಚ ನೈಸ್ ಲೈವ್ ಅಂತಿದ್ದಾರೆ. ನಮ್ಮ ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ಏಮ ಅವರು ಸಿ ಜಿ ಅವರು ಓಕೆ ಅಂತಿದ್ದಾರೆ. ಚಪ್ಪಲೆ ಮಾಡ್ತಿದ್ದಾರೆ. ಎಂತ ಬಾಯಿ ಅಂದಿದೆ, ಎಂತ ಚಪ್ಪಲೆ ಹಾಕಿದ್ದ ಸಿ ಜಿ ಕೋಪವ ನನ್ನ ಹತ್ರ. ಏಮಾ ಡನ್ ಅಂತಿದ್ದಾರೆ. ನಮ್ಮ ಆರ್ಟಿ ಗೋಲ್ಡ್ ಅವರು ವಿ ಎಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ಮಾಡಬೇಕು, ಪ್ರೀತಿ ಮಾಡೋದಕ್ಕೂ ಒಂದು ಇದು. ರಾಧಾ ಅವರೇ ನೀವು ಮೆಸೇಜ್ ಎಷ್ಟು ಬೇಕಾದರೂ ಹಾಕಿ, ನಾನು ಹಾಕಬೇಡ ಅಂತ ಹೇಳಿದ್ದು ಅಲ್ಲ ಅಂತಿದ್ದಾರೆ. ಹಾಕಿ ಎಷ್ಟು ಬೇಕಾದ್ರೆ ಅಂತಿದ್ದಾರೆ ಅವರು. ಶುಚಿ ಅವರು ಹಟ್ಟಿ ಗೋಲ್ಡ್ ಗಿಫ್ಟ್ ಡನ್ ಅಂತಿದ್ದಾರೆ. ಓಕೆ ಬ್ರದರ್ ಥ್ಯಾಂಕ್ ಯು ಅಂತಿದ್ದಾರೆ. ನಮ್ಮ ಹೇಮ ಅವರು ಹಟ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಒಣಸು ಬೇಗ ಮಲ್ಪೋಡು ಶರಣ್ಯ ಅಂದು ಶರಣ್ಯವರೇ, ಬೇಗ ಒಣಸು ಮಲ್ಪೋಡು ದಾಣಿ ಈತು ಲೇಟ್ ಮಲ್ಪಿನಿ. ತುಂಬ ಬೇಜಾರಾಗಿದೆ, ತುಂಬ ನೋವಾಗಿದೆ ಮಾಡಿದ್ರು ಅಕ್ಕ. ನಾನು ತಾಯಿ ಪ್ರೀತಿಸಿದ್ದಕ್ಕೆ ಸೈಡು ಸಿಕ್ಕಿದ್ದು ಪ್ರೀತಿ. ನಿಮಗೆ ತಾಯಿ ಇದ್ದಾರಲ್ವಾ, ಅದೇ ಪ್ರೀತಿಯನ್ನು ತಾಯಿಗೆ ತೋರಿಸಿ ಅಲ್ವಾ. ಒಂದು ಪ್ರೀತಿಯನ್ನು ತಾಯಿಗೆ ತೋರಿಸಿ. ಯಾರ್ಯಾರಿಗೂ ಪ್ರೀತಿ ತೋರಿಸೋದಕ್ಕಿಂತ ಆ ಪ್ರೀತಿಯನ್ನು ತಂದೆ ತಾಯಿಗೆ ತೋರಿಸಿ. ನಿಮಗೆ ಹೋಗುವಾಗ ಊಟಕ್ಕೆ ಎಲ್ಲ ರೆಡಿ ಮಾಡಿ ಕೊಡೋದು ಅವರೇ ಅಲ್ವಾ, ತಂದೆ ತಾಯಿ ಅಲ್ವಾ, ಅವರಿಗೆ ತೋರಿಸಿ. ಯಾರ್ಯಾರಿಗೂ ಇದು ಪ್ರೀತಿ ತೋರಿಸೋದಕ್ಕಿಂತ ಆ ಪ್ರೀತಿಯನ್ನು ಹೋಗಿ ತಂದೆ ತಾಯಿಯಾಗೆ 1 ಗಂಟೆ ಅರ್ಧ ಗಂಟೆ ಹೋಗಿ ಮಾತಾಡಿ ಚೆನ್ನಾಗಿ ಅವ್ರ ಹತ್ರ ಪ್ರೀತಿ ತೋರಿಸಿ. ಅದು ಪ್ರೀತಿ. ಇದಕ್ಕೆ ಪ್ರೀತಿ ಅನ್ನಲ್ಲ ಜೈ ಶ್ರೀರಾಮ್ ಅವರೇ. ಅದಕ್ಕೆಲ್ಲ ತಲೆ ಬಿಸಿ ಮಾಡಬಾರ್ದು. ಸೂಪರ್ ಡೂಪರ್ ಲೈವ್ ಅಕ್ಕ ಅಂತಿದ್ದಾರೆ. ಅದಕ್ಕೆಲ್ಲ ನಮ್ಮ ತಲೆಗೆ ಇಡ್ಕೋಬಾರ್ದು. ಪ್ರೀತಿ ಮಾಡೋದು ಖಂಡಿತ ಅದು ಒಳ್ಳೇದಲ್ಲ. ಅವು ಅಕ್ಕ ಮಲ್ಪುವೆ ಪ್ಲೀಸ್ ತೇಜಸ್ ಅಕ್ಕ ಅಂತಿದ್ದಾರೆ. ಮಲ್ಪಿ ಶರಣ್ಯ ಮಲ್ತಿದ್ದೀನಿ ತೇಜಸ್ ಅಕ್ಕ ಬರ್ಪೇರಿಗೆ ಇಡ್ತೊಂದು. ವಿ ಎಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನನಗೆ ಅರ್ಥ ಆಯಿತು, ಒಬ್ಬರಿಗೆ ಬೆಲೆ ಗೌರವ ಕಾಳಜಿ ಮಾಡಿದ್ದಕ್ಕೆ ಸಿಕ್ಕಿದ್ದು ಒಳ್ಳೆ ಬೆಲೆ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಬಿ ಎಮ್ ಎಚ್ ಎಸ್ ಅವರು ನೈಸ್ ಅಂತಿದ್ದಾರೆ. ಅಟ್ಟಿ ಅವರು ರಾಧಾ ನೈಸ್ ಸಾಂಗ್ ಇನ್ ಲವ್ ಇಟ್ ಯುವರ್ ಸಾಂಗ್ಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೇಮಾ ಅವರು ರಾಧಾ ಅವರು ಅಟ್ಟಿಗೋಲ್ಡ್ ನನಗೆ ರಿಟರ್ನ್ ಮಾಡಿ ಪ್ಲೀಸ್. ನೋಡಿ ಅಟ್ಟಿಗೋಲ್ಡ್ ಅವರೇ, ರಾಧಾ ಅವರಿಗೆ ರಿಟರ್ನ್ ಮಾಡಿ. ಚೆನ್ನಾಗಿರಿ, ಖುಷಿ ಇರಿ, ದೇವರು ಒಳ್ಳೇದು ಮಾಡಲಿ ಅಂತಿದ್ದಾರೆ. ಹಟ್ಟಿಗೋಲ್ಡು ನಿಜ ಹೇಳಿ ಅಂತಿದ್ದಾರೆ. ಸಾಂಗ್ ಚೆನ್ನಾಗಿದೆಯಲ್ವಾ ಅಂತ ನಮಸ್ಕಾರ ಅಂತಿದ್ದಾರೆ. ನಮ್ಮ ಶುಚಿರುಚಿ. ಯಾಕೆ ಶುಚಿರುಚಿ ಅವರೇ ನಮಸ್ಕಾರ ಅಂತಿದ್ದೀರಾ? ಯಾವಾಗ ಬಂದಿದ್ರಿ, ಇವಾಗ ನಮಸ್ಕಾರ ಅಂತಿದ್ದೀರಿ. ಜೈ ಶ್ರೀರಾಮ್ ಅಂತಿದ್ದಾರೆ. ಅವರ ಖುಷಿ ಇರಲಿ ಅಕ್ಕ ಅಂತಿದ್ದಾರೆ. ಯಾರೇ ಆಗಲಿ ಏನೇ ಆಗಲಿ ನಾನು ನಿಮಗೆ ಒಂದು ಸಜೆಷನ್ ಕೊಡೋದು ಇಷ್ಟೇ. ಪ್ರೀತಿ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಷ್ಟೇ. ಮತ್ತೆ ರಾಧಾ ವಾಯ್ಸ್ ಸೂಪರ್ ರೀ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲದೆ ವಿ ಎಸ್ ಅವರು ಏಜಸ್ ಅವರು ನೈಸ್ ಲೈವ್ ಅಂತಿದ್ದಾರೆ. ಗುಡ್, ಗಾಡ್ ಬ್ಲೆಸ್ ಯು ದ್ಯಾಟ್ ಪರ್ಸನ್ ಅಕ್ಕ ಅಂತಿದ್ದಾರೆ. ಓಕೆ ಗುಡ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆರ್ ಕೆ ಬಿ ಅವರೇ ಊಟ ಮಾಡಿ
ಹೌದು ಅಟ್ಟಿಗೋಲ್ಡು ಥ್ಯಾಂಕ್ ಯು ಅಂತಿದ್ದಾರೆ. ಹೌದಾ ಅಟ್ಟಿಗೋಲ್ಡ್ ಥ್ಯಾಂಕ್ ಯು ಅಂತಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಅವರಿಗೆ. ನೋಡಿ ಜೈ ಶ್ರೀರಾಮಯ್ಯ ಅವರೇ, ನೀವು ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡಿಸ್ಕೊಂಡು ಆದರೆ ನಿಮ್ಮದೇ ಲೈಫ್ ಹಾಳಾಗೋದು. ಅದಕ್ಕೆಲ್ಲ ಇದು ಮಾಡಬೇಡಿ. ಖಂಡಿತವಾಗಿಯೂ ನೀವು ಚೆನ್ನಾಗಿ ಅಪ್ಪ ಅಮ್ಮನಿಗೆ ಪ್ರೀತಿ ತೋರಿಸಿ, ಅದಕ್ಕೆ ನಿಮಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಜೈ ಶ್ರೀರಾಮ್ ಅಂತಿದ್ದಾರೆ. ನಿಮ್ಗೆ ಇಷ್ಟು ಹೇಳಿದ್ರು ತಲೆಗೆ ಹೋಗಲ್ಲ ಅಂದರೆ ನಾನು ಏನೂ ಹೇಳಲ್ಲ ಅಷ್ಟೇ. ಆರ್ಕೆ ಇವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅದವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಪ್ರೀತಿಗೆ ಬೆಲೆ ಇಲ್ಲ, ಖಂಡಿತ ಇಲ್ಲ. ಅದು ಸುಮ್ಮನೆ ಅಪ್ಪ ಅಮ್ಮನ ಪ್ರೀತಿಗೆ ಖಂಡಿತ ಇರುತ್ತೆ. ರಾಧವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರುಚಿ ಸೂಪರ್ ಅಂತಿದ್ದಾರೆ. ಜೈ ಶ್ರೀರಾಮ್. ಮೋಸದ ಪ್ರಪಂಚ ಅಂತಿದ್ದಾರೆ. ಅಷ್ಟು ನೋವಾಗಿದೆ ನಿಮಗೆ. ಹಟ್ಟಿಗೋಲ್ಡ್ ಮೈ 8 ಗಂಟೆಗೆ ಲೈವ್ ಇದೆ ಬನ್ನಿ, ಮಾರ್ನಿಂಗ್ 7 ಗಂಟೆಗೆ ಇರುತ್ತೆ ಅಂತಿದ್ದಾರೆ ರಾಧವರು. ಶುಚಿವರ್ ನೈಸ್ ಅಂತಿದ್ದಾರೆ. ನಿಜ ಅಕ್ಕ ಅಂತಿದ್ದಾರೆ ಆರ್ಕೆ ಅವರು. ನಿಜ ಅಕ್ಕ, ಹೌದಾ ಅಲ್ವಾ? ನಿಜ ಅಲ್ವಾ? ಸತ್ಯ. ನೀವು ಸೂಪರ್ ಆಗಿದ್ದೀರಾ ರಾಧಾ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಆರ್ ಕೆ ಬಿ ಅವರು. ರುಚಿ ಅವರು ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ನೋಡಿ ರುಚಿ ಅವರು ಇದ್ದಾರೆ, ಕನೆಕ್ಟ್ ಆಗಿ ಅವರು ಕೂಡ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ರುಚಿ ಅವರೇ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿ. ಥ್ಯಾಂಕ್ ಯು ಅಟಿಗೋಲ್ಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೂಪರ್ ಲೈವ್ ಅಂತಿದ್ದಾರೆ. ಎಸ್ ಅವರು ಥ್ಯಾಂಕ್ ಯು. ಎಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಈ VS ರಂಗೋಲಿ ಅವರು ಇದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಹಾಗೆ ಎಸ್ ಅವರು ಇದ್ದಾರೆ. ಎಷ್ಟೋ ನೈಸ್ ಮಾತಾಡಿದ್ದು ನಾನು ನಂಬಿ ನನ್ನ ಕಷ್ಟ ಹೇಳ್ಕೊಂಡೆ, ಬ್ಲಾಕ್ ಮಾಡಿದ್ರು. ಹೌದಾ? ವಾವ್ ಅಮೇಜಿಂಗ್. ಯಾರು ನನಗೆ ಗೊತ್ತಾಗಿಲ್ಲ. ಅದಕ್ಕೆಲ್ಲ ತಡೆ ಕೈಸ್ಕೋಬೇಡಿ ರಾಮವರೇ, ನಾನು ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಸುಚಿ ನೈಸ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಸೂಪರ್ ನಮಸ್ತೆ ಅಂತಿದ್ದಾರೆ. ಇಟ್ಟಿಗಳು ನೀವು ಲೈವ್ ಮಾಡ್ತೀರಾ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟು. ನೋಡಿ ಜೈ ಶ್ರೀರಾಮ್ ಅವರೇ, ಎಲ್ಲ ಬಿಟ್ಟು ಚೆನ್ನಾಗಿ ನಿಮ್ಮ ಕೆಲಸ ಏನಿದೆ ಜೀವನದಲ್ಲಿ ಮುಂದೆ ಬನ್ನಿ ಅಷ್ಟೇ, ಆಯಿತಾ? ನೀವು ಜೀವನದಲ್ಲಿ ನಿಮಗೆ ಇನ್ನು ಮುಂದೆ ಜೀವನ ಇದೆ, ಎಲ್ಲ ಇದೆ, ಅದನ್ನು ಮುಂದುವರಿಸಿ. ಯಾವುದನ್ನು ತಲೆಗೆ ಹಾಕ್ಕೊಂಡು ತಲೆ ಕೆಡಿಸ್ಕೊಂಡು ಅದನ್ನೆಲ್ಲ ಮಾಡಬಾರ್ದು, ಗೊತ್ತಾ? ನಿವಿ ಅವರು ಬಂದರು. ಆಯ್ ಸಿಸ್ಟರ್, ಆಯ್ ನಿವಿ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಊಟ ಆಯ್ತಾ? ಗಾಡ್ ಬ್ಲೆಸ್ ಯು ದ್ಯಾಟ್ ಪರ್ಸನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ರಾಧಾ ಡನ್, ಬರ್ತೀನಿ ಅಂತಿದ್ದಾರೆ. ಜೈ ಶ್ರೀರಾಮ್ ಕೃಷ್ಣ ಅಂತಿದ್ದಾರೆ ನಿವಿ ಅವರು. ಥ್ಯಾಂಕ್ ಯು ನಿವಿ ಅವರೇ, ವೆಲ್ಕಮ್ ನಿಮಗೆ. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಹೇಮ ಅವರು. ನಿವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಒಬ್ಬರಿಗೆ ದೇವರು ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತಿದ್ದಾರೆ. ನಿವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಏಜಸ್ ಅವರು ಸೂಪರ್ ಅಂತಿದ್ದಾರೆ. ಜೈ ಶ್ರೀಕೃಷ್ಣ ಅಂತಿದ್ದಾರೆ ನಮ್ಮ ನಿವಿ ಅವರು. RKB ಅವರು ಸೂಪರ್ ಅಂತಿದ್ದಾರೆ. ಸೂಪರ್ 29 ಲೈಕ್ ಡನ್ ಅಂತಿದ್ದಾರೆ ನಮ್ಮ ನಿವಿ ಅವರು. ಥ್ಯಾಂಕ್ ಯು. ರಾಧಾ ಅವರು ಸೂಪರ್ ಅಂತಿದ್ದಾರೆ. ಜೈ ಶ್ರೀರಾಮ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟಲ್ಲಿದ್ದಾರೆ. ಇವರಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. VSA ರಂಗೋಲಿ ಅವರು ಕೂಡ ಸೂಪರ್ ಸಪೋರ್ಟಲ್ಲಿದ್ದಾರೆ. BMHS ಅವರು. VSA ರಂಗೋಲಿ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನಮ್ಮ BMHS ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? VSA ರಂಗೋಲಿ ಅವರೇ, ದೇವರು ಒಳ್ಳೇದು ಮಾಡಲಿ. ಹೌದು, ಹಾಗೆ ಅಂದ್ಕೊಂಡು ನಿಮ್ಮ ಕೆಲಸ ನೀವು ನೋಡಿ ಚೆನ್ನಾಗಿ ಮಾಡಿ ಇನ್ನಷ್ಟು. ಸೂಪರ್ ಸಪೋರ್ಟ್. ರುಚಿ ನೈಸ್ ಬೆಸ್ಟ್ ಗುಡ್ ಅಂತಿದ್ದಾರೆ ನಮ್ಮ ರುಚಿ ಸಿಸ್. ನವ್ಯಶ್ರೀ ಗಿಫ್ಟ್ ಡನ್ ಅಂತಿದ್ದಾರೆ ನಮ್ಮ ವೀಣಾ ಅವರು. ನವಿ ಅವರೇ, ನಿಮಗೆ ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ವೀಣಾ ಅವರು ಆಯಿತಾ? ನಿಮಿ ಅವರಿಗೆ, ನಿಮಿಶ್ರೀ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ನೈಸ್ ಲೈವ್ ಅಂತಿದ್ದಾರೆ. ರುಚಿ ನೈಸ್ ಅಂತಿದ್ದಾರೆ. ಅಟ್ಟಿಗೋಲ್ಡ್ ಅವರು. ಶುಚಿ ಹಾಯ್ ಅಂತಿದ್ದಾರೆ. ನಾನು ನಂಬಿಕೆ ಬಾಯಿ ಇಟ್ಕೊಳ್ಳೋಕ್ಕೆ ಹೋಗಲ್ಲ, ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ದ್ಯಾಟ್ ಪರ್ಸನ್ ಅಂತಿದ್ದಾರೆ. ಏನೇ ಆಗಲಿ ಜೈ ಶ್ರೀರಾಮ್ ಅವರೇ, ಅದನ್ನೆಲ್ಲ ಬಿಟ್ಟು ಜೀವನದಲ್ಲಿ ಮುಂದುವರಿಯಲು ನೋಡಿ. ಅದನ್ನೆಲ್ಲ ತಲೆಗೆ ಹಾಕಿದರೆ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ ಇಲ್ಲ. ನಿವಿ ಅವರು ಜೈ ಶ್ರೀರಾಮ್ ಕೃಷ್ಣ ಅಂತಿದ್ದಾರೆ. ಜೈ ಶ್ರೀ ಕೃಷ್ಣ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಸೂಪರ್ ಯೂಸ್ಫುಲ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿವಿ ಅವರು. ಜೈ ಶ್ರೀರಾಮ್ ಅಂತಿದ್ದಾರೆ. ಗೋಲ್ಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. VS ಸೂಪರ್ ಅಂತಿದ್ದಾರೆ. ಸೂಪರ್ ಎಷ್ಟು ನೈಸ್ ಮಾತಾಡಿದ್ರು, ಅದನ್ನು ನಾನು ನಂಬಿ ಕೆಟ್ಟೆ ಅಂತಿದ್ದಾರೆ. ನಿಮಗೆ ಏನು ಅನ್ನೋದಂತ ಗೊತ್ತಾಗಲ್ಲ ನನಗೆ. ಜೈ ಶ್ರೀರಾಮ್ ಅವರೇ, ನೀವೆಲ್ಲವನ್ನು ಬಿಟ್ಟು ಮೈಂಡೆಲ್ಲ ಕ್ಲಿಯರ್ ಮಾಡಿ
ಎಲ್ಲ ಸುಮ್ಮನೆ ನಿಮ್ಮ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅದನ್ನೇ ಮಾಡಿ. ಏನು ಕೆಲಸ ಮಾಡ್ತೀರಾ ಅದಕ್ಕೆ ಗಮನ ಕೊಡಿ. ಯಾವುದಕ್ಕೂ ಗಮನ ಕೊಟ್ಟು ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಗೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೂ ಶಾಶ್ವತ ಯಾವುದೂ ಇಲ್ಲ. ಖಂಡಿತ ನಿಮಗೆ ಶಾಶ್ವತ ಅಲ್ಲ ಅದು. ಪ್ಲೀಸ್ ನಿಮಗೆ ನೀವು ನನ್ನ ಒಂದು ತಮ್ಮ ಇಲ್ಲಾಂದರೆ ಅಣ್ಣನಾಗಿ ನಾನು ನಿಮಗೆ ಹೇಳ್ತಿದ್ದೀನಿ, ತಂಗಿಯಾಗಿ ಇಲ್ಲಾಂದರೆ ಅಕ್ಕನಾಗಿ ಇದು ಮಾಡ್ತಿದ್ದೀನಿ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ. BSC ಅವರು ನೈಸ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್ ಜಾಯಿನ್ ಮೀ ಅಂತಿದ್ದಾರೆ. ನಿವಿ ಅವರೇ ನಿಮಗೆ ವೀನ್ ಅವರು ಕೊಟ್ಟಿದ್ದಾರೆ ನೋಡಿ, ಥ್ಯಾಂಕ್ ಯು. ಸ್ವಲ್ಪ ಮೇಲೆ ಹೋಗ್ತೀನಿ ನಾನು. ರಾಧಾ ಅವರೇ ಹಲೋ, ಎಲ್ರಿಗೂ ಹಬ್ಬಕ್ಕೆ ಗಿಫ್ಟ್ ಕೊಡಿ. ಹಬ್ಬ ಆಯ್ತಲ್ವಾ ಪ್ರಿಯಾ ಅವರೇ, ನೀವು ಕೂಡ ಕೊಡಿ. ಪ್ರಿಯಾ ಅವರೇ ಹಬ್ಬ ಆಯಿತು ನೋಡಿ, ಇವತ್ತು ಹಬ್ಬದ ಆಫರ್ ಲೆಸ್ ಆಗಿದೆ. ಎಸ್ ಯು ಆರ್ ರೈಟ್ ಅಕ್ಕ. ಎಲ್ಲೋ ಎಲ್ರಿಗೂ ಹಬ್ಬಕ್ಕೆ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಕೊಡ್ತೀನಿ. ಹಬ್ಬದ ಆಫರ್ ಆಯಿತು ಇವತ್ತು. ಅಕ್ಕ ನನ್ನಿಂದ ಅವರಿಗೆ ಒಂದು ಸಜೆಷನ್, ಮತ್ತೆ ಯಾರಿಗೂ ಹೀಗೆ ಮಾಡಬೇಡಿ. ನಿಮ್ಗೆ ನನ್ನಿಂದ ಒಂದು ಸಜೆಷನ್ ಕೊಡ್ತೀನಿ ನಿಮಗೆ. ನೋಡಿ ಶ್ರೀರಾಮ್ ಅವರೇ, ನೀವು ಲೈಫಲ್ಲಿ ಮುಂದುವರಿಯಿರಿ ಚೆನ್ನಾಗಿ. ಯಾವುದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಏನು ಪ್ರೀತಿ ಪ್ರೇಮಕ್ಕೆ ಬೀಳಬೇಡಿ. ಅದು ನಿಮಗೆ ಶಾಶ್ವತ ಅಂತೂ 100% ಅಲ್ಲ. ನಿಮಗೆ ಏನಿದ್ರೂ ನಿಮ್ಮ ತಂದೆ ತಾಯಿ ಪ್ರೀತಿಯೇ ಶಾಶ್ವತ ಅಲ್ಲದೆ ಬೇರೆ ಯಾರಿಲ್ಲ. ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಪ್ರೀತಿ ಸಿಗ್ಬೋದು ಅಷ್ಟೇ. ಮತ್ತು ಯಾರ್ಯಾರಿಗೂ ಎಲ್ಲೆಲ್ಲೋ ಇರ್ತಾರೆ ಅವರನ್ನು ಪ್ರೀತಿ ಮಾಡೋದು ನಿಮ್ಮದು ಮೂರ್ಖತನ. ಆ ಮೂರ್ಖತನವನ್ನು ಇನ್ನು ಮುಂದೆ ಮುಂದುವರಿಸಬೇಡಿ ಅಷ್ಟೇ. ಪ್ರೀತಿ ಸಿಸ್ ಡನ್ ಪ್ಲೀಸ್ ಅಂತಿದ್ದಾರೆ ವೀಣಾ ಅವರು. ಪ್ರೀತಿ ಸಿಸ್ ಪ್ರಿಯಾ ಶೆಟ್ಟಿ ಅವರೇ ಡನ್ ಅಂತೆ ನೋಡಿ ವೀಣಾ ಅವರು. ಎಲ್ರಿಗೂ ಹಬ್ಬಕ್ಕೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ಪ್ರಿಯಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ವೀಣಾ ಸಿಸ್ ಅವರು ನೋಡಿ. ಅಕ್ಕ ನಾನು ಯಾವತ್ತೂ ನಿಮ್ಮ ತಮ್ಮನೇ ಅಕ್ಕ. ಹೌದಲ್ವಾ? ಹಾಗಾದರೆ ಇದೆಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾಕ್ಕೆ ಅಂತ ಪ್ರೀತಿ ಪ್ರೇಮಕ್ಕಂತ ಹೋಗಬೇಡಿ. ಖಂಡಿತ ಜೀವನದಲ್ಲಿ ನೀವು ಮುಂದುವರಿಯಲ್ಲ. ಮತ್ತೆ ಖಂಡಿತ ನೀವು ಒಳ್ಳೇದಾಗಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿ ಪ್ರೇಮಕ್ಕೆ ಬೀಳ್ಬೇಡಿ. ಅವರು ಎಲ್ಲೋ ಇರ್ತಾರೆ, ನೀವು ಎಲ್ಲೇ ಇರ್ತೀರಾ. ಅದು ಯಾವ ರೀತಿ ಇದು ಪ್ರೀತಿ ಅನ್ನಬೇಕು, ಅದೆಲ್ಲ ಮಾಡಬೇಡಿ. ನೀವು ತಪ್ಪದು, ಗೊತ್ತಾಯ್ತಾ? ನೀವು ನನ್ನ ತಮ್ಮನಾಗಿ ನಾನು ನಿಮಗೆ ಇದು ಮಾಡ್ತಿದ್ದೀನಿ ಅಷ್ಟೇ. ನಿಮಗೆ ಸೂಪರ್ ಅಂತಿದ್ದಾರೆ ನಮ್ಮ ಏಜಸ್ ಅವರು. ಅಕ್ಕ ಅಲ್ಲಿ ನೀವು ದೇವರು, ಅಕ್ಕ ಅಲ್ಲಿ ನೀವು ದೇವರು. ಗಿಫ್ಟ್ ಓಕೆ. ಮೀನಾ ಫುಡ್ ರಿಟರ್ನ್ ಅಲ್ಲ ಪಾಪ, ಒಬ್ಬರು ತಿಳಿಯದೆ ಮಾಡ್ತಾರೆ, ಅದಕ್ಕೆ ಅವರಿಗೆ ಒಂದು ಇದು ಮಾಡೋದು. ಇನ್ನು ಮಾಡಬೇಡಿ ಹಾಗೆ ಅಂತ. ಒಂದರಲ್ಲಿ ಬುದ್ಧಿ ಬರಬೇಕು, ಒಂದರಲ್ಲಿ ಬರದಿದ್ದರೆ ಇನ್ನೊಂದು ಮಾಡುವ ಮೊದಲೇ ಬುದ್ಧಿ ಬರಬೇಕು. ಅದಕ್ಕೆ ಒಳ್ಳೆ ಬುದ್ಧಿ ಕಲಿಸಿದ್ರು ಬಿಡಿ ಅವರಿಗೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಪ್ರಿಯಾ ಅವರು ಗಿಫ್ಟ್ ಕೊಡಿ ಅಂತಿದ್ದಾರೆ. ಪ್ರಿಯಾ ಅವರಿಗೆ ಹಬ್ಬದ್ದು ಆಫರ್ ಇದೆ ಅಂತೆ ನೋಡಿ. BMHS ಅವರೇ ಮೆಲೋಡಿ ವರ್ಲ್ಡ್ ಡನ್ ಅಂತಿದ್ದಾರೆ. VSA ರಂಗೋಲಿ ಅವರು. SG ಶಾರ್ಟ್ ಅವರು. ಅಕ್ಕ ಅಣ್ಣಿ ಶಾರ್ಟ್ ಅವರೇ ಎಲ್ಲಿದ್ದೀರಿ? ಶಾರ್ಟ್ ವಿಡಿಯೋದವರೇ ಬೆಸ್ಟ್ ಅವರು. ಅಪ್ಪ ಅಮ್ಮನ ಬಿಟ್ಟು ಯಾರನ್ನೂ ಪ್ರೀತಿಸಬಾರದು ಅಕ್ಕ. ಸುಮ್ಮನೆ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬಾರದು. ಟೈಮ್ ಪಾಸಿಗೆ ಅಂತ ಮಾಡ್ತಾರೆ, ಆ ಥರ ಮಾಡ್ತಾರೆ. ಹೌದು ಅವರೇ, ನೀವು ಹಾಗೆಲ್ಲ ಮಾಡಬೇಡಿ. ಶ್ರೀರಾಮ್ ಅವರೇ, ನಿಮಗೆ ತಂದೆ ತಾಯಿ ಇದ್ದಾರಲ್ವಾ, ಅವರು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ನೀವು ಹೀಗೆ ತಲೆ ಕೆಡಿಸ್ಕೊಂಡು ಬೇಜಾರು ಮಾಡಿಕೊಂಡು ಏನಾದರೂ ಇದು ಮಾಡಿದರೆ ಅವರಿಗೆ ಯಾರಿಗೆ ಹೋಗೋದು? ತಂದೆ ತಾಯಿಗೆ ಅಲ್ವಾ? ಅದನ್ನೆಲ್ಲ ಮಾಡಬೇಡಿ ನೀವು. ಬೆಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಬ್ರದರ್ ಅಂತಿದ್ದಾರೆ. ಹೌದು ಎಸ್ ಸರ್. ಶ್ರೀ ಸ್ವಾಟ್ ಸೂಪರ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ಹಬ್ಬದ ಆಫರ್ ಇದೆ ಅಂತೆ ನಮ್ಮ ಪ್ರಿಯಾ ಅವರ ಕಡೆಯಿಂದ. ಆಗಿರಿ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಶಾರ್ಟ್ ಅವರು. SJ ಶಾರ್ಟ್ ಸೂಪರ್ ಸಪೋರ್ಟ್. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನಾನು ಅಂದಿದ್ದೇನೆ, ನಿಮಗೆ ಬಿಟ್ಟಿದ್ದದು. ಪ್ರಿಯಾ 632 ಗಿಫ್ಟ್ ಡನ್. ಅವರು ಎಲ್ಲೋ ಇರ್ತಾರೆ, ನೀವು ಇಲ್ಲಿಯೋ ಎಲ್ಲೋ ಇರ್ತೀರಾ. ಪ್ರೀತಿ ಅದು ಎಂಥ ಪ್ರೀತಿ ಅದು? ಅದೆಲ್ಲ ಇದು ಮಾಡಬಾರ್ದು, ಅದೆಲ್ಲ ಟೈಮ್ ಪಾಸ್, ಅದೆಲ್ಲ ಮಾಡಬಾರ್ದು. ಎಲ್ರಿಗೂ ಹಬ್ಬ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಮಾಡ್ತೀನಿ. ಯಾರಂತ ನಂಗೆ ಗೊತ್ತಿಲ್ಲ, ನಾನೇನಾದರೂ ಮಾತಾಡಿದ್ದು ನೀವು ಅಂದಿದ್ದಕ್ಕೆ. ತುಂಬ ಬೇಜಾರಲ್ಲಿದ್ದಾರಲ್ವ, ಅದಕ್ಕೆ ಅಂದಿದ್ದು. ಜೈ ಶ್ರೀರಾಮ್. ಸ್ಟಾಪ್. ಮನೆಯಲ್ಲಿ ಹೇಳೋರಿಗೆ ನೋಡಿ ಮ್ಯಾರೇಜ್ ಆಗಿ. ಇನ್ ದಿಸ್ ಇಸ್ ನಾಟ್ ರೈಟ್. ಹೌದು, ನಾಟ್ ರೈಟ್.
ನೋಡಿ ಮನೆಯಲ್ಲಿ ಎಷ್ಟು ಚಂದ ಪಾಪ, ಇಷ್ಟು ಚಿಕ್ಕ ಮಗುವನ್ನು ಇಷ್ಟು ದೊಡ್ಡ ಮಾಡಬೇಕಾದ್ರೆ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡಿರ್ಬೇಕು. ನೀವು ಅಪ್ಪ ಅಮ್ಮನಿಗೆ ವಿರುದ್ಧವಾಗಿ ಈ ರೀತಿ ಮಾಡಿದರೆ ತಪ್ಪಲ್ವಾ ಇವರೇ? ಅದು ಖಂಡಿತ ತಪ್ಪು. ಎಲ್ಲೋ ಎಲ್ರಿಗೂ ಹಬ್ಬದ ಗಿಫ್ಟ್ ಇದೆ ನೋಡಿ. ಶಾರ್ಟ್ ಅವರು ನಿಯರ್ ಟು 1K. ಅಕ್ಕ ಪಿನ್ ಮಾಡು ಅಕ್ಕ, ಕಂಪ್ಲೀಟ್ ಮಾಡು ಅಕ್ಕೋ ಅಂತಿದ್ದಾರೆ. ಎಷ್ಟಿದೆ ನಿಮ್ಮದು? ಮಾಡ್ತೀನಿ, ಇರಬೇಕು. ಪಿನ್ ಮಾಡಿದ ಮೇಲೆ ಓಡಿದ್ರೆ ನೋಡಿ ಮತ್ತೆ. ಅಕ್ಕ ನೀವು ಚೆನ್ನಾಗಿ ಇರಲಿ ಅಕ್ಕ, ಅಷ್ಟೇ ಸಾಕು ನನಗೆ ಅಂತಿದ್ದಾರೆ. ಇದು ಯಾರು? ಅಕ್ಕ ಅವರು ಚೆನ್ನಾಗಿರಲಿ, ಅವರ ವಿಷಯ ಬಿಟ್ಬಿಡ್ಲಿ. ಯಾರೇ ಆಗಲಿ ನಂಗೆ ಗೊತ್ತಿಲ್ಲ, ಆದರೆ ಅವರ ವಿಷಯ ಬಿಟ್ಬಿಡ್ಲಿ. ನೀವು ಯೋಚನೆ ಮಾಡಬೇಕು, ನಿಮ್ಮ ಲೈಫ್ ಹೇಗೆ ಮುಂದೆ, ನಿಮ್ಮ ಅಪ್ಪ ಅಮ್ಮ ನಾನು ನೋಡುವ ಅದು ಯೋಚನೆ ಮಾಡಿ. ಸುಮ್ಮನೆ ಎಲ್ಲಾದರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಎಲ್ಲೇ ಇರ್ತಾರೆ, ನೀವು ಎಲ್ಲೇ ಇರುವುದು, ಅದನ್ನು ಪ್ರೀತಿ ಅಂತ ಅನ್ನಲ್ಲ, ಅದು ಟೈಮ್ ಪಾಸ್ ಇರುತ್ತೆ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಯಾರನ್ನು ಬೇಗ ನಂಬಾರ್ದು, ಅದು ತಪ್ಪು ನಿಮ್ಮದು, ಗೊತ್ತಾ? VSR ಸೂಪರ್ ಸಪೋರ್ಟಲ್ಲಿದ್ದಾರೆ. BMHS ಅವರು ಗಿಫ್ಟ್ ಕೊಟ್ಟವರು ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. ಗಿಫ್ಟ್ ಕೊಟ್ಟವರು ಬೇಗ ಕಮೆಂಟ್ ಮಾಡಿ ನಮ್ಮ ಅವರಿಗೆ. ಜೈ ಶ್ರೀರಾಮ್, ರಾಧಾ 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 ಅಂತಿದ್ದಾರೆ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂದರೆ ನಾನು ಏನು ಹೇಳಲ್ಲ ಇವರೇ. ಯಾರಾದರೂ ಅರ್ಥ ಮಾಡ್ಕೋತಾರೆ ಅದನ್ನು. ಯಾರು ಕೂಡ. ಹೇಮಾ ಅವರೇ ರಿಟರ್ನ್ ಗಿಫ್ಟ್ ಕೊಟ್ಟೆ ನೋಡಿ ಅಂತಿದ್ದಾರೆ ನಮ್ಮ ಪ್ರೀತಿ ಶೆಟ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹಬ್ಬದ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಇವರು. ಸೂಪರಾಗಿ ಹೇಳಿದ್ರಿ ಅಕ್ಕ ಸಿಸ್ಟರ್. ಲೈಕ್ 31 ಡನ್ ಅಂತಿದ್ದಾರೆ ನಮ್ಮ ಯಾರಿದು, ಯಾರು? ನಾನು ಹಾಗೇ ಅನ್ನೋದು ವೈಟಿ ಶಶಿಕಲಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೈಟಿ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಿಯಾ ಅವರು. ಥ್ಯಾಂಕ್ ಯು ಸೋ ಮಚ್. VR ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೋಗಲಿ ಬಿಡಿ, ಯಾವುದು ಹೋಗಲಿ ಬಿಡಿ, ಅದನ್ನು ಇಟ್ಕೊಳ್ತೀರಾ? ಸುಮ್ಮನೆ ಬೆಸ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಿಯಾ ಅವರು. ಸೂಪರ್ ಸಪೋರ್ಟ್ ಎಸ್ ಅಂತಿದ್ದಾರೆ. ಏಜಿಸ್ ಅವರು ಸೂಪರ್ ಅಂತಿದ್ದಾರೆ. ಸೂಪರ್ ಥ್ಯಾಂಕ್ ಯು. ಓ ಅಂತಿದ್ದಾರೆ. ವಾವ್ ಅಂತಿದ್ದಾರೆ ನಮ್ಮ ಶಾರ್ಟ್ ಅವರು. ನೋಡಿ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ಅವರಿಗೆ 1Kಗೆ ನಿಯರ್ ಇದ್ದಾರಂತೆ. ಈಗಲೇ ಬಿಟ್ಟೆ ಅದೆಲ್ಲ. ಓಕೆನಾ? ಗುಡ್ ಸಜೆಷನ್ ಕೊಟ್ಟಿದ್ದಕ್ಕೆ ನೀವು. ಇದರಿಂದ ನನಗೆ ಅಷ್ಟು ಸಾಕು ಅಕ್ಕ. ಹಾಗಾದರೆ ಇವತ್ತಿನಿಂದನೇ ಬಿಡಿ ಅದು. ಯಾವುದಕ್ಕೋ ಸುಮ್ಮನೆ ಸೆಳೆತಕ್ಕೆ ಸಿಲುಕಬೇಡಿ ಯಾರ್ದು ಕೂಡ. ನಾನು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆಲ್ಲ ಮಾಡಬೇಡಿ, ಅದು ತುಂಬ ರಾಂಗ್ ಆಗಿರುತ್ತೆ. ನೀವು ನಿಮಗೆ ಎಂಥ ಮದುವೆ ಆಗಲಿಕ್ಕಿದೆಯಾ? ಅಪ್ಪ ಅಮ್ಮ ನೋಡಿದ ಹುಡುಗಿಯನ್ನು ಮದುವೆಯಾಗಿ ಚೆನ್ನಾಗಿರುತ್ತೆ ನಿಮ್ಮ ಸಂಸಾರ, ಅಷ್ಟೇ. ಸೂಪರ್. ನಾವೇ ಅಂದಿದ್ದಾರೆ. ನಾವೇ ಯಾರಿದು ನಾವೇ? ಶಾರ್ಟ್ ವಿಡಿಯೋದವರು ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪ್ರಿಯಾ ಶೆಟ್ಟಿ ಅವರೇ ನಿಮಗೆ ಗಿಫ್ಟ್ ಡನ್ ಅಂತೆ. ನಮ್ಮ ನಿಮಿಸಿರಿ ಅವರು ಕೊಟ್ಟಿದ್ದಾರೆ ನೋಡಿ, ಕೊಡಿ ಅವರಿಗೆ. ನ್ಯೂ ಮೆಂಬರ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೇನೆ. 1K ನಿಯರ್ ಇದ್ದಾರಂತೆ ನೋಡಿ ನಮ್ಮ ಇವರು ಪಿನ್ ಐಡಿ ಅವರು. ಸೂಪರ್ ಅಂತಿದ್ದಾರೆ. ಸೂಪರ್ ವಾವ್ ಸೂಪರ್ ಅಂತಿದ್ದಾರೆ. ಗಿಫ್ಟ್ ಬೇಕಾದವರು ಕೊಟ್ಟಿದ್ದೇನೆ ಸಿಸ್ ನೋಡಿ. ಪ್ರಿಯಾ ಸಿಸ್ ಅಂತಿದ್ದಾರೆ. ಪ್ರಿಯಾ ಸಿಸ್ ನಿಮಗೆ ಕೊಟ್ಟಿದ್ದಾರಂತೆ ಹೇಮಾ ಅವರು ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅಟಿಗೋಲ್ಡ್ ಅವರು. ನಿವ್ಯಾಶ್ರೀ ಹಾಯ್ ಅಂತಿದ್ದಾರೆ. ಶಾರ್ಟ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಪ್ರಿಯಾ ಸಿಸ್ ಪ್ಲೀಸ್ ರಿಪ್ಲೈ ಅಂತಿದ್ದಾರೆ. ವೈಟಿ ಶಶಿಕಲಾ 100% ಅಂತಿದ್ದಾರೆ. ಥ್ಯಾಂಕ್ ಯು. ಲೈಕ್ ಡನ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಬ್ಲೂ ಕೊಟ್ಟಿದ್ದೀನಿ ಆಯ್ತಾ? ತನು ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಬ್ಲೂ ಕೊಡ್ತೀನಿ ಆಯ್ತಾ ತನು ಅವರೇ? ಸುಮ್ಮನೆ ಎಲ್ಲಾದರೂ ತಲೆ ಕೆಡಿಸ್ಕೊಂಡು ಏನೇನೋ ಮಾಡಿಕೊಂಡು ಪಾಪ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಅದು ನೆನಪಲ್ಲಿ ಇಡಬೇಕು ನೀವೆಲ್ಲ. ಪ್ರಿಯಾ ಸಿಸ್ಟರ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನಿವಿ ಅವರು. ಸ್ವಾಟ್ ಡನ್ ಅಂತಿದ್ದಾರೆ. ಶೂರ್ ಅಂತಿದ್ದಾರೆ ನೋಡಿ. ಪ್ರಿಯಾ ಶೆಟ್ಟಿ ಡನ್ ಅಂತಿದ್ದಾರೆ. VSA ರಂಗೋಲಿ ಅವರು. ಪ್ರಿಯಾ ಅವರೇ ಡನ್ ಅಂತೆ. ಬ್ಲೂ ಕೊಟ್ಟೆ ಸಿಸ್ ನಿಮಗೆ. ಸೂಪರ್ ಥ್ಯಾಂಕ್ ಯು. ಓಕೆ ಸಿಸ್ ಥ್ಯಾಂಕ್ ಯು. ಪ್ರಿಯಾ ಸಿಸ್ ಅಂತಿದ್ದಾರೆ ನಮ್ಮ ಹೇಮಾ ಅವರು. ಸೂಪರ್ ನೈಸ್ ಅಂತಿದ್ದಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನಾನು ಶ್ರದ್ಧಾ ಅಕ್ಕ. ಹೌದಾ ಶ್ರದ್ಧಾವಾ? ಹೌದಾ, ಎಂತ ಚೇಂಜ್ ಮಾಡಿದ್ದಾ? ಪ್ರಿಯಾ ಸಿಸ್ಟರ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನಿವಿಶ್ರೀ ಅವರು. ನಿವಿಶ್ರೀ ಅವರಿಗೆ ಗಿಫ್ಟ್ ಕೊಡಿ ಪ್ರಿಯಾ. ಹೋಗಲಿ ಬಿಡಿ, ಟಾಪಿಕ್ ಬಿಟ್ಟಾಕಿ. ಅವರನ್ನು ಬಿಟ್ಟು ಆಯಿತು, ಅವರ ವಿಷಯಕ್ಕೆ ಬೇಡ.
ಓಕೆ, ಗುಡ್ 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 ಬಾಯ್ ನೀವು ಎಲ್ಲ. ಪ್ಲೀಸ್ ಬ್ಲೂ ಕೊಟ್ಟೆ 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 ಬ್ಲೂ ಬ್ಲೂ ಕೊಟ್ಟಿದ್ದೀನಿ. ರಿಮೂವ್ ಮಾಡಿದ್ದೀನಾ? ಸಾರಿ ಸಾರಿ ಕೊಟ್ಲಿಕ್ಕೆ ಅಂತ ಹೋದೆ, ಅದು ರಿಮೂವ್ ಆಯಿತು, ಮತ್ತೆ ವಾಪಸ್ ಕೊಟ್ಟೆ ನೋಡಿ. ಜಯಶ್ರೀ, ನಿಮಗೆ ಅಂತ ಮಾ ಅರ್ಥ ಮಾಡಿಕೊಳ್ಳಿ ಶಕ್ತಿ ಇಲ್ಲ. ಓಕೆ, ನಿಮ್ಮ ಇಷ್ಟ. ಇನ್ನೊಬ್ಬರನ್ನು ಇನ್ನೊಂದು ಏನೋ ಒಂದು ಮಾಡ್ಕೋತೀರಾ, ಮಾಡ್ಕೋಬೇಡಿ. ಏನೂ ಕೂಡ ನಿಮಗೆ ನಾವು ಇಷ್ಟು ಜನ ಅಷ್ಟು ಅರ್ಥ ಮಾಡಿ, ನಾನು ಅಷ್ಟು ಅರ್ಥ ಮಾಡಿಸಿದ್ದೀನಿ ನಿಮಗೆ. ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂತಕ್ಕೆ, ಯಾಕೆ ನಂಗೆ ಗೊತ್ತುಂಟು ಯಾಕೆ ಆ ರೀತಿ ಮಾಡೋದು ನೀವು. ಪ್ರಿಯಾ ಸಿಸ್ಟರ್, ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಪ್ರಿಯಾ ಪ್ಲೀಸ್ ರಿಟರ್ನ್. ನಿಮಿ ಅವರಿಗೆ ರಿಟರ್ನ್ ಕೊಡಿ ಪ್ಲೀಸ್. ಎಸ್ ನೈಸ್ ಲೈವ್ ಅಂತಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಸ್ವಲ್ಪ ಮೇಲೆ ಹೋಗ್ತೀನಿ. 7 PM ಲೈವ್, ಹೌದಾ? ಥ್ಯಾಂಕ್ ಯು. ಚೆಕ್ ಮಾಡಿ ಯೂಟ್ಯೂಬ್ ಅಂತಿದ್ದಾರೆ. ಓಕೆ ಓಕೆ ಓಕೆ. ಪ್ರಿಯಾ ಶೆಟ್ಟಿ, ರಿಟರ್ನ್ ಡನ್, ಪ್ಲೀಸ್ ರಿಟರ್ನ್ ಪ್ಲೀಸ್. ಪ್ರಿಯಾ ಅವರೇ, ಬೇಗ ಬೇಗ ರಿಟರ್ನ್ ಮಾಡಿ. ನೀವು ಮೆಸೇಜ್ ಹಾಕ್ತೀರಿ ಗಿಫ್ಟ್ ಬೇಕಂತ. ನೋಡಿ, ಗಿಫ್ಟ್ ಕೊಟ್ಟವರಿಗೆ ರಿಟರ್ನ್ ಕೊಡಿ. ಜೈ ಶ್ರೀ ಅವರ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ನನಗೆ ಗೊತ್ತಾಯ್ತು. ಬನ್ನಿ ಆಫರ್ ಇದೆ, ಫ್ರೀ. ನನ್ನ ತಮ್ಮ ಇವರೆಲ್ಲ ಬೆಸ್ಟ್ ನೋಡಿ. ಅವರು ಕೂಡ ಅಜಯ್ ಅವರು ತುಂಬ ಒಳ್ಳೆಯವರು, ಇಲ್ಲ ಅಂತ ಅಲ್ಲ, ಅವರು ಒಳ್ಳೆಯವರು. ಅವರು ಯಾವುದೋ ಒಂದು ಪ್ರೀತಿಗೆ ಸಿಕ್ಕಿ ಇದಾಗಿದ್ದಾರೆ. ಅದನ್ನು ಬಿಡಿ ಅದನ್ನು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ಜೀವ ಹಾಳಾಗುತ್ತೆ ಸುಮ್ಮನೆಲ್ಲಾದರೂ. ಪ್ರಿಯ ಸಿಸ್, ನಿಮಗಾಗಿ ಕನೆಕ್ಟ್ ಮಾಡಿದೆ. ಗಿಫ್ಟ್ ಕೊಟ್ಟವರಿಗೆ ಸಿಸ್ ನೋಡಿ ಅಂತಿದ್ದಾರೆ. ಪ್ರಿಯವರೇ, ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಸುಮ್ಮನೆಲ್ಲಾದರೂ. ಕೃಷ್ಣ ನಾಯ್ಕ್ ಅವರು ಬಂದರು. ಆಯ್ ಸಿಸ್, ಆಯ್ ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕೊಡಿ. ನಾನು ಲೈಕ್ ಕೊಡೋದವರಿಗೆ ಲೈಕ್ ಕೊಡಿ. ಅಣ್ಣ ಲೈಕ್ ಅಂದರೆ ಇಲ್ಲಿ ತುಂಬ ಓದಲಿಕ್ಕಿತ್ತು, ಅದಕ್ಕೆ ನಾನು ಕೇಳಲೇ ಇಲ್ಲ ಯಾರ ಹತ್ರ ಲೈಕ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಲೋ ಎಲ್ರಿಗೂ. ಹಬ್ಬದ ಗಿಫ್ಟ್ ಕೊಡಿ ಇಮಿಡಿಯೇಟ್ಲಿ ಕೊಡಬೇಕು ನೀವು. ಸೂಪರ್ ಲೈವ್ ಅಂತಿದ್ದಾರೆ. ರಿಟರ್ನ್ ಆಲ್ ಅಂತಿದ್ದಾರೆ. ನೋಡಿ ನಮ್ಮ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ಅವರು ಕೊಡ್ತಾರೆ. VSA ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. YT ಶಶಿಕಲಾ ಅವರು ನೋಡಿ. VSA ಅವರೇ ರಿಟರ್ನ್ ಕೊಡಿ, ನೈಸ್ ಅಂತಿದ್ದಾರೆ. ಅಪ್ಡೇಟ್ ಥರ ಇರಬೇಕು. ಜಯಶ್ರೀ ಉಪೇಂದ್ರ ಥರ ಇರಬೇಕು. ಹೌದು, ಓಕೆ ಅಂತಿದ್ದಾರೆ. ಇಮಿಡಿಯೇಟ್ಲಿನೇ ಕೊಡ್ತಿದ್ದೇನೆ. ಇಷ್ಟೆಲ್ಲ ಕೊಡಲಿ ಅಂತಿದ್ದಾರೆ. ನೋಡಿ, ಕೊಡ್ತಾರಂತೆ, ಇಮಿಡಿಯೇಟ್ಲಿ ಕೊಡ್ತಿದ್ದಾರಂತೆ ನಮ್ಮ ಪ್ರಿಯಾ ಸಿಸ್. ಕೊಡಿ ಎಲ್ಲರೂ. ಲೈಕ್ ಕೊಟ್ಟಿದ್ದವರೆಲ್ಲ ನನಗೆ ಒಂದು ಲೈಕ್ ಅನ್ನು ಕೊಡಿ. ಅವರು ಚೆಕ್ ಮಾಡಿಕೊಂಡ್ರು 10 ಸಲ ಕೊಡೋಕ್ಕಾಗುತ್ತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಮಹಿ ಕ್ರಿಯೇಟಿವ್ ಅವರು ಬಂದರು. ಹಲೋ ವೆಲ್ಕಮ್ ಮಹಿ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್ ಮಹಿ ಅವರೇ, ವೆಲ್ಕಮ್. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಹಲೋ ಎಲ್ರಿಗೂ. ಹಬ್ಬದ ಅಪ್ಪರ್ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಲೋ ಅಂತಿದ್ದಾರೆ. ಹಾಯ್ ಹಲೋ ಮಿಸ್ಟರ್ ಮಹಿ ಕ್ರಿಯೇಷನ್ ಕಾರ್ನರ್. ಓಕೆ ಬಾಯ್. ಹಲೋ ವೆಲ್ಕಮ್, ಗುಡ್ ಈವ್ನಿಂಗ್. ಸುಕ್ಕರ್ ಅಕ್ಕ 55 ಬೇಕು ಅಕ್ಕ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಪಿನ್ ID 1K ಹತ್ತಿರ ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. 1K ನಿಯರ್ ಇದ್ದಾರೆ ಅವರು. ಸಪೋರ್ಟ್ ಮಾಡುವ ಅವರಿಗೂ. ನಂದು ಲೈವ್ 7 PM. ಹೌದಾ? ನನಗೊಂದು ಮೆಸೇಜ್ ಹಾಕಿ SG ಶಾರ್ಟ್ ಅವರೇ, ನಾನು ಖಂಡಿತ ಜಾಯ್ನ್ ಆಗ್ತೀನಿ. ನಮಗೆ ಬ್ಲೂ ಕೊಡಿ. ಮೆಸೇಜ್ ಹಾಕಿ, ನಮ್ಮ ಮೆಸೇಜ್ ಹಾಕ್ತೀನಿ, ನಿಮಗೆ ಬ್ಲೂ ಕೊಡಿ. ಬನ್ನಿ ಪ್ರಿಯಾಕ್ಕ ಗಿಂತ ಬೆಸ್ಟ್ ಆಫರ್ ಇದೆ. ಬನ್ನಿ ಪ್ರಿಯಾಕ್ಕಾಗಿಂತ ಬೆಸ್ಟ್ ಆಫರ್ ಇದೆ ಅಂತಿದ್ದಾರೆ. ನಮ್ಮ ಸಂಪರ್ಕಿಸಿ ಬೆಸ್ಟ್ ತಮ್ಮನನ್ನು. SJ ಶಾರ್ಟ್ ಡನ್ ಅಂತಿದ್ದಾರೆ. SJ ಶಾರ್ಟ್ ಡನ್ ಅಂತೆ ನೋಡಿ. ಹೇಮಲೋಕ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ. ಲೈಕ್ಡ್ ಅಂತಿದ್ದಾರೆ. ಥ್ಯಾಂಕ್ ಯು ಮಿಸ್ ಮಹಿ ಕ್ರಿಯೇಟಿವ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಹೇಮ ಅವರೇ. ಥ್ಯಾಂಕ್ ಯು ಪ್ರಿಯಾ ಅವರೇ. ಥ್ಯಾಂಕ್ ಯು. ದುಡ್ಡು ಮಾಡು ಜಯಶ್ರೀ ಗರ್ಲ್ಸ್ ಚಾನ್ಸ್
ತಾನೇ ಸಿಗ್ತಾರೆ. ಹೌದೌದು, ಅವರು ಹೋದ್ರೇನ ಅದು ಇಷ್ಟಪಡುವವರನ್ನೇ ಇಷ್ಟಪಡಬೇಕು. ಮದುವೆ ಆದವರನ್ನೆಲ್ಲೇ ಏನು ಇಷ್ಟಪಡೋದು, ಅದು ಖಂಡಿತ ತಪ್ಪದು. ಬನ್ನಿ ಬನ್ನಿ ಅಕ್ಕ, ಬನ್ನಿ ಬನ್ನಿ ಅಕ್ಕಗಿಂತ ಪ್ರಿಯ ಅಕ್ಕಗಿಂತ ಬೆಸ್ಟ್ ಆಫರ್ ಇದೆ. ಇಲ್ಲಿ ಹಬ್ಬದ ಆಫರ್ ಇವ್ರದ್ದು ಪ್ರಿಯಾ ಅವರದ್ದು, ಅಲ್ಲಿ ಬೆಸ್ಟ್ ಅವರದ್ದು ಆಫರ್, ಇಬ್ರದ್ದು ಆಫರ್ ಇದೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಿಯಾ ಅವರು ಎಲ್ರಿಗೂ ಹಬ್ಬದ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಅಂತಿದ್ದಾರೆ ನೋಡಿ. CG ಶಾರ್ಟ್ ಪ್ಲೀಸ್ ರಿಟರ್ನ್. ನಮ್ಮ ಇವರಿಗೆ ಯಾರಿಗೆ, ಮಿಸ್ ಮಹಿ ಕ್ರಿಯೇಟಿವ್ ಕಾರ್ನರ್ ಅವರಿಗೆ, ಮಿಸ್ಟರ್ ಮಹಿ ಕ್ರಿಯೇಟಿವ್ ಕಾರ್ನರ್ ಅವರಿಗೆ ರಿಟರ್ನ್ ಕೊಡಿ. ಮಿಸ್ಟರ್ ಡನ್ ಅಂತಿದ್ದಾರೆ. ಮಿಸ್ಟರ್ ಅವರೇ ಡನ್ ಅಂತೆ ನಿಮಗೆ. ಅಟ್ಟಿಗೋಲ್ಡ್ ಅವರು SG ಶಾರ್ಟ್ ಗಿಫ್ಟ್ ರಿಟರ್ನ್ ಮಾಡಿ. SG ಶಾರ್ಟ್ ಇದ್ದೀರಾ? ಈಗಿಷ್ಟು ಇದ್ದೀರಿ ಇಲ್ಲಿ, ಈಗ ಇಲ್ಲಿ ಹೋದ್ರಿ? ಬನ್ನಿ ಬನ್ನಿ, ಬೇಗ ಬರಬೇಕು. ಗಿಫ್ಟ್ ರಿಟರ್ನ್ ಮಾಡಿ. ಪ್ರಿಯಾ ಅವರಿಗೆ ಮಾಡಿ, ಮತ್ತು ಮಿಸ್ಟರ್ ಅವರಿಗೆ ಮಾಡಿ. ಎಲ್ಲಿದ್ದೀರಿ? ಬಂದು ಸಪೋರ್ಟ್ ಮಾಡಿ. ಪ್ರಿಯಾ ಅವರೇ ಹಬ್ಬದ ಆಫರ್ ಇದೆ ನೋಡಿ. ಅಲ್ಲೋ ಎಲ್ರಿಗೂ ಹಬ್ಬದ ಆಫರ್ ಇದೆ ಅಂತ ನಮ್ಮ ಪ್ರಿಯ ಸಿದ್ದು ನೋಡಿ. ಕನೆಕ್ಟ್ ಆಗಿ, ಪ್ರಿಯಾ ಅವರಿಗೆ ಕನೆಕ್ಟ್ ಆಗಿ. ನೀವ್ರು ಇಲ್ವಾ? ಪಿನ್ ID ಇಲ್ವಲ್ವಾ? ನಾನು ತೆಗಿತೀನಿ, ನನಗೆ ಆಗೋದಿಲ್ಲ. ಜೈ ಶ್ರೀರಾಮ್ ಡನ್ ರಿಟರ್ನ್ ಪ್ಲೀಸ್. ಜೈ ಶ್ರೀರಾಮ್ ಅವರೇ ಇದ್ದೀರಾ? ಓಕೆ ಪ್ರಿಯಾ ಅಕ್ಕ ವೆಯ್ಟ್ ಮಾಡ್ತಾರಂತೆ ನೋಡಿ. ನಮ್ಮ ಇವರಿಗೆ ಮಾಡಿ, ಮಿಸ್ಟರ್ ಮಹಿ ಕ್ರಿಯೇಟಿವ್ ಕಾರ್ನರ್ ಅವರಿಗೆ ಕೂಡ ಮಾಡಿ. ಪ್ರಿಯಾ ಸಿಸ್ ನಿಮಗೆ ಡನ್ ಅಂತೆ ನೋಡಿ. ನಮ್ಮ ಮಹಿ ಕಾರ್ನರ್ ಅವರು, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಪ್ರಿಯಾ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೇಮಾ ಲೋಕ 233 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಹೇಮಲೋಕ ಅವರೇ ನೋಡಿ, ನಮ್ಮ ಹೇಮ ಅವರಿಗೆ ರಿಟರ್ನ್ ಕೊಡಿ. ಹೇಮಲೋಕ ಅವರೇ. ಕೂರ್ಗವ್ರ ಹಾಯ್ ಕೂರ್ಗವ್ರೆ, ವೆಲ್ಕಮ್, ನಿಮಗೆ ವೆಲ್ಕಮ್. ಪ್ರಿಯಾ ಅವರು SG ಶಾರ್ಟ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಿಯಾ ಅವರು SG ಶಾರ್ಟ್ ರಿಟರ್ನ್ ಮಾಡಿ ಅಕ್ಕೋ ಅಂತಿದ್ದಾರೆ. ಆಲ್ ಕನ್ನಡ ವರ್ಲ್ಡ್ ಅವರು. ಹಾಂ ಬನ್ನಿ ಬನ್ನಿ, ಖುಷಿ ಆಗುತ್ತೆ ನೀವು ಅಕ್ಕ ಅಂತ ಕರೆಯುವಾಗ. ಥ್ಯಾಂಕ್ ಯು ಆಲ್ ಕನ್ನಡ ವರ್ಲ್ಡ್. ಥ್ಯಾಂಕ್ ಯು. ಬನ್ನಿ, ವೆಲ್ಕಮ್. ಲೈಕ್ ಕೊಡಿ. ಅಕ್ಕ ಮಾತ್ರ ಅನ್ನೋದಲ್ಲ, ಲೈಕನ್ನು ಕೊಡಬೇಕಲ್ಲಿ. ಕೂರ್ಗ ಅವ್ರು 34 ಲೈಕ್ ಡನ್ ಅಂತಿದ್ದಾರೆ. ಪ್ರಿಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಲ್ರಿಗೂ ಹಬ್ಬದ ಗಿಫ್ಟ್ ಇದೆ ಅಂತಿದ್ದಾರೆ ನೋಡಿ. ವೈಟಿ ಶಶಿಕಾಲ ಅವರು ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಯಾರು ಕೊಡ್ಲಿಕ್ಕೆ ಉಂಟು ವೈಟಿ ಶಶಿಕಾಲ ಅವರೇ ನಿಮಗೆ? SG ಚೆಕ್ ಮಾಡಿ ಪ್ರಿಯಾ ಅಕ್ಕ ನೋಡಿ. SG ಅವರೇ ನಿಮಗೆ ತುಂಬ ಗಿಫ್ಟ್ ಬಂದಿದೆ ಇಬ್ಬರಿಗೆ, ಅದು ಕೊಡಿ ಅವರಿಗೆ ಎಲ್ರಿಗೂ. VSA ಸೂಪರ್ ಸಪೋರ್ಟ್ ಅಲ್ಲಿದೆ. ಐ ರಿಟರ್ನ್ ಅಕ್ಕ ಅಂತಿದ್ದಾರೆ. ಓಕೆ ರಿಟರ್ನ್ ಮಾಡಿ, ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಕೂರ್ಗ ಅವ್ರು ಸೂಪರ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅಕ್ಕೋ ಅಂತಿದ್ದಾರೆ. ಬನ್ನಿ 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 ಲಕ್ಷ್ಮಕ್ಕ. ಊಟ ಮಾಡಿದ್ರೆ ಲಕ್ಷ್ಮಕ್ಕ, ಅಷ್ಟು ದೊಡ್ಡ ಬಾಯಿ ಬಿಟ್ಟಿದ್ದೀರಿ ನೋಡಿ. ನಿನ್ನೆ ಬಿದ್ದಿದೆ ಅಲ್ವಾ ಕುರ್ಚಿಯಲ್ಲಿ, ಚೇರಲ್ಲಿ. ಇವತ್ತು ನನಗೆ ನೋವು ಗೊತ್ತಾ, ಕಾಲು ನೋವು. ಓಕೆ SG ಶಾರ್ಟ್ ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಲೋ ಎಲ್ರಿಗೂ ಹಬ್ಬದ ಆಫರ್ ಇದೆ ನಮ್ಮ ಪ್ರಿಯಾ ಅವರ ಕಡೆಯಿಂದ ಕೊಡಿ, ಅವರು ಇಮಿಡಿಯೇಟ್ಲಿ ವಾಪಸ್ ಕೊಡ್ತಾರೆ. ಕೆ ಸುನೀತಾ ಅವರು ಬಂದರು 33 ಅಂತಿದ್ದಾರೆ. ಥ್ಯಾಂಕ್ ಯು ಕೆ ಸುನೀತಾ ಅವರೇ, ಬ್ಲೂ ಕೊಟ್ಟೆ ನೋಡಿ. ಪ್ರಿಯಾ ಅವರು ಎಲ್ರಿಗೂ ಹಬ್ಬಕ್ಕೆ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಕೂರ್ಗ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಖುಷಿ ಅವರು ಲೈಕ್ ಅಂತಿದ್ದಾರೆ. ಪ್ರಿಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೇಮಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಖುಷಿ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಹಬ್ಬದ ಆಫರ್ ಕೊಡ್ತಿದ್ದಾರೆ ನೋಡಿ, ಇಮಿಡಿಯೇಟ್ಲಿ ಸಿಗುತ್ತೆ ನಿಮಗೆ ಪ್ರಿಯಾ ಅವರ ಕಡೆಯಿಂದ. ಸೂಪರ್ ಅಂತಿದ್ದಾರೆ. ಸೂಪರ್ ಅಕ್ಕ ಅಂತಿದ್ದಾರೆ. ಖುಷಿ ಲೈಕ್ ಅಂತಿದ್ದಾರೆ. ಎಲ್ರಿಗೂ ಕೊಟ್ರ SG ಅವರೇ, ಶಾರ್ಟ್ ಅವರೇ ಕೊಟ್ರ ಎಲ್ರಿಗೂ? ಬನ್ನಿ ಬನ್ನಿ, ಪ್ರಿಯಾ ಅವರ ಅಕ್ಕಕ್ಕಿಂತ ಬೆಸ್ಟ್ ಆಫರ್ ನನ್ನ ಕಡೆಯಲ್ಲಿದೆ ಅಂತಿದ್ದಾರೆ. ನನ್ನ ತಮ್ಮಂದು ಪ್ರಿಯಾ ಅಕ್ಕನವರ ಕಡೆಯಿಂದ ಬೆಸ್ಟ್ ಆಫರ್ ನನ್ನ ಕಡೆಯಿಂದ ಇದೆ ಅಂತೆ ನೋಡಿ. ಹಾಂ ಮಾಡ್ತೀನಿ ಪುಟ್ಟ, ಆಯಿತಾ? ಮಾಡಿ ಕೊಡ್ತೀನಿ. ಏನಾ ಚೇಚುವರೇ, ಚೇಚಿನ ಮಾತ್ರ. ಹಾಂ ಆವಾಜ್ ಕಮ್ ಕರ್, ಬಾಬಾ ಬರ್ಪೆ. ನೀವು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಗಿಫ್ಟ್ ಕೊಡಿ. ನಾನು ಈಗ 1 ನಿಮಿಷದಲ್ಲಿ ಮಗನಿಗೆ ಒಂದು ಸ್ವಲ್ಪ ಎದ್ದ, ಅವನಿಗೆ ಸ್ವಲ್ಪ ಮಾಡಿ ಕೊಡಬೇಕು ತಿನ್ನಲಿಕ್ಕೆ ಮಾಡಬೇಕು ಮಗನಿಗೆ. ಪಿನ್ ID ರಿಟರ್ನ್ ಮಾಡಿ. ಪಿನ್ ID ಲಕ್ಷ್ಮೀ ದೇಸಾಯಿ ಅವರಿಗೆ ರಿಟರ್ನ್ ಕೊಡಿ. ಥ್ಯಾಂಕ್ ಯು. VSA ರಂಗೋಲಿ ಅಂತಿದ್ದಾರೆ.
ರಿಟರ್ನ್ ಕೊಡಿ, ಅವರವರ ಗಿಫ್ಟ್ ಕೊಡಿ. ನಾನು ಈಗ 1 ನಿಮಿಷ ಮಗನಿಗೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಮಾಡಿ ಕೊಡ್ತೀನಿ. ಎದ್ದ ಅವನು, ಇಲ್ಲಾಂದರೆ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ತಿನ್ನಲಿಕ್ಕೆ ಕೊಡಲಿಲ್ಲ ಅಂದರೆ ಕೊಡ್ತೀನಿ ಆಯ್ತಾ, ಸುಮ್ಮನೆ ಇರು, ಕೊಡ್ತೀನಿ. ಎಲ್ಲರೂ ಅವರವರ ಗಿಫ್ಟ್ ಕೊಡಿ ಆಯ್ತಾ, ಅವರವರಿಗೆ. ಬಂದೆ ನಾನು ಒಂದು 5 ನಿಮಿಷದಲ್ಲಿ ಬಂದೆ. 5 ನಿಮಿಷದಲ್ಲಿ ಅವನಿಗೆ ಎಂಥದೋ ಒಂದು ಮಾಡಬೇಕು ತಿನ್ನಲಿಕ್ಕೆ. ಎಲ್ರು ಶಾರ್ಟ್ ಪಿನ್ ಐಡಿ ಎಲ್ರಿಗೂ ವಾಪಸ್ ಕೊಡಿ ಆಯ್ತಾ, ಪಿನ್ ಐಡಿ ಎಲ್ರಿಗೂ ವಾಪಸ್ ಕೊಡಿ. ಎಲ್ರು ಕೊಟ್ಟಿದ್ದಾರೆ, ನಿಮ್ಗೆ ವಾಪಸ್ ಕೊಡಿ. ಚರ್ಮುರಿ ಮಾಡ್ತಿದ್ದೀನಿ ನನ್ನ ಮಗನಿಗೆ. ಚರ್ಮುರಿ ಮಾಡ್ತಿದ್ದೀನಿ. ಚುರುಮುರಿ. ಯಾರಿಗೆ ಗಿಫ್ಟ್ ಕೊಟ್ರಾ? ಕೊಡ್ಲಿಕ್ಕಿದೆಯಾ? ಸೂಪರ್ ಅಲ್ಲಿದೆ. ಎಲ್ಲರೂ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಕೊಡಿ ಅವರಿಗೆ. ಕೊಡಿ, ಅವರವರ ಗಿಫ್ಟ್ ರಿಟರ್ನ್ ಕೊಡಿ. ಡೂ ಅಂತಿದ್ದಾರೆ. ಪ್ರಿಯಾ ಅಕ್ಕ ಡನ್ ಅಂತಿದ್ದಾರೆ. ನಮ್ಮ RKB ಅವರವರು. ಪ್ರಿಯಾ ಅವರೇ, ನಿಮ್ಗೆ ಕೊಟ್ಟಿದ್ದಾರೆ ಅಂತೆ ನಮ್ಮ RK ಅವರು. LPM ಲೈವ್ ಓಕೆ ಬನ್ನಿ ಅಂತಿದ್ದಾರೆ. ಓಕೆ ಬರುವ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಮಿಸ್ಟರ್ ಮಹೇಶ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ನಮ್ಮ ಹೇಮಾ ರಂಗೋಲಿ ಅವರಿಗೆ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ನೋಡಿ. ಡನ್ ಅಂತೆ. ಥ್ಯಾಂಕ್ ಯು ಅಂತೆ. ಓಕೆ ಬನ್ನಿ, ಬರ್ತೀನಿ ಇವತ್ತು ಸಾಯಂಕಾಲ. ಅಕ್ಕ ಎಷ್ಟು ಗಂಟೆಗೆ ಬರ್ತೀರಾ RK ಅವರೇ? ಎಷ್ಟು ಗಂಟೆಗೆ? ನನಗೆ ಬ್ಲೂ ಕೊಟ್ಟಿದ್ದೀರಾ? ಬ್ಲೂ ಇದ್ರೆ ಬರ್ತೀನಿ, ಬ್ಲೂ ಇದ್ರೆ ಇಲ್ಲ ಅಂದ್ರೆ ಆಗಲ್ಲ ಬರ್ಲಿಕ್ಕೆ. ಬ್ಲೂ ಕೊಟ್ರೆ ಖಂಡಿತ ಬರ್ತೀನಿ ನಾನು. ಬೆಸ್ಟ್ ಅವರು ಬನ್ನಿ ಅಂತಿದ್ದಾರೆ ನೋಡಿ. RKBS ಅವರೇ ಡನ್ ಅಂತೆ ನೋಡಿ. ನಮ್ಮ ಮಿಸ್ಟರ್ ಮಹಿ ಅವರು ಕೊಟ್ಟಿದ್ದಾರೆ ನೋಡಿ. RKBS ಅವರೇ ನಿಮ್ಗೆ ಮಹಿ ಅವರು ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು ಬೆಸ್ಟ್ ಅಂತಿದ್ದಾರೆ. ಬೆಸ್ಟ್ ಪ್ರಿಯಾ ಶೆಟ್ಟಿ ಅಕ್ಕ ಅವರಿಂದ ಬೆಸ್ಟ್ ಆಫರ್ ನನ್ನ ಕಡೆ ಇದೆ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ಲೂ ಇದೆ ಬನ್ನಿ ಅಕ್ಕ. ಓಕೆ ಖಂಡಿತ. ಅಲ್ಲ ಮೆಸೇಜ್ ಶೋ ಆಗಲ್ಲ. ಮತ್ತೆ ನೀವು ನನಗೆ ಒಂದು ಕಮೆಂಟ್ ಹಾಕಿ ಶಾರ್ಟ್ಸ್ ಅವರೇ, ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ಬನ್ನಿ ಹೋಗಿ. ನಮಗೆ ಅಲ್ಲಿ ಬಂದರೆ ಬ್ಲೂ ಇಲ್ಲ ಅಂದರೆ ಮೆಸೇಜ್ ಶೋ ಆಗಲ್ಲ ನಿಮ್ಮದು. RKB ಅವರೇ ನೀವು ಕೂಡ ನನಗೆ ಬ್ಲೂ ಕೊಡಬೇಕು. ಓಕೆ ಅಕ್ಕ, ನೀವು ಕಮೆಂಟ್ ಮಾಡು, ನಾನು ಮಾಡ್ತೀನಿ. ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ, ನನಗೆ ನಿಮ್ಮ ವಿಡಿಯೋಗೆ ಬರ್ಲಿಕ್ಕೆ ಆಗುತ್ತೆ. ಓಕೆನಾ ಅಕ್ಕ? ಹ್ಯಾಪಿ ಬರ್ತ್ಡೇ. ಯಾರ್ದು? ಜೈ ಶ್ರೀರಾಮ್ ಅವರೇ, ಯಾರ್ದು ಬರ್ತ್ಡೇ? ನನ್ನ ಬರ್ತ್ಡೇ ಇಲ್ಲ, ನಂದು ಮೇ ಮೈನಿ ಈ ತಿಂಗಳಿಗೆ. ನನ್ನ ಬರ್ತ್ಡೇ ಇಲ್ಲ. ಯಾರಂದಿದ್ದು ನನ್ನ ಬರ್ತ್ಡೇ ಅಂತ? ಕ್ರಿಯೇಟಿವ್ ಕಾರ್ನರ್ ಡನ್ ಅಂತೆ. RKB ಅವರು ನ್ಯೂ ಮೆಂಬರ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನಮ್ಮ ಇವರು. ನನ್ನಗಿಂತ ಬೆಸ್ಟ್ ಆಫರ್. ಅಯ್ಯೋ, ಬೆಸ್ಟ್ ತಮ್ಮ ಅಂದ್ರೆ ಬೆಸ್ಟ್ ತಮ್ಮ. ತುಂಬ ತಮ್ಮ ಅಂದ್ರೆ ತಮ್ಮ, ನಮ್ಮ ಬೆಸ್ಟ್ ತಮ್ಮ. ಖುಷಿ ಆಗುತ್ತೆ ತಮ್ಮ. ನೀನು ಮೆಸೇಜ್ ನೋಡುವಾಗ, ಬೆಸ್ಟ್ ತಮ್ಮಂದು ಮೆಸೇಜ್ ನೋಡುವಾಗ ತುಂಬ ಖುಷಿ ಆಗುತ್ತೆ. ಎಲ್ಲೋ ಎಲ್ರಿಗೂ ಆಫರ್ ಇದೆ. ಇಲ್ಲಿ ಪ್ರಿಯಾ ಅವರು ಅಲೋ ಎಲ್ರಿಗೂ ಆಫರ್ ಇದೆ ಅಂತ. ಅಲ್ಲಿ ಬೆಸ್ಟ್ ತಮ್ಮ ಪ್ರಿಯಾ ಅವರಿಗಿಂತ ನನ್ನ ನಿಮ್ಮಿಬ್ಬರದು ಮೆಸೇಜ್ ನೋಡುವಾಗ ನನಗೆ ನಗಲಿಕ್ಕೆ ಬರ್ತುಂಟು. ಥ್ಯಾಂಕ್ ಯು ಜೈ ಶ್ರೀರಾಮ್. ಬೆಳದಿಂಗಲಕ್ಕ ಹ್ಯಾಪಿ ಬರ್ತ್ಡೇ. ನಂದು ಬರ್ತ್ಡೇ ಇಲ್ಲ.
ಬ್ರದರ್, ನನ್ನ ಬರ್ತ್ಡೇ ಇಲ್ಲ ನಂದು. ಯಾರು ಅಂದಿತ್ತು ನಿಮಗೆ ನನ್ನ ಬರ್ತ್ಡೇ ಅಂತ? ನನ್ನ ಬರ್ತ್ಡೇ ಮೇ ತಿಂಗಳಲ್ಲಿ. ಇನ್ನೂ 1 ತಿಂಗಳಿದೆ, 2 ತಿಂಗಳಿದೆ ನನ್ನ ಬರ್ತ್ಡೇಗೆ. 2 ತಿಂಗಳಿದೆ ನನ್ನ ಬರ್ತ್ಡೇಗೆ ಇನ್ನು. ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು. ಬೆಳೆದಿಂಗಲಕ್ಕ ಹ್ಯಾಪಿ ಬರ್ತ್ಡೇ. ಇಲ್ಲ, 6-7 ಗಿಫ್ಟ್ ಡನ್. ಕ್ರಿಯೇಟಿವ್ ಕಾರ್ನರ್ ಪ್ಲೀಸ್ ರಿಟರ್ನ್. ಕ್ರಿಯೇಟಿವ್ ಕಾರ್ನರ್ ಅವರು ಇದ್ದೀರಾ? ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬೆಳೆದಿಂಗಲಕ್ಕ ಹ್ಯಾಪಿ ಬರ್ತ್ಡೇ. ಅಯ್ಯೋ ದೇವ, ನನ್ನ ಬರ್ತ್ಡೇ ಇಲ್ಲ. ಈಗ ಖುಷಿ ಆದ್ರ ಜೈ ಶ್ರೀರಾಮ್ ಅವರೇ? ನೀವು ಈಗ ಖುಷಿಯಲ್ಲಿದ್ದೀರಾ? ಈಗ ಖುಷಿಯಲ್ಲಿದ್ದೀರಾ? ಖುಷಿಯಾಗಿ ಇರಿ ಜೀವನದಲ್ಲಿ. ಯಾವ್ದಕ್ಕೋ ತಲೆ ಕೊಡಿಸೋದು, ಯಾವ್ದಕ್ಕೋ ತಲೆಯನ್ನು ಹಾಳು ಮಾಡೋದು, ಅದೆಲ್ಲ ಬೇಕಾ ನಿಮಗೆ? ಬೇಡಲ್ವಾ ಅದೆಲ್ಲ? ಹ್ಯಾಪಿ ಬರ್ತ್ಡೇ ಫುಲ್ ಖುಷಿ. ಫುಲ್ ಖುಷಿಯಾಗಿರಿ. ಸುಮ್ಮನೆ ಎಲ್ಲಾದ್ರು ಬೆಸ್ಟ್ ಕೊಡಿ ಆಫರ್ ಅಂತಿದ್ದಾರೆ. ಫುಲ್ ಖುಷಿ, ಹೌದಾ? ಹಲೋ, ಎಲ್ರಿಗೂ ಹಬ್ಬದ ಆಫರ್ ಇದೆ ಅಂತೆ ನಮ್ಮ ಪ್ರಿಯಾ ಅವರ ಕಡೆಯಿಂದ. ನೋಡಿ, ಬೆಸ್ಟ್ ಅವರ ಕಡೆಯಿಂದ ನೋಡಿ. ವಾವ್ ವಾವ್ ವಾವ್, ಸೂಪರ್. ವೆಂಕಟಚಮ್ಮ ಅವರು ಬಂದರು. ವೆಲ್ಕಮ್ ವೆಂಕಟಚಮ್ಮ ಅವರೇ, ವೆಲ್ಕಮ್. ಪಿನ್ ಮಾಡ್ಬೇಕಾ? ಓಕೆ ಮಾಡು. ಮಾಡಿದೆ ವೆಂಕಟಚಮ್ಮ ಅವರೇ, ಮಾಡಿದೆ. ಸೂಪರ್, ಥ್ಯಾಂಕ್ ಯು. ಪ್ರಿಯಾ ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ ನಮ್ಮ ಜೈ ಶ್ರೀರಾಮ್ ಅವರು. ಥ್ಯಾಂಕ್ ಯು ಸೋ ಮಚ್. ಕೂರ್ಗ ಅವರು ನೈಸ್ ಲೈವ್. ಥ್ಯಾಂಕ್ ಯು ಕೂರ್ಗ ಅವರೇ, ಥ್ಯಾಂಕ್ ಯು ಸ್ಟಾರ್ಟ್ ಅವರೇ, ಥ್ಯಾಂಕ್ ಯು ವೆಂಕಟಚಲಂ, ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ. ವೆಂಕಟಚಮ್ಮ ಅವರಿದ್ದಾರೆ ನೋಡಿ. ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಸೂಪರ್. ಪ್ರಿಯಾ ಶೆಟ್ಟಿ ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ ನಮ್ಮ ಜೈ ಶ್ರೀರಾಮ್ ಅವರು. ಈಗ ಖುಷಿ ಆದ್ರೇನ? ನಮ್ಮೆಲ್ಲ ಮಾತು ಕೇಳಿ. ಎಲ್ಲಾದ್ರೂ ಸುಮ್ಮನೆ ಎಲ್ಲಾದ್ರೂ ಯಾವ್ದಕ್ಕೋ ತಲೆ ಕೆಡಿಸೋದು. Thank you so much. ಥ್ಯಾಂಕ್ ಯು ಸೋ ಮಚ್. ಹಬ್ಬ ಫುಲ್ ಜೋರಾ ಸಿಸ್ಟರ್? ಇಲ್ಲ ಸಿಸ್ಟರ್, ನಾನು ಹಬ್ಬ ಮಾಡಿಲ್ಲ. ನಮಗೆ ಮನೆಯಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಒಬ್ರದ್ದು ಡೆತ್ ಆಗಿತ್ತು, ಹಾಗೆ ಹಬ್ಬ ಮಾಡಿಲ್ಲ. ನಾನು ಮಕ್ಕಳಿಗೋಸ್ಕರ ಪಾಯಸ ಎಲ್ಲ ಮಾಡಿದ್ದೇನೆ ಅಷ್ಟೇ, ಮತ್ತೇನು ಮಾಡಿಲ್ಲ. ಹಾಯ್ ಎಲ್ರಿಗೂ. ಶ್ರೀಲೀಲಾ ಕುಟುಂಬ ಅವರು ಬಂದರು. ಹಾಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಒಂದು ಕೊಡಿ. ಪಿನ್ ಮಾಡಿ ಅಕ್ಕ. ಓ ದೇವ, ನೀವು ಈಗ ಅಂದಿದ್ದ ಪಿನ್ ಮಾಡಲಿಕ್ಕೆ? ವೆಂಕಟಚಮ್ಮ ಅವ್ರು ಮಾಡಿದೆ. 5 ನಿಮಿಷ ಬಿಟ್ಟು ಮಾಡ್ತೀನಿ ನಿಮ್ಮದು, ಓಕೆನಾ? ಮಾಡ್ತೀನಿ. ನೀವು ಈಗ ಅಂದಿದ್ದ ನಮ್ಮ ಲಕ್ಷ್ಮಿ ಅಕ್ಕ ಆವಾಗ ಬಂದಿದ್ರೆ ನಿಮಗೆ ಪಿನ್ ಮಾಡ್ಲಿಕ್ಕೆ ಆಗ್ಲಿಲ್ವಾಗ? ಓಕೆ ಅಂತಿದ್ದಾರೆ. ಹೌದಾ ಸಿಸ್ಟರ್? ಹೌದು. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಡೆತ್ ಆಗಿದ್ದಾರೆ. ಮತ್ತೆ ನಮ್ಮ ಹಬ್ಬ ಅಂತಲ್ವಾ, ನಾವು ಇದು ಹಬ್ಬ ಮಾಡಲ್ಲ. ನಾವು ಮಾಡೋದು ನಮ್ದು ನಾಡ್ದು ಬರುವ ತಿಂಗಳು ಇದೆ, ಏಪ್ರಿಲ್ ಇದೆ ಅಲ್ವಾ, 14ಕ್ಕೆ ಇದೆ ಅಲ್ವಾ, ಅದು ಹಬ್ಬ ಮಾಡೋದು. ನಾವು ಈ ಹಬ್ಬ ಮಾಡೋದಿಲ್ಲ. ಇದು ನಮ್ದು ಹಬ್ಬ ಅಲ್ಲ, ನಮ್ದು ಹಬ್ಬ ಬೇರೆ. 14ಕ್ಕೆ ಬರುತ್ತಲ್ವಾ, ಅದು ನಮ್ದು ಹಬ್ಬ, ಅದನ್ನು ನಾವು ಮಾಡ್ತೀವಿ. ಚರ್ಮುರಿ. ಪ್ರಿಯಾ ಶೆಟ್ಟಿ ಹ್ಯಾಪಿ ಬರ್ತ್ಡೇ ಅಂದಿದ್ದಾರೆ ಕೂರ್ಗ ಅವರು. ಮಿಸ್ಟರ್ ಮೈ ಡನ್, ಪ್ಲೀಸ್ ರಿಟರ್ನ್. ಮಿಸ್ಟರ್ ಮೈ ಅವರು ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ ಇದ್ರೆ. ಗುಡ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ಜಾಸ್ತಿ ಜನ ಇದ್ರೆ ಹೇಳಿದ್ದಾರೆ ಹಬ್ಬ ಇನ್ನೊಂದು. ಹೌದು, ನಮಗೆ ಅದೇ ಇನ್ನೊಂದು ಹಬ್ಬ. ನಾವು ನಮ್ಮ ಕಡೆ ಮ್ಯಾಂಗ್ಳೂರ್ ಕಡೆ ಎಲ್ಲ ನಾವು ಅದು ಹಬ್ಬ ಮಾಡೋದಿಲ್ಲ. ಇದು ನಮ್ಮ ಕಡೆ ಯಾರು ಮಾಡ್ತಾರೆ ಗೊತ್ತುಂಟ? ಆಚಾರ್ಸ್ ಅವರು ಮತ್ತೆ ಎಲ್ಲ ಇದು ಜನಿವಾರ ಎಲ್ಲ ಹಾಕ್ತಾರಲ್ವ, ಅದು ಅವರು ಮಾಡ್ತಾರೆ. ನಮ್ಮ ಕಡೆ ನಾವು ಮಾಡಲ್ಲ. ನಮ್ಮ ಹಬ್ಬ 14ಗೆ ಜೋರಾಗಿ ಮಾಡ್ತೀವಿ. ಯುಗಾದಿ ಹಬ್ಬ 14ಗೆ ನಮಗೆ.
ಹ್ಯಾಪಿ ಬರ್ತ್ಡೇ ಅಕ್ಕ. ಓಕೆ, ನಿಮ್ಮ ಕಡೆಯಿಂದ ನೀವು ಖುಷಿಯಾಗಿರಿ ಅಷ್ಟಾದರೂ. ಹ್ಯಾಪಿ ಬರ್ತ್ಡೇ ಅಂದು ಪರವಾಗಿಲ್ಲ, ಸುಮ್ಮನೆ ಎಲ್ಲಾದರೂ ತಲೆ ಕೆಡಿಸ್ಕೊಂಡು ಇದಾಗೋದಕ್ಕಿಂತ ಚೆನ್ನಾಗಿರಿ ಜೀವನದಲ್ಲಿ. ಜೈ ಶ್ರೀರಾಮ್. ಕನೆಕ್ಟ್ ಹಾಕು, ರಿಟರ್ನ್ ಪ್ಲೀದೆ ಅಂತಿದ್ದಾರೆ ನಮ್ಮ ಲೀಲಾ ಕುಟುಂಬ ಅವರು. ನೋಡಿ, ಸೂಪರ್ ಎಂದೆ. ನಿಮ್ಮ ಚಾನಲ್ ಬೇರೆ ಇದು ಜೈ ಶ್ರೀರಾಮ್ ಅವರೇ? ಬೇರೆ ಮಾಡಿದ್ರಾ ಚಾನಲ್? ಬೇರೆ ಮಾಡಿದ್ರಾ? ಸೂಪರ್. ಹ್ಯಾಪಿ ಬರ್ತ್ಡೇ ಪ್ರಿಯ ಶೆಟ್ಟಿ ಅವರೇ ಅಂತಿದ್ದಾರೆ. ವೆಂಕಟೇಶಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸ್ವಲ್ಪ ಮುಂದೆ ಬರ್ದಿದ್ರೆ ನಿಮ್ಗೆ ತುಂಬಾ ಗಿಫ್ಟ್ ಸಿಕ್ತಿತ್ತು ವೆಂಕಟೇಶಮ್ಮ ಅವರೇ, ನಿಮ್ಗೆ ತುಂಬಾ ಗಿಫ್ಟ್ ಸಿಕ್ತಿತ್ತು. ಗಿಫ್ಟ್ ತುಂಬಾ ಸಿಗ್ತಾ ಇತ್ತು. ಈಗ ತುಂಬಾ ಎಲ್ರು ಹೋದ್ರು. ಹ್ಯಾಪಿ ಬರ್ತ್ಡೇ ಪ್ರಿಯ ಅವರೇ ಅಂತಿದ್ದಾರೆ. ಹ್ಯಾಪಿ ಬರ್ತ್ಡೇ ಅಕ್ಕ ಅಂತಿದ್ದಾರೆ. ವೆಂಕಟಚಾಮ್ ಸಿಸ್ಟರ್ ಆಫ್ಟರ್ನೂನ್ ಮಾಡ್ಬೇಕು ಅಂತಿದ್ದಾರೆ. ಹೌದಾ? ಹಾ ಹಾ. ಹ್ಯಾಪಿ ಬರ್ತ್ಡೇ ಅಕ್ಕ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಅಕ್ಕ, ಥ್ಯಾಂಕ್ ಯು ಅಕ್ಕ. ಗಿಫ್ಟ್ ಬೇಕು ಫಾರ್ 1K. ನೋಡಿ, ಇಲ್ಲಿ ಇದ್ದಾರೆ ವೆಂಕಟಚಾಮ್ ಅವ್ರಿಗೆ ಕನೆಕ್ಟ್ ಆಗಿ, ಅವ್ರು ರಿಟರ್ನ್ ಕೊಡ್ತಾರೆ. ನೋಡಿ, ರಿಟರ್ನ್ ಕೊಡ್ತಾರೆ ಅವರು. ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಅಂದಿದ್ದಕ್ಕೆ. ಹೌದಾ? ಹೋಳಿಗೆ ಸಾರು ಸೂಪರ್ ಆಗುತ್ತಾ? ಥ್ಯಾಂಕ್ಸ್. ಹೌದಂತೆ. ಥ್ಯಾಂಕ್ ಯು ಪ್ರಿಯಾ ಅವರೇ, ಥ್ಯಾಂಕ್ ಯು. ಪ್ರಿಯಾ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಬೆಸ್ಟ್ ತಮ್ಮ ಹೋದ. ಸೂಪರ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕೂರ್ಗ ಅವರಿದ್ದಾರೆ ನೋಡಿ, ಕೂರ್ಗ ಅವರಿಗೆ ಕನೆಕ್ಟ್ ಆಗಿ, ಅವರು ಕೊಡ್ತಾರೆ. ಲೀಲಾ ಕುಟುಂಬ ಅವರಿದ್ದಾರೆ ನೋಡಿ, ಪಿನ್ ಮಾಡಿ ಅಕ್ಕ. ಲಕ್ಷ್ಮಿ ಅವರು ಹೋದ್ರಾ? ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಲಕ್ಷ್ಮಿ ಅವ್ರು ಬಂದ್ರೆ ನಮ್ಗೆ ಇಟ್ಕೊಂಡು ಬರ್ತಾರೆ, ಅವರು ಹೋದ್ರು. ಹಬ್ಬದ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಅಂತಿದ್ದಾರೆ. ಪ್ರಿಯಾ ಶೆಟ್ಟಿ ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ. 5 minute ಕಾಲ್. ಓಕೆ. ಮಸ್ಟ್ ಬಸಲ ಬಾಜಿ ಚೂರೆ ಬಾಜಿ ನಾವ ಕಾರಂಜಿ ಕಾರಂಜಿ ಇರದಿಂಚ ಗೋಡೆಂಚನೆ ಮಲ್ಲೆ ಮುಂಚಿದಕ್ಕ ನೀರುಳ್ಳಿ ತಿರು ರುಚಿ ಆಮೇಲೆ ತೊಟ್ಟು ಯಾವ ನನಚ್ಚಿ ವೆಂಕಟಚಾಮ್ ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ ನೋಡಿ. ಅಜಯ್ ಅವರೇ, ನಿಮ್ದು ಇದು ಹೊಸ ಐಡಿಯಾ? ಹಾ, ಬಂದೆ ಬಂದೆ. ಈಗ ಬಂದೆ ಬಂದೆ ಈಗ ಬಂದೆ. ನೀರು ಕೊಡ ಅಮ್ಮ, ನೀರು ಕೊಡ. ಮೂಲ್ ದೀಪ
ಹಾ ಮತ್ತೆ ಮತ್ತೆ ಮಗ ಬಂದೆ ಮುಗಿದಪ್ಪ. ಥ್ಯಾಂಕ್ ಯು. ನೋಡಿದ್ದೀರಾ ಸಾಂಬಾರು ಕೂರ್ಗಾವ್ರೆ? ಹೌದಾ, ನಾನು ಆ ಕಡೆ ಹೋಗಿದ್ದೆ, ಮೆಸೇಜ್ ಓದ್ಲಿಕ್ಕೆ ಆಗಲಿಲ್ಲ. ನಾನು ಮಗ ಎದ್ದ, ಅವನ ಮಲಗಿಸು ಅಂತ ಹೋದೆ. ಯಾರು ಅನ್ಗಿಫ್ಟ್? ಹೌದಾ, ಯಾರು ಮಾಡಿದ್ದು ಅನ್ಗಿಫ್ಟ್? ಸೂಪರ್ ಅಂದಿದ್ದಾರೆ ವೆಂಕಟೇಶಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಗಿಫ್ಟ್ ಡನ್, ಚೆಕ್ ಮಾಡಿ ಅಂತಿದ್ದಾರೆ ಲೀಲಾ ಕುಟುಂಬ ಅವರು. ಲಕ್ಷ್ಮೀ ದೇಸಾಯಿ ಅವರೇ ಡನ್ ಅಂತೆ. ನನ್ನ ಇವರು ವೈಟಿ ಶಶಿಕಾಲಾ, ಪ್ಲೀಸ್ ರಿಟರ್ನ್ ಮಾಡಿ. ಎಲ್ರಿಗೂ ಹಬ್ಬದ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಅಂತಿದ್ದಾರೆ ಪ್ರಿಯಾ ಅವರು. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಪ್ಲೀಸ್. ಬಂದೆ, ಮಗ ಎದ್ದ, ಬಂದೆ. 4:15 ಕಟ್ ಮಾಡ್ತೀನಿ ನಾನು. ಎಲ್ರು ಅವರವರ ಗಿಫ್ಟ್ ಕೊಡಿ, 4:15 ಎಂಡ್ ಮಾಡ್ತೀನಿ ನಾನು. ಬಂದೆ ಸ್ವಲ್ಪ, ಮಗ ಸ್ವಲ್ಪ ಎದ್ದ.
ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಸ್ಟ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೀಲಾ ಅವರು ಪಿನ್ ಐ ಡಿ ಕಂಪ್ಲೀಟ್ ಆಗಿ ರಿಟರ್ನ್ ಇದೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬಂದೆ ಸಿಸ್ಟರ್. ಹೌದು ಬಂದ್ರಾ? ಕೆಲಸ ಆಯ್ತಾ ರಾಧಾ ಅವರೇ? ಕೆಲಸ ಮಾಡಿದ್ರಾ? ನಾನಿನ್ನು 4:15 ತನಕ ಇರ್ತೀನಿ, ಮತ್ತೆ ಹೋಗ್ತೀನಿ. ಆಯಿತು ನಿಮ್ಮದು? ನಂದು ಆಗ್ತಾ ಉಂಟು, ನಾನು ಮಾತಾಡ್ತಾ ಮಾಡ್ತೀನಿ. ನಕ್ಕ ನಾನು ಮೆಸೇಜ್ ಓದಿ ಒಂದು ಸಲ. ಓಕೆ ಓದ್ತೀನಿ. ಪ್ರಿಯಾ ಅಕ್ಕ ಗಿಫ್ಟ್ ಡೂಪ್ಲಿಕೇಟ್ ಇದೆ, ಯಾರು ತಗೋಬೇಡಿ. ಒರಿಜಿನಲ್ ಗಿಫ್ಟ್, ಗಂಟೆ ಗಿಫ್ಟ್ ಬೇಕಾದರೆ ಬೆಸ್ಟ್. ಎಂತ ತಮ್ಮ ಅದು ನಿಂದು? ಏನು ತಮ್ಮ ಅದು? ಎಲ್ಲೋ ಪ್ರಿಯಾ ಅವರಿಗೆ ಕೋಪ ಬರೆಸ್ಬೇಡ. ಮತ್ತೆ ಪ್ರಿಯಾ ಅವ್ರದ್ದು ಗಿಫ್ಟ್ ಡೂಪ್ಲಿಕೇಟ್ ಇದೆ ಅಂತೆ. ಪ್ರಿಯಾ ಅಕ್ಕ ಗಿಫ್ಟ್ ಡೂಪ್ಲಿಕೇಟ್ ಇದೆ, ಎಲ್ಲರೂ ಬೆಸ್ಟ್ ಅವ್ರದ್ದು ಗಿಫ್ಟ್ ಅಂತ ತಗೋ ಎಂದಿ ಅಂತ. ಮಿಸ್ಟರ್ ಮೈ ರಿಟರ್ನ್ ಗಿಫ್ಟ್. ಮಿಸ್ಟರ್ ಮೈ ರಾಧಾ ಲೈಫ್ ಸ್ಟೈಲ್ ಡನ್, ಪ್ಲೀಸ್ ರಿಪ್ಲೈ. ಮೈ ಅವ್ರು ಕೊಟ್ಟಿದ್ದಾರೆ. ರಾಧಾ ಅವರೇ ನೋಡಿ, ರಿಟರ್ನ್ ಕೊಡಿ. ಹೌದು ಲಕ್ಷ್ಮಿ ಅವರೇ, ಗ್ಯಾರಂಟಿ. ಪ್ರಿಯಕ್ಕ ಅಂತಿದ್ದಾರೆ, ನಮಸ್ತೆ ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು ಲಕ್ಷ್ಮೀ ದೇಶಾಯಿ ಅವರೇ ಅಂತಿದ್ದಾರೆ. ಪ್ರಿಯಕ್ಕ ನಮಸ್ತೆ ಅಂತಿದ್ದಾರೆ. ಬೆಸ್ಟು ತಮ್ಮಸಿ ಸಾಕು, ಓವರ್ ಆಗಿ ಮಾಡೋದು ಬೇಡ ಅಂತಿದ್ದಾರೆ. ತಮಾಷೆ ಸಾಕಂತೆ, ಓವರ್ ಆಗಿ ಬೇಡಂತೆ ನೋಡಿ. ಓಕೆ ಅಕ್ಕ ಅಂತಿದ್ದಾರೆ. ಎಲ್ರಿಗೂ ಹಬ್ಬದ ಆಫರ್ ಇದೆ ಅಂತೆ ನೋಡಿ, ಇಮಿಡಿಯೇಟ್ಲಿ ರಿಟರ್ನ್ ಕೊಡ್ತಾರೆ ಪ್ರಿಯಾ ಅವರು. ಪಿನ್ ಐ ಡಿ ಕನೆಕ್ಟ್ ಆಗಿ ಅಂತಿದ್ದಾರೆ ಲೀಲಾ ಕುಮಾರ್ ಅವರು, ಕುಟುಂಬ ಅವರು. ಸಾರಿ ಅಕ್ಕ ಅಂತಿದ್ದಾರೆ ನೋಡಿ ಪ್ರಿಯಾ ಅವರಿಗೆ. ಶಶಿ ಅವರು ಮಲೆನಾಡು ಅವರು ಬಂದರು. ಹಾಯ್ ಶಶಿ ಅವರೇ, ವೆಲ್ಕಮ್ ಶಶಿ ಅವರೇ, ವೆಲ್ಕಮ್. ಲೈಕ್ ಡನ್, ಥ್ಯಾಂಕ್ ಯು. ಗುಡ್ ಈವ್ನಿಂಗ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಅಣ್ಣಿ ಎಂತ ಜಸ್ಟ್ ರಾಮ್ ಅವರೇ. ಶಶಿ ಕಮೆಂಟ್ ಹಾಕಿ ರಿಟರ್ನ್ ಇದೆ ಅಂತಿದ್ದಾರೆ. ಲಕ್ಷ್ಮಿ ಅವರು ಕನೆಕ್ಟ್ ಆಗಿ ತುಂಬಾ ದಿನ ಆಯ್ತಂತೆ ಲೀಲಾ ಕುಟುಂಬ ಅವರೇ. ನೀವು ಆಗಿಲ್ಲ ಅಂದ್ರೆ ಆಗಿ ಅಂತಿದ್ದಾರೆ ನೋಡಿ. ನೀವು ಆಗಿಲ್ಲ ಅಂದ್ರೆ ಆಗಿ ಅವರಿಗೆ. ಲಕ್ಷ್ಮಿ ಚೆಕ್ ಮಾಡುವೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಅಕ್ಕ ಸೂಜಿ ಮಾಡಿ ಅಂತಿದ್ದಾರೆ. ಸೂಜಿ ಮಾಡಬೇಕಾ? ಮಾಡ್ತೀನಿ ನೋಡುವ. ಮಾಡಿದೆ. ಸಾರಿ ಅಕ್ಕ, ಜಸ್ಟ್ ಫಾರ್ ಫನ್. ಅಕ್ಕ ಕೂಲ್, ಸಮಾಧಾನ ಮಾಡಬೇಡಿ, ಮಾಡ್ಕೊಳ್ಳಿ.
ನನ್ನ ಸಮಸ್ಯೆ ನನ್ನ ಸಮಸ್ಯೆ ಬಿಟ್ಟು ಬಿಡಿ ಅಕ್ಕ ಅಂತಿದ್ದಾರೆ. ಸಾರಿ ಅಂತಿದ್ದಾರೆ ನೋಡಿ. ಪೂಜಾ ಅವರಿಗೆ ಸೂಪರ್ ಸಪೋರ್ಟ್. ರಾಧಾ ಅವರು ಸೂಪರ್ ಸಪೋರ್ಟ್. ಹಾಯ್ ರಾಧಾ, ಹೇಗಿದ್ದೀರಾ ಅಂತಿದ್ದಾರೆ ಜೈ ಶ್ರೀರಾಮ್ ಅವರು. ಲಕ್ಷ್ಮಿ ಅವರು ಸ್ಕ್ರೀನ್ ಶಾಟ್ ಇಲ್ಲ ಅಂದರೆ ಕಳಿಸ್ತಿದ್ದೆ ಮೊದಲೇ ಅಂತಿದ್ದಾರೆ. ಹೌದಲ್ವಾ? ಆಂಡಿ ಎತ್ತುಲೆ ಚರ್ಮುರಿ ತೋಜವಡ ದೇ ಚರ್ಮುರಿ ದೇ ತಿನ್ನೊಂದಿಲ್ಲೆ ಕುಲ್ಲೊಂದು ಮಗಕ್ಕೆ ಮಲ್ತು ಕೊಡ್ತೆ ಮಗೆ ತಿಂತೆ ತಿನ್ನೊಂದಿಲ್ಲೆ. ಹಾಂ ಇಜ್ಜಿ ದಬ್ಬದೇನೊಂದು ಇಜ್ಜಿ ಉಂಡು ಉಂಡು ಮೂಲು ಈ ಪೂರ ತಿನ್ನವೇನೋರ ಉಲೆ ಚರ್ಮುರಿ. ರಾಧಾ ಅಕ್ಕ ಚರ್ಮಿರಿ ಆಂಡಿ ಆಂಡ್ ಸೂಪರ್ ಸೂಪರ್. ಹಲೋ ರಾಧಾ, ಹೇಗಿದ್ದೀರಾ? ಊಟ ಆಯ್ತಾ ಅಂತಿದ್ದಾರೆ. ಕೂರ್ಗ್ ಲೈವ್ ಗುಡ್ ಲೈವ್ ಅಂತಿದ್ದಾರೆ. ಕೂರ್ಗ್ ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ರಾಧಾ ಅವರಿದ್ದಾರೆ, ಕೂರ್ಗ್ ಅವರಿದ್ದಾರೆ, ಮತ್ತೆ ಪ್ರಿಯಾ ಅವರಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಧಾ ಸಿಸ್ಟರ್. ಏನು ಸ್ಪೆಷಲ್ ನಿಮ್ಮದು ರಾಧಾ ಸಿಸ್ ಅಂತಿದ್ದಾರೆ. ಎಲ್ಲೋ ಎಲ್ರಿಗೂ ಹಬ್ಬದ ಶುಭಾಶಯ ಅಂತಿದ್ದಾರೆ. ಲಕ್ಷ್ಮಿ ರೆಡಿ ಡನ್ ಆಗಿದೆ, ಆಲ್ರೆಡಿ ಡನ್ ಆಗಿದೆ ಅಂತೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸೂಪರ್ ಅಂತಿದ್ದಾರೆ. ಸೂಪರ್. ಪ್ರಿಯಕ್ಕ ಹಾಯ್ ಅಂತಿದ್ದಾರೆ. ವಾವ್ ಆತಂಡು ಅಂತಿದ್ದಾರೆ. ಲೈಕ್ ಆತಂಡೆ. ಚರ್ಮುರಿ ಅಂಗಡಿ ಇಟ್ಟಿದ್ದೀರಾ? ಇಲ್ಲ, ಮಕ್ಕಳಿಗೆ ಕೊಡುವಂತ ಮಾಡಿದ್ದು 4 ಗಂಟೆಗೆ. ನನ್ನ ಮಗನಿಗೆ ತುಂಬ ಇಷ್ಟ, ದೊಡ್ಡವನಿಗೆ, ಅದಕ್ಕೆ ಮಾಡಿದ್ದು. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಪ್ರಿಯಕ್ಕ. ಜೈ ಅಂತಿದ್ದಾರೆ. ಪಿನ್ ಐ ಡಿ ಡನ್, ರಿಟರ್ನ್ ಮಾಡಿ. ಪಿನ್ ಐ ಡಿ ಪ್ಲೀಸ್ ರಿಟರ್ನ್ ಮಾಡಿ. ಜೈ ಶ್ರೀರಾಮ್ ಅವರೇ, ಲಕ್ಷ್ಮಿ ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಅನ್ನ ಸಾಂಬಾರ್ ಅಜಯ್ ಬ್ರದರ್ ಅಂತಿದ್ದಾರೆ. ಪ್ರಿಯಾ ಪ್ರಿಯಾ ಅಂತಿದ್ದಾರೆ. ಅನ್ನ ಸಾಂಬಾರ್ ಮಾಡಿದ್ದೆ, ನಿಮ್ಮಲ್ಲಿ ಏನು ಊಟ ಮಾಡಿದ್ರಿ ಅಂತಿದ್ದಾರೆ. ಓಕೆ, ಬಿ ಹ್ಯಾಪಿ ಆಲ್ವೇಸ್ ರಾಧಾ ಸಿಸ್ಟರ್ ಅಂತಿದ್ದಾರೆ. ಪ್ರಿಯಾ ಅಕ್ಕಾಜಿ, ಪ್ರಿಯಾ ಅವರು ಹೋದ್ರು ನಿಮ್ಮ ಮೇಲೆ ಸಿಟ್ಟಿಂದ. ಅಕ್ಕ ನಿನ್ನ ತಮ್ಮ ನನಗೂ ಚರ್ಮುರಿ ಇಷ್ಟ ಅಕ್ಕ. ಹೌದಾ? ಬನ್ನಿ ತಿನ್ನಿ ಬನ್ನಿ. ನೋಡಿ ಮಾಡಿದ್ದೀನಿ ನೋಡಿ. ನನ್ನ ಮಗನಿಗೆ ಇಷ್ಟ, ಅದಕ್ಕೆ ಮಾಡಿದ್ದು. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ, ಅದಕ್ಕೆ ಮಾಡಿದೆ. ತೆಂಗಿನೆನ್ನೆಲ್ಲ ಹಾಕಿ ಮಾಡಿದ್ದು. ಪಿನ್ ಐ ಡಿ ರಿಟರ್ನ್ ಮಾಡಿ. ಜೈ ಶ್ರೀರಾಮ್ ಅವರೇ ರಿಟರ್ನ್ ಮಾಡಿ. ಅಜಯ್ ಅವರೇ ನೋಡಿ, ಅಜಯ್ ಅವರೇ ರಿಟರ್ನ್ ಮಾಡಿ. ಶ್ರೀಲಕ್ಕ ಡನ್ ಅಂತಿದ್ದಾರೆ. ಡನ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಇನ್ನು 10 ನಿಮಿಷ ಇದ್ದೀನಿ ಆಯ್ತಾ? 10 ನಿಮಿಷ ಮತ್ತೆ ಹೋಗ್ತೀನಿ. 10 ನಿಮಿಷದಲ್ಲಿ ಹೋಗ್ತೀನಿ ನಾನು. ಎಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಗುಡ್ ಲೈವ್ ಅಂತಿದ್ದಾರೆ. ಕೂರ್ಗ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕೂರ್ಗ ಅವರು ರಿಟರ್ನ್ ಕೊಡ್ತಾರೆ. ಎಂಕಲ ಇಷ್ಟ ಅಂದೆ. ಬಲೆ ಬಲೆ ಕೊರ್ಕ ಬಲೆ. ಪ್ರಿಯಾ ಅವರು ಎಲ್ಲೋ ಎಲ್ರಿಗೂ ಹಬ್ಬದ ಆಫರ್ ಇದೆ ಅಂತೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ರಿಗೂ ಹಬ್ಬದ ಆಫರ್ ಇದೆ. ಪ್ರಿಯಾರವರು ಇದ್ದಾರೆ ನೋಡಿ. ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಒಬ್ರಿಗೊಬ್ರು ಆಗಿ. ಲಕ್ಷ್ಮೀ ದೇಸಾಯಿ ಗಿಫ್ಟ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಿಯಾ ಅವರು ಗಿಫ್ಟ್ ಇದೆ ಅಂತಿದ್ದಾರೆ ನೋಡಿ. ಲಕ್ಷ್ಮಿ ಓಕೆ ಅಂತಿದ್ದಾರೆ. ಲಕ್ಷ್ಮಿ ಗಿಫ್ಟ್ ಡನ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಲ್ಲೋ ಎಲ್ರಿಗೂ ಹಬ್ಬದ ಗಿಫ್ಟ್ ಕೊಡಿ, ಇಮಿಡಿಯೇಟ್ಲಿ ರಿಟರ್ನ್ ಕೊಡುವೆ ಅಂತಿದ್ದಾರೆ ನಮ್ಮ ಪ್ರಿಯಾ ಅವರು. ರಾಧಾ ಅವರು ಸೂಪರ್ ಸೂಪರ್. ಥ್ಯಾಂಕ್ ಯು.
ಬಲೆ 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 ಕೊರ್ಪೆ ಬಲೆ. ಕೂರ್ಗಾರ್ ಗುಡ್ಡು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಕೂರ್ಗ ಅವರೇ. ಓಕೆ ಬಾಯ್ ಅಂತಿದ್ದಾರೆ ಲಕ್ಷ್ಮಿ ಅವರು. ಓಕೆ ಬಾಯ್ ಸಿಸ್ ಬಾಯ್. ನಾನು ಕೂಡ 10 ನಿಮಿಷದಲ್ಲಿ ಹೋಗ್ತೀನಿ. ರಾಧಾ ಅವರು ಸೂಪರ್, ಕೂರ್ಗ ಅವ್ರು ನೈಸ್ ಸೂಪರ್. ರಾಧಾ ನಿಮಗೆ ಒಂದು ವಿಷಯ ಗೊತ್ತಾ ಅಂತಿದ್ದಾರೆ. ಯಾರಿಗೆ? ಲಕ್ಷ್ಮಿಗೆ ಅವರಿಗೆ ಮಾಡಿದೆ ಪಿನ್ ಮಾಡಿ ನಿಮ್ದು ಮಾಡಿದ್ದು ಯಾಕೆ? ಜೈ ಶ್ರೀರಾಮ್ ಡನ್ ಅಂತಿದ್ದಾರೆ ನಮ್ಮ RK ಅವರು. ಕೊಡಿ ಅವರಿಗೆ. ಬೆಸ್ಟ್ ಅಮ್ಮ, ಥ್ಯಾಂಕ್ ಯು. ಬೆಸ್ಟ್ ಈಸ್ ಆಲ್ವೇಸ್ ಬೆಸ್ಟ್. ಖಾಲಿ ಆಯ್ತಾ? ಪಪ್ಪ ಪಪ್ಪ ನೀನು ಪಪ್ಪ ಪೂರ್ ಮುಳಂದರ ಕತ್ತಿ ನೋಡ್ಚೆ ಮಂಜಯ್ಯ ಅప్పుడు ಹೌದಾ? ಬನ್ನಿ ರಾಧವರೇ, ಬನ್ನಿ ತಿನ್ನಿ ಬನ್ನಿ. ಖಂಡಿತ ನಾನು ತಿಂತಿದ್ದೀನಿ. ನನ್ನ ಮಗಂದು ಒತ್ತಾಯದ ಮೇರೆ ಮಾಡಿದ್ ನಾನು. ಬನ್ನಿ. RK ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಎಂಟು ನಿಮಿಷ ಇದ್ದೀನಿ, ಮತ್ತೆ ಹೋಗ್ತೀನಿ ಆಯ್ತಾ? ಕೊಡುವ, ಬನ್ನಿ ಬನ್ನಿ ತಮ್ಮ ಕೊಡುವ. ನಾನು ಇಲ್ಲ ಅಂತ ಯಾವತ್ತೂ ಇಲ್ಲ, ಇದು ಮಾಡೋದಿಲ್ಲ. ನಾನು ಕೊಟ್ಟೇ ಕೊಡ್ತೀನಿ ಎಲ್ರಿಗೂ. ತಿನ್ನುವ ವಿಷಯದಲ್ಲಿ ಎಲ್ಲ ನಾನು ಇದು ಮಾಡಿ ಬಂದವರಿಗೆ ಚರ್ಮುರಿ ರೆಡಿ. ಚರ್ಮುರಿ ಅಲ್ಲ ಚುರ್ಮುರಿ. ಇನ್ನಿಲ್ಲ ಇನ್ನು ಇದು ಪಪ್ಪ ತಿನ್ನಿಕ್ಕೆ ಆಯ್ತಾ? ಪಪ್ಪನಿಗೆ ಬೇಕಲ್ವಾ ಸ್ವಲ್ಪ. ಥ್ಯಾಂಕ್ ಯು ಸೋ ಮಚ್ ಮುದ್ದು ಅಕ್ಕ. ಕೊಟ್ಟಿದ್ದೀನಿ ಅಂದಿದ್ದಕ್ಕೆ. ಕೊಡುವ ಬನ್ನಿ. ಪೋಪಿನಾ ತ್ಯಾನ್ 10 ನಿಮಿಷ ಪೋಪೆ ಅವೇ ಬೊಕ್ಕ ಬೋಡನ ಬೈಯಾಡು ತಿಕ್ಕಗ ಬಲ್ಲೆ ಅವೇ ಬೈಯಾಡು ವರ್ಮರಿಕ್ ಮಲ್ಪವೇನು ವರ್ಮರಿಕ್ ಉಂದೇರು ಬಿರ್ಕಿನಿ ಏರುಂದು ಬಿರ್ಕರ ಬಲ್ಲಿ ಬಿರ್ಕು ನಂಡ ತಿಂದಿದಾಲ ಮಲ್ತು ಕೊರ್ಪು ಜಾನ್. ಹಾಂ ಎಂತಕ್ಕೆ ಆ ರೀತಿ ಮಾಡೋದು? ಗಲೀಜು ಮಾಡಬಾರ್ದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ರಾಧಾ ಇದ್ದೀರಾ ಅಂತಿದ್ದಾರೆ. ನಾನು ಕೂಡ 10 ನಿಮಿಷದಲ್ಲಿ ಓಡಿ ಹೋಗ್ತೀನಿ ಸೀದಾ. ಅದೇ ನಿಮಿಷ 10 ನಿಮಿಷ ಇಲ್ಲ 7 ನಿಮಿಷದಲ್ಲಿ ಹೋಗ್ತೀನಿ. 7 ನಿಮಿಷದಲ್ಲಿ ಉಂತಿಂದ ಅನ್ನಲ್ಲಿ ನೋಡು ಕೊಂಡು ಓದಿದ ಬೆಸ್ತಮ್ಮ ಥ್ಯಾಂಕ್ ಯು. ಬೆಸ್ತಮ್ಮ ಥ್ಯಾಂಕ್ ಯು. ಟ್ರೈನ್ ಬ್ರದರ್ ಥ್ಯಾಂಕ್ ಯು. ನಾನು 5 ನಿಮಿಷ ಇದ್ದೀನಿ, ಹೋಗ್ತೀನಿ. 5 ನಿಮಿಷ. ಥ್ಯಾಂಕ್ ಯು ಟ್ರೈನ್ ಬ್ರದರ್. ಬಂದರು ಮತ್ತೆ. ಈಗ ನನಗೆ ಕೆಲವ್ರದ್ದು ಲೈವ್ಗೆ ಹೋಗ್ಲಿಕ್ಕೆ ಉಂಟು. ಸೌಮ್ಯ ಅವ್ರದ್ದು, ಇವ್ರದ್ದು ಟ್ರೈನ್ ಬ್ರದರ್ ಇದ್ದು, ಮತ್ತೆ ಯಾರ್ದು ನಂದಿ ಅವ್ರದ್ದು ಎಲ್ಲ ಮಾಡಬೇಕೀಗ ಹೋಗಿ. ಓ ಎಂತದ ಎಂತ
ಮಂಗಂತರ ಮಾಡೋದು? ಹ್ಞೂ, ಇಂಥಕ್ಕೆ ಮಂಗಂತರ ಮಾಡೋದು ಯಶು. ಸೂಪರ್ ಲೈವ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ಬಾಯ್ ಬಾಯ್, ಎಲ್ರಿಗೂ ಬಾಯ್ ಬಾಯ್, ಎಲ್ರಿಗೂ ಬಾಯ್ ಬಾಯ್. ಬನ್ನಿ ಎಲ್ಲರೂ, 9:30ಗೆ ಇದೆ. ನಾನು ಆಗ 1:30 ಗಂಟೆ ಮಾಡಿದ್ದೇನೆ, ಈಗ 2 ಗಂಟೆ ಮಾಡಿದ್ದೇನಾ? ಇಲ್ವಾ, ಬಾ. ಈಗ 2 ಸರಿ ಆಯಿತು. ನಂದು 6-7 ಗಂಟೆ ಇದ್ದು ನಂದು ದಿನಕ್ಕೆ ಅಷ್ಟೇ. ಪ್ರಿಯಕ್ಕಾ ಜೈ ಅಂತಿದ್ದಾರೆ ಬೆಸ್ಟ್ ಅವರು. ಆವು ಆವು ಆವು. ಆರ್ಕೆ ಅವರೇ, ನಿಮ್ಮದು ಯಾವಾಗ ಎಷ್ಟೊತ್ತಿಗೆ ಇರುತ್ತೆ ಲೈವ್? ಎಷ್ಟು ತಿರುಗಿದೆ? ಪ್ರಿಯಕ್ಕಾ ಜೈ ಅಂತಿದ್ದಾರೆ ಬೆಸ್ಟ್ ಅವರು. ಪ್ರಿಯಕ್ಕಾ ಜೈ. ಓಕೆ, ಬಾಯ್ ಬಾಯ್ ಎಲ್ರಿಗೂ. ದಾದಾ ಅಕ್ಕ ಈರು ಲೈವ್ ಮಲ್ಪುಜಾರಾ? ಶರಣ್ಯ ಅವರೇ ಲೈವ್ ಮಾಡಲ್ವಾ? ಗುಡ್ ಲೈವ್ ಕೂರ್ಗ ಅವರು. ಥ್ಯಾಂಕ್ ಯು ಪ್ರಿಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಾಯ್ ಹಾಯ್. ಓಕೆ ಓಕೆ, ಬಾಯ್ 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 ಬಾಯ್. ಥ್ಯಾಂಕ್ ಯು ಸುಚಿರುಚಿಗೆ ವೆರಿ ಗುಡ್. ಬಾಯ್, ಟಾಟಾ, ಬಾಯ್ 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 ಬಾಯ್, ಟಾಟಾ ಬಾಯ್ ಬಾಯ್. ವೆರಿ ಯೂಸ್ಫುಲ್. ಥ್ಯಾಂಕ್ ಯು ನೈಸ್. ಥ್ಯಾಂಕ್ ಯು ಇತ್ತೆ ಮಲ್ಪುಜಿ ಪನ್ ಪೂನಾ ಮನ್ಪೆ ಮಲ್ಪುನಾ ಪನ್ಪೋರ ಇತ್ತೆ ಮಲ್ಪುಜಾರೆ. ಓಕೆ ಗುಡ್ ಲೈವ್. ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಕೂರ್ಗ ಅವರೇ. ಥ್ಯಾಂಕ್ ಯು ಸೋ ಮಚ್ ಕೂರ್ಗ ಅವರೇ. ಬಾಯ್. ಹಾಗೇನೆ ಇವರಿಗೆ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಕಟ್ ಮಾಡ್ತೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ನಿಮಗೆ ಎಲ್ರಿಗೂ. ಥ್ಯಾಂಕ್ ಯು. ಬಾಯ್ ಬಾಯ್. ಸೂಪರ್. ಥ್ಯಾಂಕ್ ಯು. ಬಾಯ್ ಬಾಯ್. ಇನ್ನು ತುಂಬ ಜನಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು, 4-5 ಜನಕ್ಕೆ ಸಪೋರ್ಟ್. ಥ್ಯಾಂಕ್ ಯು. ಬಾಯ್ 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 ಬಾಯ್. ಅನ್ನಿ ಪಲ್ಲೆ RKB ಅವರೇ ಬಾಯಿ ಪಲ್ಲೆ ಈರು ಸೂಪರ್ ಮೆಸೇಜ್ ಮಾಡೋದಿತ್ತು ಹೆಂಗೆ ಪೋರ ಮನಸ್ಸು ಬರುಜಿ. ಸುಚಿ ಅವರೇ ಬಾಯ್. ಥ್ಯಾಂಕ್ ಯು ಟು ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು. ಬಾಯ್ ಬಾಯ್ ಸುಚಿ ಅವರೇ ಬಾಯ್. ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು. ಈಗ ಸಮಾಧಾನ ಆಯ್ತು. ಎಲ್ಲರೂ ಬಾಯ್ ಅಂದರೆ ಸಮಾಧಾನ ನನಗೆ ಅಷ್ಟೇ. ಬೆಸ್ಟ್ ಬಾಯ್, ಬೆಸ್ಟ್ ತಮ್ಮ ಬಾಯ್. ಪ್ರಿಯ ಅವರೇ ಬಾಯ್. ಎಲ್ರಿಗೂ ಬಾಯ್. ಮಾಡಿದೆ, ಕಟ್ ಮಾಡಿದೆ.